ತಿಂಗಳಿನಲ್ಲಿ ಬರುವ ಕರ್ಕಾಟಕ ಸಂಕ್ರಮಣದ ಮರುದಿನದಂದು ಶುರುವಾಗಿ ಮುಂದಿನ ಸಿಂಹ ಸಂಕ್ರಮಣದವರೆಗೆ ತುಳುನಾಡಿನ ಜನರಿಗೆ ಪ್ರತಿಯೊಂದು ತಿಂಗಳು ವಿಶಿಷ್ಟವೇ, ವಿಶೇಷವೇ. ಆಟಿ ತಿಂಗಳು ಕೂಡ ಒಂದು ರೀತಿಯಲ್ಲಿ ಪವಿತ್ರವೇ. ಯಾಕೆಂದರೆ ಹಬ್ಬಗಳು ಆರಂಭವಾಗುವುದು ಆಟಿ ತಿಂಗಳ ಆಟಿ ಅಮಾವಾಸ್ಯೆಯಿಂದಲೇ. ಆಟಿ ತಿಂಗಳು ಕಷ್ಟದ ತಿಂಗಳಾದರೂ ಅದು ಇಷ್ಟದ ತಿಂಗಳು. ಹಿಂದಿನ ಕಾಲದಲ್ಲಿ ಆಟಿ ಅಂದರೆ ಒಂದೇ ಸವನೆ ಮಳೆ ಸುರಿಯುತ್ತಿತ್ತು. ಸುರಿಯುವ ಮಳೆ ನಿಲ್ಲುತ್ತದೋ ಇಲ್ಲವೋ, ಏನೇನೋ ಹಾನಿಯಾಗುತ್ತದೋ, ಬೆಳೆಗಳೆಲ್ಲ ನಾಶವಾಗುತ್ತದೋ ಎಂಬ ಭಯವಿತ್ತು. ಆದರೆ ಕಾಲ ಬದಲಾದಂತೆ ಆಟಿ ತಿಂಗಳ ಸ್ವರೂಪ ಕೂಡ ಬದಲಾಗಿದೆ. ಹಿಂದೆ ಆಟಿಯಲ್ಲಿ ಸುರಿಯುತ್ತಿದ್ದಷ್ಟು ಮಳೆ ಇಂದಿಲ್ಲ. ಹಿಂದೆ ಆಟಿ ತಿಂಗಳಲ್ಲಿ ಜನರಿಗೆ ತುಂಬ ಕಷ್ಟ ಇತ್ತು. ಈಗ ಆ ಕಷ್ಟ, ಭಯ ಕಡಿಮೆಯಾಗಿದೆ ಎಂದು ಹೇಳಬಹುದು. ಆಟಿ ತಿಂಗಳಲ್ಲಿ ಯಾವುದೇ ಹಬ್ಬ ಹರಿದಿನಗಳು, ಶುಭ ಸಮಾರಂಭಗಳು ನಡೆಯದಿದ್ದರೂ ತುಳುವ ನಾಡಿನ ಜನರು ಆಚರಿಸುವ ಪದ್ಧತಿಗಳು ಮಾತ್ರ ವಿಶಿಷ್ಟವಾಗಿದೆ. ಸಂಗೀತವು ಮನಸ್ಸನ್ನು ಸಂತೋಷಪಡಿಸುತ್ತದೆ. ನೃತ್ಯವು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಇಂದಿನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾದ ಸಂಗೀತ ಸಂಭ್ರಮ ಇದೀಗ ಆರಂಭವಾಗಲಿದೆ. ಸಂಗೀತಕ್ಕೆ ಭಾಷೆಯಿಲ್ಲ, ಅದು ನೇರವಾಗಿ ಹೃದಯವನ್ನು ತಲುಪುತ್ತದೆ. ಸಂಗೀತ ಎಂಬುದು ಮನಸ್ಸನ್ನು ಮುದಗೊಳಿಸುವ, ಭಾವನೆಗಳನ್ನು ಬೆಸೆಯುವ ಮತ್ತು ಹೃದಯಗಳನ್ನು ಒಂದಾಗಿಸುವ ಅದ್ಭುತ ಕಲೆ. ಇಂದಿನ ಈ ಆಟಿ ಆಷಾಢ ಸಂತೋಷಕೂಟದ ವಿಶೇಷ ಆಕರ್ಷಣೆಯಾಗಿ ಸುಮಧುರ ಗಾಯನದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಲು ಪ್ರತಿಭಾವಂತ ಗಾಯಕರು ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಲಿದ್ದಾರೆ. ಹಾಗಾದರೆ ಹೆಚ್ಚಿನ ಮಾತಿಲ್ಲದೆ ನಮ್ಮೆಲ್ಲರ ಕರತಾಡನದೊಂದಿಗೆ ಇಂದಿನ ಸಂಗೀತ ಸಂಭ್ರಮಕ್ಕೆ ಚಾಲನೆ ನೀಡೋಣ. ಸಂಗೀತ ಸೊಗಡಿನಲ್ಲಿ ಮನಸ್ಸು ಅರಳಲಿ, ಸ್ವರಗಳ ಮಾಧುರ್ಯದಲ್ಲಿ ಈ ಸಂತೋಷಕೂಟ ಇನ್ನಷ್ಟು ಸುಮಧುರವಾಗಲಿ. ಇದೀಗ ನಮ್ಮೆಲ್ಲರನ್ನು ರಂಜಿಸಲಿಕ್ಕಾಗಿ ಆಗಮಿಸುತ್ತಿರುವ ಪುಟಾಣಿ ಪ್ರತಿಭೆ ಶ್ರೀಮಯಿ ವೈ.ಎಸ್. ಇವರು ಶ್ರೀಧರ್ ವೈ.ಆರ್. ಮತ್ತು ಸುಪ್ರೀತಾ ಕೆ.ವೈ.ಎಸ್. ರವರ ಸುಪುತ್ರಿ. ಶಾರದಾ ವಿದ್ಯಾಲಯದಲ್ಲಿ 2ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಬಾಲ್ಯದಿಂದಲೇ ಸಂಗೀತ ಮತ್ತು ಭರತನಾಟ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡಿರುವ ಇವರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಮುಡಿಗೇರಿಸಿ ತಮ್ಮ ಬಹುಮುಖ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ಚಪ್ಪಾಳೆಯೊಂದಿಗೆ ಶ್ರೀಮಯ್ಯವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ಪುಟಾಣಿ ನೀಲಿ ಹಕ್ಕಿ, ಓ ಪುಟಾಣಿ ನೀಲಿ ಹಕ್ಕಿ, ಹಾಡು 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 ಹಾಡು. ಚಂದ್ರ ಇದ್ದಾನೆ ಬಾನಲ್ಲಿ, ಬೆಳದಿಂಗಳು ಈ ಕಾನಲ್ಲಿ. ಚಂದ್ರ ಇದ್ದಾನೆ ಬಾನಲ್ಲಿ, ಬೆಳದಿಂಗಳು ಈ ಕಾನಲ್ಲಿ. ಬೆಳೆಯಬೇಕು ನೀನಿಲ್ಲಿ, ಹಾಡಾಡುವ ಮಾತಿನ ಮಲ್ಲಿ. ಓ ಪುಟಾಣಿ ನೀಲಿ ಹಕ್ಕಿ, ಹಾಡು 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 ಹಾಡು. ಅಲೆಯಾಡುತ್ತಿವೆ ಕೊಳದಲ್ಲಿ, ತೆನೆ ತೂಗುತ್ತಿವೆ ಹೊಲದಲ್ಲಿ. ಅಲೆಯಾಡುತ್ತಿವೆ ಕೊಳದಲ್ಲಿ, ತೆನೆ ತೂಗುತ್ತಿವೆ ಹೊಲದಲ್ಲಿ. ಬಡಲೇಬೇಕು ನೀನಿಲ್ಲಿ, ಹಾಡಾಡುವ ಮಾತಿನ ಮಲ್ಲಿ. ಓ
ಬೆಳ್ಳಕ್ಕಿಗೈ ಬೆಸರದಲ್ಲಿ ಗೀಗಳು ಹಚ್ಚನೆ ಮರದಲ್ಲಿ ಬೆಳ್ಳಕ್ಕಿಗೈ ಬೆಸರದಲ್ಲಿ ಗೀಗಳು ಹಚ್ಚನೆ ಮರದಲ್ಲಿ ನೀರಿಯಲಾಡುವ ನೀರಿಯ ಹಕ್ಕಿ ಬಳೆಯಬೇಕು ನೀನಿಲ್ಲಿ ನೀರಿಯಲಾಡುವ ನೀರಿಯ ಹಕ್ಕಿ ಬಳೆಯಬೇಕು ನೀನಿಲ್ಲಿ ಹಾಡಾಡುವ ಮಾತಿನ ಮಲ್ಲಿ ಓ ಪುಟಾಣಿ ನೀಲಿ ಹಕ್ಕಿ ಹಾಡು 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 ಥ್ಯಾಂಕ್ ಯು. ಶ್ರೀಮಯಿ ಮಧುರ ಕಂಠದ ಮೂಲಕ ನಮ್ಮೆಲ್ಲರನ್ನು ಸಂಗೀತ ಲೋಕಕ್ಕೆ ಕರೆದೊಯ್ದ ಶ್ರೀಮಯಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರತಿಭೆ ಇನ್ನಷ್ಟು ಅರಳಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇನೆ. ತಮ್ಮ ಸುಮಧುರ ಗಾಯನದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದ ಶ್ರೀಮಯಿಯವರನ್ನು ಶಾಲು ಹೊದಿಸಿ ಸನ್ಮಾನಿಸಲು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ನಿಕಟಪೂರ್ವ ಕಾರ್ಯದರ್ಶಿಯವರಾದ ಶ್ರೀ ಡಿ.ಬಿ. ಬಾಲಕೃಷ್ಣರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಈಗ ತಮ್ಮ ಮಧುರ ಗಾಯನದೊಂದಿಗೆ ನಮ್ಮೆಲ್ಲರನ್ನು ಸಂಗೀತದ ಲೋಕಕ್ಕೆ ಕರೆದೊಯ್ಯಲಿರುವ ಮುಂದಿನ ಗಾಯಕಿ ಚಿತ್ರಲೇಖ ಶಕ್ತಿನಗರ ಹಾಗೂ ಅವರ ಸುಪುತ್ರ ಧನ್ವೀರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಚಿತ್ರಲೇಖ ಶಕ್ತಿನಗರ ಇವರು ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ವ್ಯಾಸಂಗವನ್ನು ಮಾಡಿರುತ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಮುಗಿಸಿ ಸೀನಿಯರ್ ಕಲಿಕೆಯೊಂದಿಗೆ ಸಣ್ಣ ಮಕ್ಕಳಿಗೆ ಸಂಗೀತ ಪಾಠ ಮಾಡುತ್ತಿದ್ದಾರೆ. ಇನ್ಸ್ಪೈರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇವರು ನಡೆಸಿದಂತಹ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡದಿಂದ ಆಯ್ಕೆಯಾಗಿ ಚಲನಚಿತ್ರ ಮಂಡಳಿಯ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಸುರೇಂದ್ರನಾಥ್ ಬಿ.ಆರ್. ಇವರಲ್ಲಿ ಸ್ಟುಡಿಯೋ ಸಿಂಗಿಂಗ್ ಟ್ರೈನಿಂಗ್ ತರಬೇತಿ ಪಡೆದು ಇವರ ಮಾರ್ಗದರ್ಶನದಲ್ಲಿ ತನ್ನದೇ ಆದ ಆಲ್ಬಮ್ ಸಾಂಗಿಗೆ ಧ್ವನಿಯಾಗಿದ್ದಾರೆ. ಇವರನ್ನು ಜೋರಾದ ಕರತಾಡನದೊಂದಿಗೆ ಸ್ವಾಗತಿಸೋಣ.
ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರು ಜೋಗುಳ ಹಾಡುವೆ ನಿದ್ರೆಯ ಮಾಡುವೆ. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರು ಜೋಗುಳ ಹಾಡುವೆ ನಿದ್ರೆಯ ಮಾಡುವೆ. ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರು ಜೋಗುಳ ಹಾಡುವೆ ನಿದ್ರೆಯ ಮಾಡುವೆ. ಮಗುವೇ ನೀ ನನ್ನ ಜೀವನ, ನಾನ್ ನಿನ್ನ ಗಾಯನ. ರೂಪವು ಬೇರೆ ನಾಮವು ಬೇರೆ, ಉಸಿರೊಂದೇ ಉಸಿರೊಂದೇ. ಮಾ ನನಗೆಲ್ಲ ಇದ್ದರು ನೀನೇನೇ ದೇವರು. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರು ಜೋಗುಳ ಹಾಡುವೆ ನಿದ್ರೆಯ ಮಾಡುವೆ. ಓ ಅಮ್ಮ ನಾನಿನ ಕೂಗಿದೆ, ನೀ ನನ್ನ ಸೇರಿದೆ. ಗುರುವು ನೀನೇ ಗುರುಕುಲ ನೀನೇ, ನಿನ್ನಾಣೆ ಪಾಲಿಸುವೆ. ಕಂದ ನೀ ನನ್ನ ಭಾಗ್ಯವೋ ಪೂರ್ವದ ಪುಣ್ಯವೋ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಜೋಗುಳ ಕೇಳುವೆ ನಿದ್ರೆಯ ಮಾಡುವೆ. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರು ಜೋಗುಳ ಹಾಡುವೆ ನಿದ್ರೆಯ ಮಾಡುವೆ. ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಜೋಗುಳ ಕೇಳುವೆ ನಿದ್ರೆಯ ಮಾಡುವೆ. ಓ, 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 ಎಂಥ ಅದ್ಭುತವಾದ ಗಾಯನ! ತಮ್ಮ ಸುಮಧುರ ಕಂಠದ ಮೂಲಕ ತಮ್ಮೆಲ್ಲರನ್ನು ರಂಜಿಸಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಲು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ ನಮ್ಮ ಸಂಘದ ಮಾಜಿ ನಿರ್ದೇಶಕರಾದ ಶೇಖರ್ ಗೌಡ ಮೋಂಟೆಡ್ಕ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಧನ್ಯವಾದಗಳು. ಮುಂದಿನ ಹಾಡಿಗಾಗಿ ವೇದಿಕೆಗೆ ಆಗಮಿಸುತ್ತಿರುವವರು ಅನ್ವಿತಾ ಎಸ್ ಗೌಡ. ಸುಬ್ರಹ್ಮಣ್ಯ ಹಾಗೂ ಪವಿತ್ರ ಅವರ ಸುಪುತ್ರಿಯಾದ ಇವರು ತಮ್ಮ ಸುಮಧುರ ಕಂಠದ ಮೂಲಕ ಜಾನಪದ ಸಂಗೀತದ ಸೊಗಡನ್ನು ನಿಮ್ಮೆಲ್ಲರ ಮುಂದೆ ಅನಾವರಣಗೊಳಿಸಲಿದ್ದಾರೆ. ನಿಮ್ಮೆಲ್ಲರ ಕರತಾಡನದೊಂದಿಗೆ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ ನಡೆಸದೆ ಕೇಳು
ಥ್ಯಾಂಕ್ ಯು. ಎಂಥ ಅದ್ಭುತ ಜನಪದ ಗಾಯನ! ನಮ್ಮ ಪರಂಪರೆಯ ಸೊಗಡನ್ನು ತಮ್ಮ ಸುಮಧುರ ಕಂಠದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ಅನ್ವಿತರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಶಾಲು ಹೊದಿಸಿ ಗೌರವಿಸಲು ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಗೌಡ DP ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಸುಮಧುರ ಗಾಯನದಿಂದ ಎಲ್ಲರ ಮನ ಗೆದ್ದಿರುವ ಪ್ರತಿಭಾವಂತ ಗಾಯಕಿ ಜನ್ಯಾ ಪ್ರಸಾದ್ KT ಅವರನ್ನು ಇಂದಿನ ಕಾರ್ಯಕ್ರಮದಲ್ಲಿ ಗಾಯನವನ್ನು ಪ್ರಸ್ತುತಪಡಿಸಲು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ರೂಪಲತಾ KT ಹಾಗೂ ದಿವಂಗತ ಶ್ರೀ ತೀರ್ಥಪ್ರಸಾದ್ KP ಅವರ ಸುಪುತ್ರಿ ಜನ್ಯ ಪ್ರಸಾದ್ KT ಪ್ರಸ್ತುತ ಮಂಗಳೂರಿನ AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ತುಳುನಾಡ ಗಾನಗಂಧರ್ವ ಪ್ರತಿಷ್ಠಾನದ ಪುತ್ತೂರು ಜಗದೀಶ್ ಆಚಾರ್ಯ ಅವರ ತಂಡದ ಪ್ರಮುಖ ಗಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ವಿವಿಧೆಡೆ 1000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಗಾಯನ ನೀಡಿರುವ ಪ್ರತಿಭಾವಂತ ಗಾಯಕರು. ಇವರ ಅನೇಕ ಗಾಯನ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ವಿಜೇತರಾಗಿದ್ದು ಹಲವಾರು ಆಲ್ಬಮ್ ಹಾಡುಗಳು ಹಾಗೂ ಪೆನ್ಸಿಲ್ ಬಾಕ್ಸ್ ಚಲನಚಿತ್ರಕ್ಕೆ ಹಿನ್ನೆಲೆ ಗಾಯಕರಾಗಿ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ಇವಾಗ ತುಳು ಜಾನಪದ ಗೀತೆ ಪ್ರಸ್ತುತಪಡಿಸ್ತಿದ್ದೇನೆ. ಸೊ ಅದಕ್ಕಿಂತ ಮುಂಚೆ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಆಗುತ್ತಿರುವಂತಹ RT ಆಷಾಢ ಸಂತೋಷ ಕೂಟ, ಇದರಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಅಧ್ಯಕ್ಷರಾಗಿರುವಂತಹ ಕಿರಣ್ ಅಂಕಲ್ ಹಾಗೆ ಎಲ್ಲ ಪದಾಧಿಕಾರಿಗಳಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಅದ್ಭುತ ಗಾಯನದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿದ ಜನ್ಯಪ್ರಸಾದ್ KT ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸೋಣ. ಇವರಿಗೆ ಶಾಲು ಹಾಕಿ ಗೌರವಿಸಲು ಗೌಡರೆ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಅಧ್ಯಕ್ಷರಾದ ಲೋಕಯ್ಯ ಗೌಡ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು. ಇದೀಗ ನಮ್ಮೆಲ್ಲರನ್ನು ರಂಜಿಸಲು ಶ್ರೀಮತಿ ಶಕುಂತಲಾ ಗೌಡ ಹೊಸಬೆಟ್ಟು ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಎಲ್ಲರೂ ಚಪ್ಪಾಳೆಗಳೊಂದಿಗೆ ಅವರನ್ನು ಸ್ವಾಗತಿಸೋಣ.
ಇವರು ತೀರ್ಥಹಳ್ಳಿ ಒಕ್ಕಲಿಗ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಸದಸ್ಯರು ಆಗಿರುತ್ತಾರೆ. ಓಂ ಗುರುಭ್ಯೋ ನಮಃ. ಹರಿ ಹರಿ ಓಂ. ಈ ದಿನ ಮಂಗಳೂರಿನ ಒಕ್ಕಲಿಗರ ಯಾನೇಗೌಡರ ಒಕ್ಕಲಿಗರ ಗೌಡರ ಒಂದು ಸಂತೋಷ ಕೂಟದ ಶುಭಾಶಯಗಳು ನಿಮಗೆಲ್ಲರಿಗೂ. ಈಗ ಸಂಬಂಧಗಳೇ ಕಡಿದು ಹೋಗ್ತಾ ಇದ್ದಾವೆ ನಮ್ಮಲ್ಲಿ. ಅಪ್ಪ ಅಮ್ಮ ಯಾರು, ಅಕ್ಕ ತಂಗಿ ಯಾರು, ಅಣ್ಣ ತಮ್ಮ ಯಾರು ಅಂತ ಗೊತ್ತಾಗ್ತಿಲ್ಲ. ನಾನೀಗ ಅದನ್ನು ಒಂದು ಜನಪದ ಹಾಡಿನ ರೂಪದಲ್ಲಿ ನಿಮಗೆಲ್ಲ ಹಾಡಿ ತೋರಿಸ್ತೀನಿ. ಹೋಗಿ ಬರ್ತೀನಿ ನಾ, ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ, ನೀವು ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಹೋಗಿ ಬರುತ್ತೀನಿ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ, ನೀವು ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಹೆತ್ತಮ್ಮ ಹೇಳ್ ಕಳಿಸಿ ಭಾಳ ದಿನವಾಯ್ತು, ಹೆತ್ತಮ್ಮ ಹೇಳ್ ಕಳಿಸಿ ಬಹಳ ದಿನವಾಯ್ತು, ಹಗಲೆಲ್ಲ ನೆನೆದು ಬ್ಯಾಸರಿಕೆ ಬಂತು. ಹೆತ್ತಮ್ಮ ಹೇಳ್ ಕಳಿಸಿ ಬಹಳ ದಿನವಾಯ್ತು, ಹಗಲೆಲ್ಲ ನೆನೆದು ಬ್ಯಾಸರಿಕೆ ಬಂತು. ಕುಂತಾಗ ನಿಂತಾಗ, ಕುಂತಾಗ ನಿಂತಾಗ ಅಮ್ಮನದೇ ನೆನಪು, ಕುಂತಾಗ ನಿಂತಾಗ, ಕುಂತಾಗ ನಿಂತಾಗ ಅಮ್ಮನದೇ ನೆನಪು. ನನ್ನ ಕಣ್ಣಲ್ಲಿ ಅವಳದೇ ರೂಪು, ನನ್ನ ಕಣ್ಣಲ್ಲಿ ಅವಳದೇ ರೂಪು. ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಅತ್ತಿಗೆಯೋ ಗಂಡ್ಕೋಸು ಹೆತ್ತಿರುವಳಂತೆ, ಅತ್ತಿಗೆಯೋ ಗಂಡ್ಕೋಸು ಹೆತ್ತಿರುವಳಂತೆ, ಅಂಗಿ ಟೊಪ್ಪಿಗೆ ಕೊಟ್ಟು ಬರುತ್ತೇನೆ ಮತ್ತೆ, ಅಂಗಿ ಟೊಪ್ಪಿಗೆ ಕೊಟ್ಟು ಬರುತ್ತೇನೆ ಮತ್ತೆ. ಮೊನ್ನೆ ನಮ್ಮಕ್ಕ ಬಂದಿರುವಳಂತೆ, ಮೊನ್ನೆ ನಮ್ಮಕ್ಕ ಬಂದಿರುವಳಂತೆ, ಸಣ್ಣ ತಂಗಿಗೆ ನನ್ನದೇ ನೆನಪು, ಸಣ್ಣ ತಂಗಿಗೆ ನನ್ನದೇ ನೆನಪು. ಹೋಗಿ ಬರುತ್ತೀನಿ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಅಪ್ಪನಿಗೆ ಮೈಗೆ ಸರಿ ಇಲ್ಲವಂತೆ, ಅಪ್ಪನಿಗೆ ಮೈಗೆ ಸರಿ ಇಲ್ಲವಂತೆ, ದಿನ ದಿನವೂ ಬಾಯಲ್ಲಿ ನನ್ನ ಹೆಸರೇ ಅಂತೆ. ತಮ್ಮನಿಗೆ ಶಾಲೆಯಲ್ಲಿ ಬಿಡುವಿಲ್ಲವಂತೆ, ತಮ್ಮನಿಗೆ ಶಾಲೆಯಲ್ಲಿ ಬಿಡು ಇಲ್ಲವಂತೆ, ಅಣ್ಣನಿಗೆ ಕೈ ತುಂಬ ಕೆಲಸವಂತೆ, ಅಣ್ಣನಿಗೆ ಕೈ ತುಂಬ ಕೆಲಸವಂತೆ. ಹೋಗಿ ಬರ್ತೀನಿ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ, ನೀವು ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು, ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು,
ಕಲ್ಲೆದೆಯ ಗಂಡಸರು ಸುಳ್ಳಲ್ಲ ಮಾತು, ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು. ಕಲ್ಲೆದೆಯ ಗಂಡಸರು ಸುಳ್ಳಲ್ಲ ಮಾತು, ಹಗಲೆಲ್ಲ ಆಸರೆಗೆ ಬೇಸರೆಗೆ ತವರೇ ಸಂಪತ್ತು. ಆಸರೆಗೆ ಬೇಸರೆಗೆ ತವರೇ ಸಂಪತ್ತು. ದುಡಿದು ಆದೇನು ಬಾಡಿಗೆ ಎತ್ತು, ದುಡಿದು ಆದೇನು ಬಾಡಿಗೆ ಎತ್ತು. ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ನೀವು ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಮುದುಕಿಯಾದರೂ ತವರನ ಬಿಡಲಾರೆ, ಮುದುಕಿಯಾದರೂ ತವರನ ಬಿಡಲಾರೆ. ತವರಿನ ಆಸೆನೋ ಬಿಟ್ಟು ಇರಲಾರೆ, ತವರಿನ ಆಸೆನೋ ಬಿಟ್ಟು ಇರಲಾರೆ. ಮನೆ ತುಂಬ ಓಡಾಡಿ, ಮನೆ ತುಂಬ ಓಡಾಡಿ, ಮನೆ ತುಂಬ ಓಡಾಡಿ ಬರಲೇಬೇಕು. ನನ್ನ ಬಳಗದವರನ್ನೆಲ್ಲ ನಾನೋಡಬೇಕು. ಮನೆ ತುಂಬ ಓಡಾಡಿ, ಮನೆ ತುಂಬ ಓಡಾಡಿ ಬರಲೇಬೇಕು. ನನ್ನ ಬಳಗದವರನ್ನೆಲ್ಲ ನಾನೋಡಬೇಕು. ಹೋಗಿ ಬರುತ್ತೀನಿ ತವರೂರಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ನೀವು ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ, ಅಪ್ಪಣೆಯ ಕೊಡಿರಾಯ ಎನ ಮಾತಿಗೆ. ಧನ್ಯವಾದ. ನನಗೆ ಅವಕಾಶ ಕೊಟ್ಟಂಥ ಆಷಾಢ ಕೂಟದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಅದ್ಭುತ ಕಂಠಸಿರಿಯ ಮೂಲಕ ಜನಪದ ಗೀತೆಯನ್ನು ಸೊಗಸಾಗಿ ಹಾಡಿದ ತಮಗೆ ಅಭಿನಂದನೆಗಳು. ನಿಮ್ಮ ಗಾಯನ ಹೀಗೆ ಸದಾ ಜನಮನ ಗೆಲ್ಲಲೆಂದು ಹಾರೈಸೋಣ. ಇವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಲು ನಮ್ಮ ಸಂಘದ ಹಿರಿಯರಾದ ಹಾಗೂ ಮಾಜಿ ನಿರ್ದೇಶಕರಾದ ವಿಮಲಾ ಶೇಖರ್ ಅವರನ್ನು ವಿನಮ್ರವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆಟಿ ಆಷಾಢಕೂಟ 2026 ಈ ಸಮಾರಂಭದ ಒಂದು ಹೆಸರಿನಲ್ಲಿ ನಾವೆಲ್ಲರೂ ಇವತ್ತು ಒಟ್ಟಿಗೆ ಸೇರುವಂಥ ಒಂದು ಸುಸಂದರ್ಭ. ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಬೇಕು ಅಂತೇಳಿ ಆದರೆ ಸುಮಾರು 48 ವರ್ಷಗಳ ಹಿಂದೆ, ಅಂದರೆ 27/2/1978ರಲ್ಲಿ ಮಂಗಳೂರಿನಲ್ಲಿ ನಮ್ಮ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಪ್ರಾರಂಭವಾಯಿತು. ಸ್ವಂತ ಕಟ್ಟಡ ಹೊಂದಿಲ್ಲದಿದ್ದರೂ ಹಿರಿಯರ ಎಲ್ಲರ ಪ್ರಯತ್ನ ಆಶೀರ್ವಾದದೊಂದಿಗೆ ನಾವು ಸ್ವಂತ ಕಟ್ಟಡವನ್ನು ಹೊಂದಲು ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ನಮ್ಮ ಸಂಘದ ಸ್ಥಾಪನೆಗೆ ಅವಿರತವಾಗಿ ಶ್ರಮಿಸಿದ ಹಿರಿಯರನ್ನು ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಂಸ್ಥೆಯ ಈ ಸ್ಥಾಪನೆಯಲ್ಲಿ ಪ್ರಮುಖ ರೂವಾರಿಗಳಾಗಿ ದುಡಿದಂಥವರು ಶ್ರೀಯುತ KB ಜನಾರ್ದನ್, ಶ್ರೀಯುತ DS ಶೇಷಪ್ಪಗೌಡ, ಪಳಂಗಾಯ K ವಾಸುದೇವಗೌಡ, BH ವೆಂಕಪ್ಪಗೌಡ, K ಬೋಪಣ್ಣಗೌಡ, ಶಿವರಾಮಗೌಡ, MH ಲಿಂಗಪ್ಪಗೌಡ, ದಾಮೋದರಗೌಡ, ಹಾಗೆ ಶ್ರೀ NU ಸೋಮಣ್ಣಗೌಡ. ಇವರು ನಮಗೆ ಮುಂಚೂಣಿಯಲ್ಲಿ ಕಾಣಸಿಕ್ಕಿದರೂ ಸಹ ಅನೇಕ ಮಂದಿ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಂಸ್ಥೆಗೆ ಧಾರೆ ಎರೆದರ ಫಲಶ್ರುತಿ ಇವತ್ತು ಅನೇಕ ಅಧ್ಯಕ್ಷರು ಪದಾಧಿಕಾರಿಗಳು ಹಿಂದಿನ ಅವಧಿಯಲ್ಲಿ ತಮ್ಮ ಅವಧಿಯಲ್ಲಿ ತಮ್ಮ
ಶಕ್ತಿ ಮೀರಿ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಅವರು ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಇವತ್ತು ನಮ್ಮ ಈ ಸಮಾರಂಭದಲ್ಲಿ ಅನೇಕ ಹಿರಿಯರು ಸಹ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾಳೆ. ಭಾಳ ಪ್ರೀತಿಯಿಂದ ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಲು ಅವರೆಲ್ಲರೂ ಸಹ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಆಟಿ ಸಂಭ್ರಮ ನಮಗೆ ಒಂದು ತುಳುನಾಡಿನ ಒಂದು ತಿಂಗಳು. ಹಾಗೆ ಆಟಿ ಅಂದ ತಕ್ಷಣ ನಮ್ಮ ವೇದಿಕೆ ಹಿಂಭಾಗದಲ್ಲಿ ಆಟಿ ಕಳಂಜ ಬರ್ತಾ ಇದೆ. ಆಟಿ ಕಳಂಜದನ್ನು ನೋಡಿದ ತಕ್ಷಣ ನಮಗೆ ಅನಿಸ್ತದೆ ಆಟಿ ಒಂದು ತಿಂಗಳು ಯಾಕೆ ಆಟಿ ಕಳಂಜ ಬರ್ತಾ ಇದೆ ಅಂತೇಳಿ. ಬಹುಶಃ ಆಟಿ ನಮ್ಮ ಹಿರಿಯರಿಗೆ ಒಂದು ಭಯದ ವಾತಾವರಣ, ಭಯದ ಒಂದು ತಿಂಗಳು. ಆದರೆ ಇವತ್ತು ಅದು ನಮಗೆ ಅನಿಷ್ಟ, ಭಯ, ರೋಗ ರುಜಿನಗಳ ತಿಂಗಳಾಗಿಲ್ಲ. ಅದನ್ನು ನಾವು ಆಚರಣೆಯ ರೂಪದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ. ಅಂದರೆ ನಮಗೆ ಅವುಗಳಿಂದೆಲ್ಲ ಈ ರೋಗ ರುಜಿನಗಳ ಭಯದಿಂದ ನಾವು ಹೊರತಾಗಿ ಭಯೋತ್ಪಾದನೆ ಅಂತ ಭಯಗಳಿಂದ ನಾವು ನರಳುತ್ತಾ ಇದ್ದೇವೆ. ಆದರೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾಗ ಇದೆಲ್ಲವೂ ನಮಗೆ ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಈ ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡುವವರು ಆರ್ಕಿಟೆಕ್ಟ್ ಅಕ್ಷಯ್ ಕೆಸಿ, ಪ್ರಧಾನ ಕಾರ್ಯದರ್ಶಿಗಳು, ಅಕಾಡೆಮಿ ಲಿಬರಲ್ ಆಫ್ ಎಜುಕೇಷನ್ ಸುಳ್ಯ. ಹಾಗೆ ಉದ್ಘಾಟಕರು ಮತ್ತು ಈ ಆಟಿ ಕೂಟದ ಸಂದರ್ಭದಲ್ಲಿ ವಿಶೇಷವಾಗಿ ಉಪನ್ಯಾಸವನ್ನು ನೀಡಲಿಕ್ಕಿರುವವರು ಡಾಕ್ಟರ್ UP ಶಿವಾನಂದ, ಆಡಳಿತ ನಿರ್ದೇಶಕರು, ಸುದ್ದಿ ಸಂಸ್ಥೆ. ಹಾಗೆ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪದ್ಮಗೌಡ, ಸ್ಥಾಪಕಾಧ್ಯಕ್ಷರು, ಶ್ರೀ ವಾಣಿ ಶಿಕ್ಷಣ ಸಂಸ್ಥೆ ಬೆಳ್ತಂಗಡಿ, ಇವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಆಗಮಿಸಿರುವ ಇತರ ಅತಿಥಿಗಳು ಯುವ ವಿಜ್ಞಾನಿ ದೀಪಕ್ AS ಇವರು. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಲಾಡುತ್ತಾ ನಮ್ಮ ಮೈಮನ್ನು ಸೆಳೆಯುವಂತಹ ಯುವ ಪ್ರತಿಭೆಗಳು ನಮ್ಮ ಜೊತೆಗೆ ಇದ್ದಾರೆ. ಅವರಲ್ಲಿ ಭಾಳ ಮುಖ್ಯವಾಗಿ ಯುವ ಪ್ರತಿಭೆಗಳಾದಂತಹ ನಮ್ಮ ಜೊತೆಗೆ ಇರುವವರು ನಿರಂತ್ ದೇವಸ್ಯ, ಶ್ರೀ ಕುಮಾರಿ ಸುರಕ್ಷಾ ಕೊಲ್ಪೆ, ಕುಮಾರಿ ರಂಜಿತಾ ಗೌಡ, ಶ್ರೀ ಭರತೇಶ್ ಕೊಕ್ಕಡ ಹಾಗೂ ದೀಕ್ಷಾ ಗೌಡ. ಈ ಎಲ್ಲ ಅತಿಥಿಗಳನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಕಿರಣ್ ಬುಡ್ಲೆಗುತ್ರವರು ಮತ್ತು ಸಂಘದ ಪದಾಧಿಕಾರಿಗಳಾದಂತಹ ಎಲ್ಲ ಉಪಾಧ್ಯಕ್ಷರಾದಂಥ ಆನಂದ್ PH ರವರು, ಹಾಗೆ ಖಜಾಂಚಿಯಾಗಿರುವಂಥ ಶ್ರೀಮತಿ ಜಯಶ್ರೀ P, ಹಾಗೆ ನಮ್ಮ ಪ್ರಮುಖವಾಗಿ ಕಾರ್ಯದರ್ಶಿಯಾಗಿರುವಂಥ ಶ್ರೀ ನವೀನ್ ಚಂದ್ರ ಬೋಜಾರ, ಹಾಗೆ ನಮ್ಮ ಸಂಘಕ್ಕೆ ನಿರಂತರವಾಗಿ ಬೆನ್ನೆಲುಬಾಗಿ ಕೆಲಸ ಮಾಡುವಂಥ ಮಹಿಳಾ ಘಟಕ ಅದರ ಅಧ್ಯಕ್ಷರಾದಂಥ ಶ್ರೀಮತಿ ಸಾರಿಕಾ ಸುರೇಶ್, ಹಾಗೆ ಕಾರ್ಯದರ್ಶಿಯಾಗಿರುವಂಥ ಶ್ರೀಮತಿ ಸುನಂದ DR, ಯುವ ಘಟಕದ ಅಧ್ಯಕ್ಷರಾದಂಥ ಶ್ರೀ ರಕ್ಷಿತ್ ಪುತ್ತಿಲ ಹಾಗೂ ಕಾರ್ಯದರ್ಶಿಯಾಗಿರುವಂಥ ಚೇತನ್ ಕೊಕ್ಕಡ. ಇವರು ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳೆಲ್ಲರೂ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ನಾವು ಸ್ವಲ್ಪ ತಡವಾಗಿ ಪ್ರಾರಂಭಿಸಿದ್ದೇವೆ, ಆದರೂ ಸಮಯಕ್ಕೆ ಸರಿಯಾಗಿ ಮುಗಿಸ್ತೇವೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ದೇವೆ. ಇನ್ನು ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ದೇವರ ಅನುಗ್ರಹವನ್ನು ಬೇಡುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂಥೇಳಿ ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಸಂಘದ ನಿರ್ದೇಶಕರಾದಂಥ ಶ್ರೀಮತಿ ಪ್ರಜ್ಞಾ ಕಾಪಿನಡ್ಕರ್ರವರು.
ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಪುದೆ ಮಗೆ ವಿನಾಯಕ ಕಾರ್ಯಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಎಲ್ರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಹಳ ಸಂತೋಷದ ವಿಚಾರ. ಹಾಗೆಯೇ ನಮ್ಮ ಎಲ್ಲ ಸಮುದಾಯ ಬಾಂಧವರು ಸಹ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃದಯಾಂತರಾಳದಿಂದ ಸಂಘದ ಪರವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಂಘದ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಶ್ರೀ ನವೀನ್ ಚಂದ್ರ ಬೋಜಾರ. ಕುಲದೇವತಾ ಪ್ರಸನ್ನ ಪಂಚವರ್ಣದ ಪುಂಚದ ಮಣ್ಣಡು ತುಳು ಅಪ್ಪೆನ ಮಟ್ಟೆಲ್ದ ಬೆಚ್ಚ ಬೆಗರ್ದ ಪಚ್ಚಸಿಗೆ ಒಯ್ತೊಂದು ಬದುಕು ದಿನ ತುಳುವೆರ ನಮ ಸತ್ಯೆತ್ತಿ ಮಣ್ಣು ಧರ್ಮೆತ್ತಿ ಜಾಗ ನಾಗನಡೆ ಇತ್ತಿನ ಸರ್ಪ ಜಿಡೆ ಇತ್ತಿ ಪುಣ್ಯದ ಮಣ್ಣು ನಮ್ಮ ಈ ತುಳುನಾಡು. ಇಲ್ಲಿ ನೆಲೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಈ ಶುಭ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ನಾನು ಅತ್ಯಂತ ಸಂತೋಷಪಡುತ್ತಿದ್ದೇನೆ. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ನಡೆಯುವ ಆಷಾಢ ಸಂತೋಷಕೂಟದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಅಧ್ಯಕ್ಷರಾದ ಶ್ರೀ ಕಿರಣ್ ಬುಡ್ಲೆಗುತ್ತು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದ ನಾಗೇಶ್ ಗೌಡ ಕೆ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟಕರು ಮತ್ತು ಸಂಪನ್ಮೂಲ ಉಪನ್ಯಾಸಕರಾಗಿ ಆಗಮಿಸಿರುವ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವ UP ಶಿವಾನಂದ ಗೌಡರವರನ್ನು ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದಂತಹ ಗುರುದೇವ UB ಅವರು ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಂಘದ ನಿರ್ದೇಶಕರಾದ ಕೃಷ್ಣಪ್ಪ ಗೌಡ ಪಡ್ಡಂಬೈಲ್ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಅಧ್ಯಕ್ಷರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನೆ ಮಾಡಲು ನಮ್ಮ ಆಮಂತ್ರಣವನ್ನು ಒಪ್ಪಿಕೊಂಡು ಆಗಮಿಸಿದ ಸುಳ್ಯ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ಡ್ನ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ಕಿಟೆಕ್ಚರ್ ಶ್ರೀ ಅಕ್ಷಯ್ ಕುರುಂಜಿ ಅವರನ್ನು
ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದ ರಾಮಚಂದ್ರ ಕೆ ಹಾಗೂ ಚಂದ್ರಶೇಖರ್ ಅರಿಗ ರವರು ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂತೋಷ ಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಆಗಮಿಸಿದ ಬೆಳ್ತಂಗಡಿಯ ಶ್ರೀ ವಾಣಿ ಶಿಕ್ಷಣ ಸಂಸ್ಥೆಗಳ ಗೌರವಾಧ್ಯಕ್ಷರೂ ಆಗಿರುವ ಶ್ರೀ ಪದ್ಮಗೌಡರವರನ್ನು ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದ ಜಯರಾಮಗೌಡ ಗುಡ್ಡೆಮನೆ ಹಾಗೂ ಮಂಜು ಪ್ರಸಾದ್ ಕುರುಂಜಿಯವರು ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀ PH ಆನಂದ್ ನೆರಿಯ ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದ ಪದ್ಮನಾಭ ಎ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಜೊತೆ ಕಾರ್ಯದರ್ಶಿಯವರಾದಂಥ ಪ್ರೊಫೆಸರ್ ಪುರುಷೋತ್ತಮ್ KV ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದ ಪೂರ್ಣಿಮಾ KM ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಖಜಾಂಚಿ ಶ್ರೀಮತಿ ಜಯಶ್ರೀ ಪೆರ್ಲಾ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಯುವ ಘಟಕದ ನಿರ್ದೇಶಕರಾದ ಪ್ರಜ್ಞಾ ಕಾಪಿನಡ್ಕರ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸುರೇಶ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಮಹಿಳಾ ಘಟಕದ ಖಜಾಂಜಿಯವರಾದ ಸೌಮ್ಯ ಸುರೇಶ್ ರವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಮಹಿಳಾ ಘಟಕದ ಕಾರ್ಯದರ್ಶಿ ಶ್ರೀಮತಿ ಸುನಂದ ದಮ್ಮೆಕೋಡಿ ಅವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಯುವ ಘಟಕದ ಉಪಾಧ್ಯಕ್ಷರಾದ ದಿನೇಂದ್ರ ಯು ಅವರು ಶಾಲು ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ರಕ್ಷಿತ್ ಪುತ್ತಿಲ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಮಹಿಳಾ ಘಟಕದ ಜೊತೆ ಕಾರ್ಯದರ್ಶಿ ಅವರಾದ ಅಕ್ಷತಾ ಎ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಿರಣ್ ಕೆ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಯುವ ಘಟಕದ ಕಾರ್ಯದರ್ಶಿ ಶ್ರೀ ಚೇತನ್ ಕೊಕ್ಕಡ ಇವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಯುವ ಘಟಕದ ಖಜಾಂಜಿಯಾದ ಮಹೇಶ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಲಿರುವ ಯುವ ಸಂಶೋಧಕ ಮತ್ತು ವೈಯಕ್ತಿಕ ನಾವೀನ್ಯಕಾರರಾದ ಶ್ರೀ ದೀಪಕ್ ಎಸ್ ಗೌಡ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಜೊತೆ ಕಾರ್ಯದರ್ಶಿ ಯುವ ಘಟಕದ ಜೊತೆ ಕಾರ್ಯದರ್ಶಿಯವರಾದ ಸುನೀಲ್ ಕೇನಾಡ್ಕ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಮುದಾಯದ ಸಾಮಾಜಿಕ ಮಾಧ್ಯಮಗಳಲ್ಲಿ ಗುರುತಿಸಿಕೊಂಡಿರುವ ವಿಶೇಷ ಆಹ್ವಾನಿತರಾದ ಶ್ರೀ ನಿರಂತ್ ದೇವಸ್ಯ ಇವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಯುವ ಘಟಕದ ನಿರ್ದೇಶಕರಾದ ಮಹೇಶ್ ನಡುತೋಟರ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿರಂತ್ ದೇವಸ್ಯ ಇವರು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಜನರಿಗೆ ಮುಟ್ಟಿಸುವಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿರುತ್ತಾರೆ. ಇವರು ಸುಳ್ಯ ತಾಲೂಕಿನ ಗುತ್ತಿಗಾರನವರಾದ ಇವರು ನಮ್ಮ VPL ಒಕ್ಕಲಿಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕೂಟದ ವೀಕ್ಷಕ ವಿವರಣೆಗಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರಿಗೆ 18.3 ಫಾಲೋವರ್ಸನ್ನು ಹೊಂದಿರುತ್ತಾರೆ. ಇನ್ನೊಬ್ಬರು ರಂಜಿತಾ ಗೌಡ ತುಳು ಟಾಕ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಮಹಿಳಾ ಘಟಕದ ಸಮಿತಿ ಸದಸ್ಯರಾದ ಅನಿತಾ ಹೆಸರವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಟ್ವಾಳ ತಾಲೂಕಿನ ವಾಮದ ಪದವಿನವರಾದ ರಂಜಿತಾ ಗೌಡರು ತಮ್ಮ ದೈನಂದಿನ ಕೆಲಸಗಳ ಜೊತೆಗೆ ವಾಲ್ಗಿಂಗ್ ಮಾಡುತ್ತಾ ಜನರಿಗೆ ಹತ್ತಿರವಾಗಿ ಸರಿಸುಮಾರು 91.4 ಸಾವಿರ ಜನರ ಫಾಲೋವರ್ಸ್ ಹೊಂದಿರುತ್ತಾರೆ. ಇವರು ತುಳುವಿನಲ್ಲಿ ವಾಲ್ಗಿಂಗ್ ಮಾಡುವುದು ಇವರ ವಿಶೇಷತೆ. ಇನ್ನೊಬ್ಬರು ಭರತೇಶ್ ಕೊಕ್ಕಡ ಅಯ್ಯಂಬಾದ್ ಇವರಿಗೂ ಕೂಡ ಒಕ್ಕಲಿಗರ ಯಾನೇಗೌಡರ ಸೇವಾ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಮಹಿಳಾ ಘಟಕದ ಸಲಹಾ ಸಮಿತಿ ಸದಸ್ಯರಾದ ಶ್ರೀಮತಿ ಚೆಲುವಮ್ಮರವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದವರಾದ ಭರತೇಶ್ರವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಜನರಿಗೆ ಮುಟ್ಟಿಸುತ್ತಾ ತನ್ನದೇ ಶೈಲಿಯನ್ನು ಜಿಲ್ಲೆಯಾದ್ಯಂತ ಮನೆ ಮಾತಾಗಿದ್ದಾರೆ. ದೀಕ್ಷಾ ಗೌಡ ಇವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಯುವ ಘಟಕದ ಸದಸ್ಯರಾದ ಗಣೇಶ್ ಕಲೈ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಳ್ಯ ತಾಲೂಕಿನವರಾದ ಇವರು ಪ್ರಸ್ತುತ KMCಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಬಿಡುವಿನ ಸಮಯದಲ್ಲಿ ವಾಲ್ಗಿಂಗ್ ಮಾಡುತ್ತಾ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರುವ ಇವರು 1,37,000 ಫಾಲೋವರ್ಸನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ಸಂಘದ ಹಿರಿಯ ಸದಸ್ಯರು, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಮಾಜಿ ನಿರ್ದೇಶಕರು, ಹಾಸನದ ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ಮಾಜಿ ಅಧ್ಯಕ್ಷರು ನಿರ್ದೇಶಕರೂ ಆದ ಆನಂದ ಬಗಡೆಯವರು ಹಾಸನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಒಕ್ಕಲಿಗೌಡರ ಸಂಘದ ಅಧ್ಯಕ್ಷರು DB ಬಾಲಕೃಷ್ಣ ಗೌಡ ರವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಗೌಡರ ಯಾನೆ ಒಕ್ಕಲಿಗರ ಮಾತೃ ಸಂಘದ ಅಧ್ಯಕ್ಷರಾದ ಲೋಕಯ್ಯ ಗೌಡರು ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಘದ ಸಲಹಾ ಸಮಿತಿಯ ಸದಸ್ಯರಾದ ಭಾಸ್ಕರ್ ಗೌಡ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ ಮಂಗಳೂರು ಮಾಜಿ ಅಧ್ಯಕ್ಷರಾದ DP ಸದಾನಂದ ಗೌಡ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಗುರುದೇವ್ UB ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ನಮ್ಮ ಸಂಘದ ಕಾನೂನು ಸಲಹೆಗಾರರಾದ ತಿಮ್ಮಯ್ಯಗೌಡರು ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಲೆಕ್ಕ ಪರಿಶೋಧಕರಾದ ಶ್ರೀ ವೆಂಕಟರಮಣಗೌಡರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಘದ ಸದಸ್ಯರು ಹಾಗೂ ನಮ್ಮ ಮಂಗಳೂರಿನ ಊರಗೌಡರು ಆಗಿರುವ ಬಂಟ್ವಾಳ ಮೋನಪ್ಪಗೌಡರವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ DJ ಅಪ್ಪುಸ್ವಾಮಿಗೌಡ ಇವರನ್ನು ಕೂಡ ನಾನು ಒಕ್ಕಲಿಗರು ಮಂಗಳೂರು ಒಕ್ಕಲಿಗ ಯಾನೆಗೌಡ ಸೇವಾ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಮುದಾಯದವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸ್ಪಂದನಾ ಸೇವಾ ಸಮಿತಿ ಸುರತ್ಕಲ್ ಇದರ ಪದಾಧಿಕಾರಿಗಳು, ಸಂಚಾಲಕರು ಮತ್ತು ನಿರ್ದೇಶಕರುಗಳಿಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಮ್ಮ ಸಂಘದ ಮಾಜಿ ಖಜಾಂಚಿಯಾದ ಶಿವರಾಮ ನಿನ್ನಿಕಲ್ ಅವರಿಗೂ ಕೂಡ ಒಕ್ಕಲಿಗರ ಯಾನೆಗೌಡರ ಸೇವಾ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. VGS ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧಾರ್ಮಿಕ ನಾಯಕರೂ ಆದ ಬೆಳ್ತಂಗಡಿಯ ಶ್ರೀ ಕಿರಣ್ ಪುಷ್ಪಗಿರಿ ಅವರಿಗೂ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಂಘದ ಅಧ್ಯಕ್ಷರಾದ ಕಿರಣ್ ಬುಡ್ಲೆಗುತ್ತ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ನಿಕಟಪೂರ್ವ ಖಜಾಂಚಿ ಆಗಿರುವ ಕಲಾವತಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಕಾರ್ಯದರ್ಶಿಗಳಾದಂಥ ರಾಮಣ್ಣಗೌಡರು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲ ಬಂಧು ಬಾಂಧವರುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕ್ಷಮಿಸಬೇಕು. ನಮ್ಮ ಒಕ್ಕಲಿಗ ಯಾನೆ ಗೌಡ ಸೇವಾ ಸಂಘದ ಮಾಜಿ ಖಜಾಂಚಿ ಆದಂಥ ನವೀನ್ ಶಿಲ್ಪರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿರುವಂತಹ ಕಾರ್ಯದರ್ಶಿಯಾದ ಶ್ರೀ ನವೀನ್ ಚಂದ್ರ ಬೋಜರ್ ಇವರನ್ನು ಸಹ ವೇದಿಕೆಯಲ್ಲಿದ್ದ ಅವರನ್ನು ಸಹ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಕಲಾವತಿ ಬಿ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ದೀಪ ಪ್ರಜ್ವಲನ ಕಾರ್ಯಕ್ರಮ, ದೀಪ ಅಂಧಕಾರವನ್ನು ಶಮನಗೊಳಿಸುವ ಒಂದು ದ್ಯೋತಕ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ಆರ್ಕಿಟೆಕ್ಟ್ ಅಕ್ಷಯ್ KC ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗಣ್ಯರು ಅವರ ಜೊತೆ ಕೊಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಬರ್ತದೆ. शुभं कुरु त्वं कल्याणम् आरोग्यं
सम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि ಅತಿಥಿಗಳಿಂದ ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಈಗ ಆಟಿ ಸಂಭ್ರಮದ ಒಂದು ದ್ಯೋತಕವಾಗಿ ಹೊಂಬಾಳೆಯನ್ನು ಅರಳಿಸುವುದರ ಮೂಲಕ ನಾವು ಈ ಆಷಾಢ ಕೂಟಕ್ಕೆ ಒಂದು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಇದನ್ನು ನಮ್ಮ ಇವತ್ತಿನ ಅತಿಥಿಗಳಾದಂಥ ಡಾಕ್ಟರ್ UP ಶಿವಾನಂದ ಇವರು ಹೊಂಬಾಳೆ ಅರಳಿಸುವುದರ ಮೂಲಕ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹೊಂಬಾಳೆ ನಮ್ಮ ಕೃಷಿ ಕಾಯಕದ ಸಂಪತ್ತಿನ ಸಂಕೇತವಾಗಿ ಈಗ ಅದನ್ನು ಅರಳಿಸ್ತಾ ಇದ್ದಾರೆ. ನಮ್ಮ ಸಮುದಾಯ ಕೃಷಿ ಕಾಯಕದಲ್ಲಿ ಅನೇಕ ವರ್ಷಗಳಿಂದ ಬಹುಶಃ ಶತಮಾನಗಳಿಂದ ತೊಡಗಿಸಿಕೊಂಡಿದ್ದರೂ ಸಹ ನಾವು ಕೇವಲ ಕೃಷಿಕರಾಗಿ ಮಾತ್ರ ಗುರುತಿಸಿಕೊಂಡಿರುವುದಲ್ಲ, ನಮಗೆ ಒಂದು ವೀರ ಪರಂಪರೆ ಇದೆ. ಈ ವೀರ ಪರಂಪರೆಗೆ ಅಡಿಗಲ್ಲು ಹಾಕಿದವರು ಅಮರಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ರೈತ ದಂಗೆಯ ನಾಯಕ, ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಸಿದ ಕಾರಣಿ ಪುರುಷ, ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರು. ಇವರ ಭಾವಚಿತ್ರಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರು ಪುಷ್ಪ ನಮನವನ್ನು ಸಲ್ಲಿಸಿ ವೀರ ಪುತ್ರನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಜುಲೈ 26 ನಮ್ಮ ಭಾರತದ ರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ಒಂದು ಪ್ರಮುಖವಾದ ದಿವಸ. ಸ್ವಾತಂತ್ರ್ಯ ಹೋರಾಟ ನಂತರ ನಾವು ನಮ್ಮ ನೆರೆಯ ರಾಷ್ಟ್ರಗಳ ಜೊತೆಗೆ ಅನೇಕ ಸಲ ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಬಂದವರು. ನಮ್ಮ ಸೈನಿಕರು, ಅನೇಕ ಸೈನಿಕರು ಆ ದೇಶದ ಗಡಿಯಲ್ಲಿ ಪ್ರಾಣವನ್ನು ತೆತ್ತಂಥವರು. ಸುಮಾರು ನವಂಬರ್ 1999ರಲ್ಲಿ ನಮ್ಮ ವೀರ ಸೈನಿಕರು ಪ್ರಪಂಚದ ಅತ್ಯಂತ ದೊಡ್ಡ ಎತ್ತರದ ಒಂದು ಭೂಪ್ರದೇಶದಲ್ಲಿ ಪಾಕಿಸ್ತಾನದ ವೈರಿಗಳನ್ನು, ಭಯೋತ್ಪಾದಕರನ್ನು, ಸೈನಿಕರನ್ನು ಹಿಮ್ಮೆಟ್ಟಿಸಿ ಮತ್ತೊಮ್ಮೆ ನಾವು ಈ ದೇಶದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದ ವೀರ ಯೋಧರು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ, ಕಾರ್ಗಿಲ್ ವಾರ್ನಲ್ಲಿ ಪ್ರಾಣತ್ಯಾಗ ಮಾಡಿದಂತಹ
ಎಲ್ಲ ವೀರ ಯೋಧರು ಸುಮಾರು 527 ಮಂದಿ ಸೈನಿಕರ ಬಲಿದಾನ ಆದಂಥ ಒಂದು ಕಾರ್ಗಿಲ್ ವಾರ್, ದ್ರಾಸ್, ಕಾರ್ಗಿಲ್, ಟೈಗರ್ ಹಿಲ್ಸ್ನಲ್ಲಿ ಹೋರಾಟ ಮಾಡಿದ್ದು. ಕೆದಂಬಾಡಿ ರಾಮಯ್ಯ ಗೌಡ ಹಾಗೂ ಕಾರ್ಗಿಲ್ ಯೋಧರ ಬಲಿದಾನಗೈದಂಥ ಯೋಧರನ್ನು ನಾವು ಗೌರವಿಸಿ ಎಲ್ಲರೂ ದಯವಿಟ್ಟು ಒಂದು ನಿಮಿಷ ನಾವು ಅವರಿಗೆ ಮೌನ ಪ್ರಾರ್ಥನೆಯ ಮೂಲಕ ಗೌರವವನ್ನು ಸಲ್ಲಿಸೋಣ ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಆಸನವನ್ನು ಸ್ವೀಕರಿಸಬೇಕು. ನಮ್ಮ ಈ ಕಾರ್ಯಕ್ರಮದ ಅನ್ನು ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಮಾಡಿರುವವರು ಶ್ರೀಯುತ ಆರ್ಕಿಟೆಕ್ಟ್ ಅಕ್ಷಯ್ ಕೆಸಿ, ಪ್ರಧಾನ ಕಾರ್ಯದರ್ಶಿಗಳು, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್, ಸುಳ್ಯ. ನಮ್ಮ ಮಂಗಳೂರು ಒಕ್ಕಲಿಗರ ಗೌಡರ ಸೇವಾ ಸಂಘಕ್ಕೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಬಂದವರು. ಭಾಳ ಪ್ರಮುಖವಾಗಿ ನಾವು ಕಳೆದ 3 ವರ್ಷಗಳಲ್ಲಿ VPL ಒಕ್ಕಲಿಗ ಪ್ರೀಮಿಯರ್ ಲೀಗ್ ಇದರ ಆಯೋಜನೆಯಲ್ಲಿ ಹೆಚ್ಚು ಸಹಕರಿಸಿದವರು. ನಮ್ಮ ಜೊತೆಗಿರುವಂಥ ಭಾಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ತಾವು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಗುರುಗಳಾದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನು ಸ್ಮರಿಸುತ್ತಾ, ನನ್ನ ತಾತನವರಾದ ಶ್ರೀ ಕುರುಂಜಿ ವೆಂಕಟರಮಣ ಗೌಡರನ್ನು ಸ್ಮರಿಸುತ್ತಾ, ಹಾಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ, ನಮ್ಮ ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಕೆದಂಬಾಡಿ ರಾಮೇಗೌಡರನ್ನು ಸ್ಮರಿಸುತ್ತಾ, ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಿಗಳಾದ ಶ್ರೀ ಶ್ರೀ ಧರ್ಮಪಾಲನಾಥ್ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಒಕ್ಕಲಿಗ ಯಾನೆ ಗೌಡ ಯುವ ಸೇವಾ ಸಂಘ, ಒಕ್ಕಲಿಗ ಗೌಡ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು ರಿಜಿಸ್ಟರ್ಡ್ ಇದರ ವತಿಯಿಂದ ಆಷಾಢ ಸಂತೋಷ ಕೂಟ 2026 ಇದರ ಉದ್ಘಾಟಕರು ಮತ್ತು ಉಪನ್ಯಾಸಕರಾದ, ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸಕರಾದ ನನ್ನ ಆತ್ಮೀಯರಾದ ಡಾಕ್ಟರ್ UP ಶಿವಾನಂದರವರೇ, ಹಾಗೆ ನನ್ನ ಭಾಳ ಆತ್ಮೀಯರಾದ ಕಿರಣ್ ಬುಡ್ಲೆಗುತ್ತ ಅವರೇ, ನಮ್ಮ ಗೌಡ ಸಂಘದ ಅಧ್ಯಕ್ಷರಾದ ಕಿರಣ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂದೆ ಕುಳಿತಿರುವಂಥ ಎಲ್ಲ ಹಿರಿಯರು ಹಾಗೂ ನಮ್ಮ ಸಮುದಾಯದ ಎಲ್ಲ ಮಾನ್ಯರೇ, ಇವತ್ತು ಖುಷಿ ಆಗ್ತಾ ಇದೆ. ಒಂದು ವಿಚಾರ ಏನು ಅಂತ ಹೇಳಿದರೆ, ಇಂಥ ಒಂದು ಸಾಂಪ್ರದಾಯಿಕ ಒಂದು ಇವೆಂಟಿಗೆ ನಾನೊಬ್ಬ ಉದ್ಘಾಟಕನಾಗಿ ದೀಪ ಪ್ರಜ್ವಲನೆ ಮಾಡೋದ್ರೊಂದಿಗೆ ನನ್ನನ್ನು ಇವತ್ತು ನೀವು ಇಲ್ಲಿ ಕರೆಸಿ ನನಗೆ ಭಾಳಷ್ಟು ಖುಷಿ ತಂದಿದೆ. ಸೊ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈ ಎಲ್ಲ ಸಂಘದ ಪ್ರತಿಯೊಬ್ಬರು ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ದೀರ ತಮ್ಮೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಳ್ತಾ ಇದ್ದೆ ಕಿರಣ್ ಅವ್ರ ಹತ್ರ ಇವತ್ತು ಏನು ಹೇಳಬೇಕು, ಏನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ. ಯಾಕೆಂತ ಹೇಳಿದರೆ ಆಟಿ ಬಗ್ಗೆ ಮಾತಾಡುವಷ್ಟು ಜ್ಞಾನ ನನಗೆ ಇಲ್ಲ. ನಾನು ಈಗಿನ ಜನ್ರೇಷನ್ನಾಗೆ ಕಲಿತಾ ಇದ್ದೇನೆ ಅಷ್ಟೇ. ಸಣ್ಣ ಪುಟ್ಟ ಆಚರಣೆಗಳು, ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿದೆ. ಆದರೂ ಎಲ್ಲ ಹಿರಿಯವರಿಗಿಂತ ಮುಖ್ಯವಾಗಿ ನಮ್ಮ ಯುವ ಪೀಳಿಗೆಗೆ ಇಂಥ ಕಾರ್ಯಕ್ರಮ ಭಾಳ ಅಗತ್ಯವಿದೆ. ಬಂದು ಕೂತಾಗ ನಾನಿಲ್ಲಿ ನೋಡ್ತಾ ಇದ್ದೆ, ವಿಶೇಷ ಅತಿಥಿಗಳಾಗಿ ಒಂದು 5 ಹೆಸರಿತ್ತು. ಒಂದು ನಿರನ್ ದೇವಸ್ಯ, ಸುರಕ್ಷಾ ಕೋಲ್ಪೆ, ರಂಜಿತಾ ಗೌಡ, ಭರತೇಶ್ ಕೊಕ್ಕಡ ಹಾಗೂ ದೀಕ್ಷಾ ಗೌಡ, ಮತ್ತು ಇನ್ನೊಂದು ವಿಶೇಷ ವ್ಯಕ್ತಿ ನಮ್ಮೊಟ್ಟಿಗಿರೋರು ದೀಪಕ್ KS.
ಇವರನ್ನು ಯಾಕೆ ನಾನು ವೇದಿಕೆ ಮುಖಾಂತರ ಈ ಹೆಸರು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತಮಗೆಲ್ಲ ಗೊತ್ತಿದ್ದಾಗ ಅವರೆಲ್ಲ ಕೊನೆ ಸೀಟಲ್ಲಿ ಕೂತಿದ್ದಾರೆ. ಯಾಕೆ ಅಂತ ಹೇಳಿದರೆ ಎಲ್ರಿಗೂ ಸುಮಾರಷ್ಟು ಫಾಲೋವರ್ಸ್ ಇದ್ದಾರೆ, ಇನ್ಫ್ಲೂಯೆನ್ಸಸ್ ಆಗಿದ್ದಾರೆ. ನಮ್ಮ ಈ ಒಂದು ತಂಡ ಏನಿದೆ, ಎಲ್ಲ ಪದಾಧಿಕಾರಿಗಳು, ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಇವರನ್ನೆಲ್ಲ ಗುರುತಿಸಿ ವೇದಿಕೆ ಮೇಲೆ ತಂದು ಕೂರಿಸಿದ್ದೀರಾ. ಯಾಕಿದನ್ನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಒಂದು ಇಷ್ಟು ದಿನಗಳಿಂದ ನಾವೆಲ್ಲ ನೋಡಿರ್ಬೋದು, ಡೆಲ್ಲಿಯಲ್ಲಿ ಸಾಧಾರಣ ಬೇಕಾದಷ್ಟು ಪ್ರೊಟೆಸ್ಟ್ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಈಗ ಭಾಳಷ್ಟು ಬದಲಾವಣೆಗಳು ಸಹ ಆಗಿದ್ದಾವೆ. ಇದೆಲ್ಲಕ್ಕೆ ಕಾರಣ ನಮ್ಮ ಯಂಗರ್ ಜನ್ರೇಷನ್, ಜೆನ್ ಝಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ಭಾಳಷ್ಟು ಬಲ ಇದೆ ಅಂತೇಳಿ ನಾನು ನಂಬಿದ್ದೇನೆ. ಅದೊಂದು ಉದಾಹರಣೆ ಡೆಲ್ಲಿಯಲ್ಲಿ ಏನಾಗಿತ್ತು. ಹಾಗಾಗಿ ಇವತ್ತಿನ ಈ ಒಂದು ಏನು ಕಾರ್ಯಕ್ರಮ ಇದೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಇದನ್ನು ನಮ್ಮ ಪೀಳಿಗೆಗಳಿಗೆ, ಯುವ ಪೀಳಿಗೆಗಳಿಗೆ ತೋರಿಸ್ಕೊಡುವಂಥ ಒಂದು ಶಕ್ತಿ ಇವರಲ್ಲಿದೆ. ಇವರೆಲ್ಲ ಸೇರಿ ಮಾಡಬೇಕಾದ ಭಾರ ಕೂಡ ಅವರೆಲ್ಲರ ಮೇಲೆ ಇದೆ. ಅದರೊಟ್ಟಿಗೆ ನಾನು ಇನ್ನೊಂದು ಕಲೆ ಮೆಚ್ಚಲೇಬೇಕು. ಸಾಧಾರಣ ಒಂದು 2 ವರ್ಷ 3 ವರ್ಷ ಹಿಂದೆ ನಾನು ನನ್ನ ಕಣ್ಣಾರೆ ನೋಡಿದ್ದೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಯಾವುದೋ ಒಂದು ವಿಷಯಕ್ಕೆ ಹೋಗಿದ್ದಾಗ, ನಾವೆಲ್ಲ ಹೋಗಿದ್ದಾಗ ಅಲ್ಲಿ ಅವರು ಈ ಬುಟ್ಟಿ ಮತ್ತು ಈ ತೆಂಗಿನ ಗರಿಯಲ್ಲಿ ಮಾಡಿರುವಂಥ ಒಂದು ಕಲೆ, ಅದು ಅಷ್ಟು ಸುಲಭ ಅಲ್ಲ. ಎಷ್ಟು ಜನರಿಗೆ ಇಲ್ಲಿ ಮಾಡಲಿಕ್ಕೆ ಬರ್ತದೋ ಗೊತ್ತಿಲ್ಲ, ಬಟ್ ಅಂಥ ಒಂದು ಕಲೆ ಮಾಡಿದ್ದಾರೆ. ಮೇಡಮ್ ಎದ್ದು ನಿಲ್ಲಬೇಕು, ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕು. ಇಂಥ ಕಲೆ ಉಳಿಸಿಕೊಳ್ಳೋದು ನಮ್ಮ ಒಂದು ನಮ್ಮ ಮೇಲೆ ನಾವು ಉಳಿಸಿಕೊಳ್ಳಬೇಕಾದಂಥ ಒಂದು ವಿಚಾರ. ಸೊ ಹಾಗಾಗಿ ಮೇಡಮ್, ನೀವೇನಾದರೂ ಕ್ಲಾಸಸ್ ತೊಗೊಂಡ್ರೆ ನಾನು ಬರಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದರೊಟ್ಟಿಗೆ ಇವತ್ತು ಎಷ್ಟೋ ಜನರಿಗೆ ನಮ್ಮ ಇನ್ನೂ ಯಂಗರ್ ಜನ್ರೇಷನ್, ಜೆನ್ ಝಿ ಬಿಟ್ಟು ಇನ್ನೂ ಕೆಳಗಿನ ಜನ್ರೇಷನ್ಗಳಿದ್ದಾವೆ. ಜೆನ್ ಝಿ, ಆಲ್ಫಾ ಫಾರ್ಮಿಂಗ್, ಬೇರೆ ಬೇರೆ ಈಗ ಹುಟ್ಟಿರೋರಿಗೆಲ್ಲ ಒಂದೊಂದು ಟರ್ಮ್ ಕೊಟ್ಟಾಗಿದೆ. ಒಂದು ಈಗ ಸಾಧಾರಣ ಒಂದು 2005 ಮೇಲೆ ಹುಟ್ಟಿದವರಿಗೆ ಎಷ್ಟೋ ಜನರಿಗೆ ಆಟಿಕಳೆಂಜ ನೋಡಿ ಗೊತ್ತಿರಲಿಕ್ಕಿಲ್ಲ. ಎಸ್ಪೆಷಲಿ ಈ ಮಂಗಳೂರು ಭಾಗದಲ್ಲಿ ಯಾರ್ಯಾರು ಸಿಟಿಯಲ್ಲೆಲ್ಲ ಇರ್ತಾರೆ ಅವ್ರಿಗೆ ಅದನ್ನು ನೋಡಿ ಗೊತ್ತಿರಲಿಕ್ಕಿಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮೊಟ್ಟಿಗೆ ಆಟಿಕಳೆಂಜ ಇದ್ದರು, ಎಲ್ಲಿ ಕಾಣ್ತಾ ಇಲ್ಲ ಈಗ, ಅಲ್ಲಿ ಹಿಂದೆ ಇದ್ದಾರೆ. ಹಾಗೆ ಅದರ ಪ್ರಮುಖ ಪಾತ್ರ, ಈಗ ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ಮನೆಗೆ ಸಹ ಆಟಿಕಳೆಂಜ ಬರ್ತಾಯಿತ್ತು, ನಾವು ನೋಡಿ ಖುಷಿ ಪಡ್ತಾಯಿದ್ದೆವು. ಸೊ ಅಂಥ ಇದರಲ್ಲಿ ಈ ಒಂದು ಮಂಗಳೂರು ಇದರಲ್ಲಿ ನೀವು ಆಟಿಕಳೆಂಜವನ್ನು ಕರೆದು ಎಲ್ಲ ತೋರಿಸಿ ನಮ್ಮ ಯುವ ಪೀಳಿಗೆ ನೋಡಿ ಅದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೆ ಭಾಳ ಒಳ್ಳೆಯದು. ಇನ್ನು ಜಾಸ್ತಿ ಹೇಳುವಂಥದ್ದೇನಿಲ್ಲ, ಯಾಕೆಂತ ಹೇಳಿದರೆ ನಾನು ಸಹ ಆ ಥರದಿಂದ ನಮ್ಮ UP ಶಿವಾನಂದ ಅವರ ಒಂದೆರಡು ಮಾತು ಕೇಳಲಿಕ್ಕೆ ಬಯಸಿದ್ದೇನೆ. ಆಟಿ ಬಗ್ಗೆ ಇನ್ನಷ್ಟು ಇದರಲ್ಲಿ ಅವರು ಹೇಳಲಿಕ್ಕಿದ್ದಾರೆ. ಸೊ ಹಾಗಾಗಿ ಇದೆಲ್ಲರ ಒಟ್ಟಿಗೆ ಒಂದೆರಡು ವಿಷಯ ಹೇಳಲೇಬೇಕಾಗ್ತದೆ. ಈಗ ಹೊಸ ಪದಾಧಿಕಾರಿಗಳು ಬಂದಿದ್ದಾರೆ ಮಂಗಳೂರು ಸಂಘದಲ್ಲಿ. ನಾನು ಸಾಧಾರಣ 2019ರಿಂದ ಮಂಗಳೂರು ಸಂಘದೊಟ್ಟಿಗೆ ಆಗಾಗ ಬಂದು ಹೋಗುವ ಒಂದು ಒಡನಾಟ ಇಟ್ಕೊಂಡಿದ್ದೇನೆ. ಒಂದೆರಡು ಸಭೆಗಳಿಗೆ ಸಹ ಬೇರೆ ಬೇರೆ ವಿಷಯದಲ್ಲಿ ನಾನು ಭಾಗವಹಿಸಿದ್ದೆ. ಅದರೊಟ್ಟಿಗೆ ನಿರಂತರವಾಗಿ ಈಗ ಕಳೆದ 3-4 ವರ್ಷದಿಂದ ನಡೆಸ್ತಾ ಇರುವ VPLಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ನಾನು ಅವರ ತಂಡದೊಟ್ಟಿಗಿದ್ದೆ. ಸೊ ಇದೆಲ್ಲ ಮಾಡಬೇಕಾದ್ರೆ ಈಗ ಹೊಸ ಪದಾಧಿಕಾರಿಗಳು ಬಂದಿದ್ದಾರೆ, ಭಾಳಷ್ಟು ಆಲೋಚನೆ ಮತ್ತು ಮುಂದಾಲೋಚನೆ ಇಟ್ಕೊಂಡಿದ್ದಾರೆ. ಅವರ ಒಂದು ಕನಸು ಅಂತ ಹೇಳಿದರೆ ಗೌಡ ಸಂಘಕ್ಕೆ ಒಂದು ಸಭಾಭವನ ಆಗಬೇಕು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಿ ಈ ಒಂದು ಸಭಾಭವನ ಏನಿದೆ ಅದು ಅತ್ಯಂತ ಬೇಗ ಈಗಿನ ಏನು ಒಂದು ಪದಾಧಿಕಾರಿಗಳು ಇದ್ದಾರೆ ಅವರ ಕೈಯಲ್ಲೇ ಇದು ಆಗಬೇಕು ಅಂತ ನನ್ನ ಆಸೆ. ಸೊ ಖಂಡಿತ ನೀವೆಲ್ಲ ಸೇರಿದರೆ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನನ್ನಲ್ಲಿ ಪುಷ್ಪಾರ್ಚನೆ ಮಾಡಬೇಕಾದ್ರೆ ನನಗೆ ಒಂದು ಮಾತು ಹೇಳಿದರು. ಆ ಕೆದಂಬಾಡಿ ರಾಮೇಗೌಡರ ಪ್ರತಿಮೆ ಏನಿದೆ ಅಲ್ಲಿ, ಅದು ಸಾಧಾರಣ ನಾವು
ಕೆದಂಬಾಡಿ ರಾಮೇಗೌಡರ ಒಂದು ಪುತ್ಥಳಿ ನಿರ್ಮಾಣ ಮಾಡುವಾಗಿಂದ ಅದು ನಮ್ಮೊಟ್ಟಿಗೆ ಓಡಾಡಿದೆ. ಎಷ್ಟೋ ಲಕ್ಷಾಂತರ ಜನರು ಅದಕ್ಕೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಸಹ ಒಂದು ಭಾಳಷ್ಟು ಪ್ರಾಮುಖ್ಯತೆ ವಿಷಯ. ಸೊ ಇದೆಲ್ಲ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ನಾನು ಈ ಆಟಿ ಆಷಾಢ ತಿಂಗಳ ಶುಭಾಶಯಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆರ್ಕಿಟೆಕ್ಟ್ ಅಕ್ಷಯ್ ಕೇಸಿಯವರು ಸಹ ನಮ್ಮ ಸಮುದಾಯದ ಓರ್ವ ಹೆಮ್ಮೆಯ ಯುವ ನಾಯಕ, ಹಾಗೆ ಅತ್ಯುತ್ತಮ ಆಡಳಿತಗಾರ ಅನ್ನುವ ರೀತಿಯಲ್ಲಿ ಸಹ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಆಟಿಯ ಬಗ್ಗೆ ಅನೇಕ ಒಳ್ಳೆಯ ರೀತಿಯ ಮಾತುಗಳನ್ನು ಹೇಳಿ ಮತ್ತು ಉಳಿದದನ್ನೆಲ್ಲ ಹೇಳಲಿಕ್ಕೆ ಡಾಕ್ಟರ್ UP ಶಿವಾನಂದ್ ಸರ್ ಅವರಿಗೆ ಬಿಟ್ಟುಬಿಟ್ಟಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು. ಸುದ್ದಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ನೇಮ್ ಆಗಿದೆ. ಬಹುಶಃ ಅದರ ಹಿಂದಿನ ಅವರ ಸಾಹಸಗಳು ನಮಗೆ ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ, ಆದರೆ ಅವರು ಪಟ್ಟಂತಹ ಸಾಹಸಗಳು ನಮ್ಮ ಹಿರಿಯರಿಗೆ ಅನೇಕ ಮಂದಿಗೆ ಗೊತ್ತಿದೆ, ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ದಾರೆ ಅಂತೇಳಿ. ಈ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಅತಿಥಿಯಾಗಿ ಇರುವಂಥದ್ದು. ಈಗಾಗಲೇ ಹೊಂಬಾಳೆಯನ್ನು ಅಳಿಸುವ ಮೂಲಕ ಆಟಿ ಆಷಾಢ ಕೂಟಕ್ಕೆ ಒಂದು ಒಳ್ಳೆಯ ಚಾಲನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಯುವ ಪೀಳಿಗೆಯನ್ನು ಉದ್ದೇಶಿಸಿ ತಾವು ಸಂದರ್ಭೋಚಿತವಾಗಿ ಮಾತಾಡಬೇಕು ಅಂತೇಳಿ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಕ್ಕಲಿಗರ ಯಾನೇಗೌಡರ ಸೇವಾ ಸಂಘ 48 ವರ್ಷಗಳ ಚರಿತ್ರಿರುವ ಈ ಸಂಘದ ಆಟಿ ಆಷಾಢ ಸಂತೋಷಕೂಟ 2026 ಇದರಲ್ಲಿ ಭಾಗವಹಿಸಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಕಿರಣ್ ಹೇಳುವಾಗ ಹೇಳಿದರು ಆಟಿ ಆಷಾಢ ಮತ್ತು ಡ್ಯಾಶ್ ಸಂತೋಷಕೂಟ, ಇದು ಮೂರನ್ನು ಒಟ್ಟಿಗಿದು ಒಂದು ಇದರ ಬಗ್ಗೆ ಸಾಂಸ್ಕೃತಿಕವಾಗಿ ಏನು ಅಂತ ಮಾತಾಡುವ ಚಲನೆಯೊಟ್ಟಿಗೆ ಇವತ್ತಿನ ಸಮಾಜ ಏನು ಅಂತ ಹೇಳೋದನ್ನು ಯಾವುದಕ್ಕೆ ನಮ್ಮ ಪ್ರಯೋಜನ ಆಗ್ತದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ತುಂಬ ಯುವಕರಿದ್ದೀರಿ, ಪ್ರಾಯಶಃ ನನಗಿಂತ ಪ್ರಾಯ ಆದವರು ಸ್ವಲ್ಪ ಕಡಿಮೆ ಇಲ್ಲಿ, ನನ್ನಿಂದ ಎಲ್ಲರೂ ಯುವಕರೇ ಇದ್ದೀರಿ ಅಂತ ಕಾಣ್ತದೆ. ಆದ್ದರಿಂದ ಯುವಕರನ್ನು ಉದ್ದೇಶಿಸಿ ಇವತ್ತು ಗೊತ್ತಿದೆ ಯುವಕರು ಏನು ಮಾಡ್ತಾರೆ ಅಂತ. ಇವತ್ತು ದೇಶವನ್ನೇ ಆಳುವಂಥ ದೇಶವನ್ನೇ ಪಥವನ್ನು ಬದಲಿಸುವ ಶಕ್ತಿಯನ್ನು ಇವತ್ತು ಯುವಕರು ಹೊಂದಿದ್ದಾರೆ. ಆದ್ದರಿಂದ ಯುವಕರ ಸಂಘಟನೆಯ ಮೂಲಕ ಇವತ್ತು ಹೆಚ್ಚಾಗಿ ಅಧಿಕಾರವನ್ನು ಚಾಲನೆ ಹೊಡಿಸಿಕೊಂಡ ಯುವ ಸಂಘಕ್ಕೆ, ಈ ಸಂಘಟನೆಗೆ ನಾನು ಮೊದಲಾಗಿ ನನ್ನ ಅತೀವ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇವತ್ತು ಸಂತೋಷದ ಕೂಟ. ಆಟಿ ಅಂದರೆ ಏನು? ಅದೊಂದು ತಿಂಗಳು. ಆಟಿ ಅಂದರೆ ಕಷ್ಟದ ತಿಂಗಳು. ಆಷಾಢ ಅಂದರೆ ಒಂದು ಯಾವುದೇ ಕಾರ್ಯಕ್ರಮ ಶುಭ ಕಾರ್ಯ ಹೆಚ್ಚು ಇಟ್ಟುಕೊಳ್ಳದ ತಿಂಗಳು, ಶುಭವಲ್ಲದ ತಿಂಗಳು ಅಂತ ಹೇಳುವುದಕ್ಕೆ ಶುಭ ಕಾರ್ಯಕ್ರಮ ಬೇಡ ಅಂತ ಹೇಳೋ ತಿಂಗಳು ಆಷಾಢ. ಸಂತೋಷ ಕೂಟ ಅಂದರೆ ಕೂಟ. ಸೊ ಈ ಮೂರನ್ನ ಒಟ್ಟಿಗೆ ತಗೊಂಡೋಗಿದ್ದೀರಿ. ಇಲ್ಲಿ ನಾನು ಈ ಸಂತೋಷ ಕೂಟದಲ್ಲಿ ಭಾಗವಹಿಸಿದಾಗ ತುಂಬ ಜನಗಳ ಪರಿಚಯ ನನಗಿದೆ. DB ಬಾಲಕೃಷ್ಣ ಇದ್ದಾರೆ, ಲೋಕೇಗೌಡರಿದ್ದಾರೆ, ಆ ಕಡೆ ನಡ್ಕಾದವರಿದ್ದಾರೆ, ನನ್ನ ಪರಿಚಯರು ತುಂಬ ಮಕ್ಕ ಎಲ್ಲರೂ ಇದ್ದರೆ ಪರಿಚಯ ಹೇಳಿಕೊಂಡು ಹೋಗಲಿಕ್ಕೆ ಸಮಯ ಇಲ್ಲ. ಆದರೆ ಎಲ್ಲರೂ ಪರಿಚಯಸ್ಥರು, ಮುಖ ಕೆಲವರು, ತುಂಬ ಜನರ ಪರಿಚಯ ನನಗಿಲ್ಲ. ಆದರೆ ನನ್ನ ಪತ್ರಿಕೆಗಿದೆ. ಗೋವರ್ಧನ ಗೌಡರು ಅಂತಿದ್ದಾರೆ, ಅವರ ಮಗ ಆಸ್ಟ್ರೇಲಿಯಾಕ್ಕೆ ಹೋದಾಗ ನಾನು ಒಟ್ಟಿಗೆ ಕೂತಿದ್ದೆ. ಈಗ ಒದ್ದೆಟ್ಟಿ ಗೋವರ್ಧನ ಗೌಡರು ಅವರ ಫೋಟೋ ತೋರಿಸಿ ನಾನು ನ್ಯೂಸಲ್ಲಿ. ನನ್ನ ಮಗ ಆಸ್ಟ್ರೇಲಿಯಾಕ್ಕೆ ಹೋದ ನ್ಯೂಸ್ ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ನನಗೆ ನೆನಪಿಲ್ಲ, ಆದರೆ ಪತ್ರಿಕೆಯಲ್ಲಿ ಬಂದಿದೆ, ಚಾನಲಲ್ಲಿ ಬಂದಿದೆ. ಅಂದರೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಎಲ್ಲ ಕುಟುಂಬದವರನ್ನು ನನಗೆ ಗೊತ್ತಿಲ್ಲ, ನನ್ನ ಪತ್ರಿಕೆಯಲ್ಲಿ ಒಂದು ಕಾಲಘಟ್ಟದಲ್ಲಿ ನೀವು ಕಂಡಿದ್ದೀರಿ. ಪದ್ಮೇಗೌಡರು ತುಂಬ ಬರ್ತಾ ಇರ್ತದೆ, ವಾಣಿ ಸಂಸ್ಥೆಗಳು, ಅಕ್ಷರ ವಿಷಯಗಳು ಬರ್ತಾ ಇರ್ತವೆ, ವೇದಿಕೆ ಕಿರಣ ಅವರ ಹೋರಾಟ, ರಾಮೇಗೌಡ ಎಲ್ಲ ನಮ್ಮಲ್ಲಿ ಬರ್ತಾಯಿದೆ. ಅದನ್ನು ನಿಮ್ಮ ಪರಿಚಯ ನನಗಿಂತ ಹೆಚ್ಚಾಗಿ ಜನರಿಗೆ ಉಂಟಾಗಿದೆ. ಸುಳ್ಯ ಪುತ್ತೂರು ಬೆಳ್ತಂಗಡಿಗಳ ಜನರಿಗೆ ನಿಮ್ಮ ಪರಿಚಯ ಇದೆ, ನೀವು ಸಂಬಂಧಿಕರು. ಈ ಸಂಬಂಧಿಕರು ಹೇಳಿದಾಗ ಕೂಟ ಸಂಬಂಧಿಕರು ಸೇರಿಸಿಕೊಂಡು ನಮಗೆ ಅತ್ಯಂತ ಸಂತೋಷ ಆಗ್ತದೆ. ಜಗ್ಗು ವಾಸುದೇವ ಅಂತ ಸದ್ಗುರು ಅಂತ ಕರೀತಾರೆ, ಅವ್ರನ್ನೆಲ್ಲದ ಕೆಲವು ಅವರೊಂದು ಮಾತನ್ನು ಹೇಳ್ತಾರೆ. ನಾವು ಈ ಜೀವನದಲ್ಲಿ ಕಷ್ಟ ದಿನ ಬದುಕ್ತೇವೆ,
ರಾತ್ರಿ ಮಲಗ್ತೇವೆ, ಬೆಳಿಗ್ಗೆ ಹೇಳ್ತೇವೆ. ಅದಕ್ಕೆ ವ್ಯಾಲ್ಯೂ ಎಂತ ಅಂತ. ನಾವು ಇಡೀ ದಿವಸ ದುಡಿದ ಮೇಲೆ ಮಲಗುವಾಗ ಎಲ್ಲ ಚಿಂತೆ ಬಿಟ್ಟು ಕಷ್ಟಗಳನ್ನ ಮರೆತು ನಾಳೆ ಒಳ್ಳೆಯದಾಗಲಿ ಅಂತೇಳಿ ಮಲಗಬೇಕಂತೆ. ಅಂದರೆ ಸಂತೋಷ ನಿದ್ರೆ ಬರಲಿ ಅಂತ. ಇಲ್ಲ ನಿಮ್ಮ ತಲೆಯಲ್ಲಿ ಅದೇ ಯೋಚನೆ ಇದ್ದರೆ ನಿಮಗೆ ನಿದ್ರೆ ಬರೋದಿಲ್ಲ. ಒಳ್ಳೆಯ ನಿದ್ರೆ ಬರಬೇಕಾದ್ರೆ ಇವತ್ತಿನ ಕಷ್ಟಗಳನ್ನು ಮರೆತು ನಾಳೆ ಒಳ್ಳೆಯದಾಗಲಿ ಅಂತ ಆರಿಸಿ ಮಲಗು. ಅದು ಒಳ್ಳೆಯದು, ಭಾಳ ಒಳ್ಳೆಯದು. ಯಾಕೆ ಮನಸ್ಸಿಗೆ ಶಾಂತಿ, ನಿದ್ರೆ ಒಳ್ಳೇದು ಬರುತ್ತೆ. ಒಳ್ಳೆ ನಿದ್ರೆ ಆದರೆ ಬೆಳಿಗ್ಗೆ ಚೆನ್ನಾಗಿ ಹೇಳಿ. ಅದರೊಟ್ಟಿಗೆ ಬೆಳಿಗ್ಗೆ ಹೇಳ್ತಾರೆ ಅವರು, ಬೆಳಿಗ್ಗೆ ಎದ್ದ ಕೂಡಲೇ ಇದು ಬದುಕು. ನೀವು ರಾತ್ರಿ ನಿದ್ರೆ ಮಾಡ್ತೀವಿ ಗೊತ್ತಿಲ್ಲ, ಎಚ್ಚರಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ಕಣ್ಣು ಬಿಟ್ಟ ಕೂಡಲೇ ಭಾಳ ಸಂತೋಷ ಪಡಬೇಕಂತೆ. ನಾನು ಬದುಕಿದ್ದೇನಲ್ಲ, ಸಂತೋಷ ಅಂತ. ಬೆಳಿಗ್ಗೆ ಎದ್ದು ಕಣ್ಣು ಬಿಡುವಾಗ ಎಚ್ಚರ ಆಯಿತು, ಓ ನಾನು ಬದುಕಿದ್ದೇನೆ. ಇನ್ನೂ ಸಂತೋಷ ಅಂತ, ನನ್ನ ಕೈಕಾಲು ಆಡ್ತಾ ಇದೆ, ನಾನು ಬದುಕಿದ್ದೇನೆ, ಉಸಿರಾಡಿದೆ. ಯಾಕೆ ಹೇಳಬೇಕಂದ್ರೆ ರಾತ್ರಿ ಬೆಳಿಗ್ಗೆ ಮಲಗಿದಾಗ ಮಿಲಿಯಷ್ಟು ಜನ ಸಾಯ್ತಾರೆ, ಬೆಳಿಗ್ಗೆ ಎಚ್ಚರ ಆಗೋದಿಲ್ಲ ಎಷ್ಟು ಜನಕ್ಕೆ. ಅಂಥವ್ರ ಸಾಲನ್ನ ನಾನು ಇಲ್ಲಲ್ಲ ಅಂತ ಸಂತೋಷ ಪಡಬೇಕಂತ. ಹಾಗೆ ನನ್ನ ಬಗ್ಗೆ ಸಂತೋಷ ಪಡುತ್ತಾ ನನ್ನ ಪಕ್ಕದಲ್ಲಿ ಹೆಂಡತಿ ಮಕ್ಕಳ ಅಥವಾ ಗಂಡ ಇರ್ತಾರೆ, ಓ ಅವರು ಆರೋಗ್ಯ ಇದ್ದಾರಾ, ಓ ಆರೋಗ್ಯ ಇದ್ದಾರೆ, ಖುಷಿ, ಒಂದು ಖುಷಿ, ಎಕ್ಸ್ಟ್ರಾ ಖುಷಿ. ಅದರೊಟ್ಟಿಗೆ ನಂತರ ನನ್ನ ಸಂಬಂಧಿಕರು, ಸ್ನೇಹಿತರು ಎಲ್ಲರಿದ್ದಾರೆ, ಅವರು ನನ್ನ ಎಲ್ಲರೂ ಇದ್ದಾರಲ್ಲ ಅಂತ ಸಂತೋಷಪಟ್ಟಾಗ ಅದು ಬದುಕು ಬೆಳಿಗ್ಗೆಯಿಂದ ಸಂತೋಷದಿಂದ ಪ್ರಾರಂಭ. ಯಾಕೆ ಆಗ್ತದೆ? ನಾನು ಬದುಕಿದ್ದೇನೆ, ನನ್ನ ಆತ್ಮೀಯರು ಬದುಕಿದ್ದಾರೆ, ನನ್ನ ಸಮಾಜ ಬದುಕಿದೆ, ಎಲ್ಲರೂ ನನಗೆ ಬೇಕಾದರೂ ಬದುಕಿದ್ದಾರೆ ಅಂದರೆ ಸಂತೋಷ ದಿನ ಪ್ರಾರಂಭ ಮಾಡಬೇಕಂತ ಹೇಳ್ತಾರೆ. ಹಾಗಾದರೆ ಇವತ್ತು ಈ ಸಂತೋಷ ಕೂಟದಲ್ಲಿ ಸೇರಿದಾಗ ನನಗೆಲ್ಲನೂ ಕೊಡುವ ಸಂತೋಷದ ಅದಕ್ಕೆ ನಾನು ಮೊದಲು ಬಂದೆ. ನನ್ನ ಭಾಸ್ಕರಿ ಅಂತ ನನ್ನ ರಿಪೋರ್ಟ್ ಹೇಳಿದರು, ನಮ್ಮ ಬೇಗ ಪೋಯಿ ಡಾಕ್ಟ್ರೆ, ಅಲ್ಲಿ ಮಸ್ತ್ ಜನ ಪಾತ್ರೆ ಬರುತ್ತಾ, ಹೌದು ಅಂತ ಹೇಳಿದೆ. ಹಾಗೆ ನಾನು ಬೇಗ ಬಂದು ನಮ್ಮ ಸ್ಟುಡಿಯೋ ಸೆಟಪ್ ಮಾಡಿದ ನಂತರ ನಾನು ಹೋಗಿದ್ದೆ ಕಚೇರಿಗೆ. ಪುನಃ ಬಂದವಳು ಏನು ಮಾಡಿದೆ, ಅಲ್ಲಿ ಸ್ವಾಗತ ಅಂತ ಇಟ್ಕೊಂಡು, ಯಾಕೆ ಬಂದವರು ಮಾತಾಡಿಸ್ಲಿಕ್ಕೆ ನನಗೆ ಅವ್ರ ಮುಖ ಪರಿಚಯ ಬೇಕಿತ್ತು, ಗುರುತಾಗಬೇಕಿತ್ತು. ವಿಶೇಷವಾಗಿ ನಮ್ಮ ಜಾನಕಿ ಬಾಲಕೃಷ್ಣ ಗೌಡ ಅಂತ ನಮ್ಮ ಮಹಿಳೆ ಇದ್ದರೆ ಒಮ್ಮೆ ಕೈಯಲ್ಲಿ ಬಾಲಕೃಷ್ಣ ಅವರಿಗೊಂದು ಚಪ್ಪಾಳೆ ಎಲ್ಲ ತಟ್ಟು ಚಪ್ಪಾಳೆ. ಯಾಕೆಂದರೆ ನನಗೆ ಗುರ್ತಾವರು ಇವತ್ತು. ಆದರೆ ಅಲ್ಲಿ ಬಂದಾಗ ನನಗೆ ಹೇಗೆ ಖಂಡಿತ ಅಂದರೆ ಎಷ್ಟು ಆತ್ಮೀಯವಾಗಿ ಸ್ವಾಗತಿಸಿದರು, ನನಗೆ ಭಾಳ ಗುರ್ತಾಯ್ತು ಅಂತಾಯ್ತು. ಮತ್ತೆ ಗುರ್ತಾ ಇಲ್ಲ. ಮತ್ತೆ ನೋಡಿದೆ ಎಲ್ಲರನ್ನೂ ಹಾಗೆ ಅವರು ನಮಸ್ಕರಿಸೋದು, ಬನ್ನಿ ಸ್ವಾಗತ ಕರ್ಕೊಂಡು ಒಂದು 10-20 ಸರ್ತಿ ಹೋಗೋದು ನೋಡಿದೆ. ಆ ರೀತಿಯ ಒಂದು ಸ್ವಾಗತ ಇದೆಯಲ್ಲ ನಮಗೆ ಈ ಸಮುದಾಯದಲ್ಲಿ ನಮ್ಮನ್ನು ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಈ ಸಮುದಾಯದ ಒಂದು ಬದುಕನ್ನು ಮಾಡಲಿಕ್ಕೆ ಅಥವಾ ಹೋಗಲಿಕ್ಕೆ ಇವತ್ತು ಒಂದು ನಾನು ಮಾತಲ್ಲಿ ಎಲ್ಲರಿಗೂ ಹೇಳಿಕ್ಕೆ ಬರ್ತೇನೆ. ನಾವಿವತ್ತು ಕೂಟ ಸೇರಿದವರ ಸಂಬಂಧಿಕರು, ಸ್ನೇಹಿತರು, ನೀವು ವಿಶೇಷವಾಗಿ ಬೇರೆ ಸಮುದಾಯದಿಂದ ಕಲಿಯುವಂಥದ್ದು ಕೆಲವಿದೆ. ನಾವು ಬಂಟ ಸಮುದಾಯಕ್ಕೆ ಹೋದರೆ, ನಮ್ಮಲ್ಲಿ ಬಂಟ ಸಮುದಾಯ ಭಾಸ್ಕರಿ ನನ್ನ ಸಂಬಂಧ ಇದ್ದಾರೆ. ಬೇರೆ ಸಮುದಾಯಕ್ಕೆ ಹೋದರೆ ಅವರು ಯಾರನ್ನು ಪರಿಚಯಿಸುವಾಗ ಅವು ನನ್ನ ಮಾವನ ಅಣ್ಣನ ತಮ್ಮನ ಹೆಂಡತಿ ಅಂತ ಹೇಳ್ತಾರೆ. ಅಂದರೆ ಈ ಸಂಬಂಧನ ಕಟ್ಟಿಕೊಳ್ತಾರೆ. ನಮ್ಮ ಸಮುದಾಯ ಇವತ್ತು ಮಾಡಬೇಕಾದ ಕಿರಣ ಬಿಡ್ಲೆ ಗೊತ್ತು, ನನ್ನ ದೇವದಾಸ ಮಾವ ಅಂತ ನನ್ನ ಸಂಬಂಧಿಕರು, ಅವರ ಮಗ. ನಾವು ಸಮುದಾಯ ಬೆಳಿಬೇಕಾದ್ರೆ ನಾವು ನಮ್ಮ ಕುಟುಂಬ ನಮ್ಮವ್ರನ್ನ ಗುರುತಿಸುವ ಕಾರ್ಯಕ್ರಮ ಮಾಡಬೇಕು. ಅಕ್ಷಯ ಕುರುಂಜಿ ವೆಂಕಟರಗೌಡರ ಮಗನ ಮಗ ನಮ್ಮ ಸಂಬಂಧ. ಇಲ್ಲಿ ಯಾರು ಇರ್ತಾರೋ ಎಲ್ಲರನ್ನೂ ನೀವು ಸಂಬಂಧಿಗಳಾಗಿ ನೋಡಿದಾಗ ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ. ಯಾರೋ ಸಂಬಂಧದ ಸ್ನೇಹ ಬೇರೆ, ಕುಟುಂಬದ ಸ್ನೇಹ ಬೇರೆ. ಸಂಬಂಧ ಆದ ಕೂಡಲೇ ಇವತ್ತು ಬೇರೆ ಬಂಟ ಸಮುದಾಯ ಆಗಲಿ ಬ್ರಾಹ್ಮಣ ಸಮುದಾಯ ಆಗಲಿ ಹೆಚ್ಚು ಬೆಳೀಲಿಕ್ಕೆ ಕಾರಣ ಆಗ್ತಿರೋದು ಒಂದು ಕಾರಣ, ಅವರು ಎಲ್ಲಿಂದ ಎಲ್ಲಿದ್ದರೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ ಮತ್ತು ಅವ್ರನ್ನೆಲ್ಲರೂ ಗುರುತಿಸಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾರೆ. ಈ ಗುರುತಿಸುವಿಕೆ ಇದೆಯಲ್ಲ, ಒಬ್ಬ ಡಾಕ್ಟ್ರ್ ಆಗ್ತಾನೆ, ಅವ್ರು ಹೇಳ್ತಾರೆ ಅವು ನನ್ನ ಸಂಬಂಧಿ ಡಾಕ್ಟ್ರೆ, ಏನಾದ್ರು ಪೋಲಿ ವಕೀಲರಾಗ್ತಾರೆ, ಆ ವಕೀಲರು ಹೋಗಿ ನನ್ನ ಸಂಬಂಧ ಅಲ್ಲಿ ಹೋಗಿ. ಸೊ ಒಬ್ಬರಿಗೆ ಸೇರಿಸಿಕೊಳ್ಳೋದು ಯಾಕೆ? ನನ್ನ ಸಂಬಂಧ, ಸ್ನೇಹಿತ, ಪರಿಚಯದ ಮೂಲಕ ಇವತ್ತು ನಮ್ಮ ಸಮಾಜ ಬೆಳಿಬೇಕಾಗ್ತದೆ. ಈ ಸಮಾಜ ಬೆಳಿಬೇಕಾದ್ರೆ ಪ್ರಥಮವಾಗಿ ಇಲ್ಲಿದ್ದವರೆಲ್ಲ ಒಂದು ನಿರ್ಣಯ ಮಾಡಿಕೊಳ್ಬೇಕು. ಇವತ್ತಿನಿಂದ ಹೋಗುವಾಗ ಪರಿಚಯ ಊಟ ಇದ್ದಾಗ ನೀವು ಯಾರು ಸಿಗ್ತಾರ ಅವರೆಲ್ಲ ನಿಮ್ಮ ಸಂಬಂಧವನ್ನು ಗುರುತಿಸಿ ಮಾತಾಡಿ. ನನ್ನ ಪರಿಚಯ ಪ್ರೇಮ ಅಂತ ಅವರ ಮಗ ನಟ್ಕದ ಬಂದಿದ್ದಾರೆ, ನನ್ನ ಸೀತಕ್ಕ ಅಂತ ನನ್ನ ಮಗಳು. ನಮಗೆ ಸಂಬಂಧ ಆದ ಕೂಡಲೇ ಹೆಚ್ಚು ಸ್ನೇಹಾಚಾರ ಬೆಳೀತದೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ನಾನು ಭಾಳ ಸಂತೋಷದಿಂದ ಭಾಗವಹಿಸ್ಲಿಕ್ಕೂ ಇಷ್ಟಪಟ್ಟೆ. ಅಲ್ಲಿ ಎದುರು ನಿಂತು ಬರಲಿ ಮತ್ತು ನಡುವಲ್ಲಿ ಕೂತ್ಕೊಂಡೆ. ಯಾಕೆಂದರೆ ಎದುರು ಕೂತ ಕೂಡಲೇ ನಮಗೆ ಯಾರು ಗುರುತ ಸಿಗೋದಿಲ್ಲ, ವೇದಿಕೆಯಲ್ಲಿ ಕೂತ್ರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಹಿಂದೆ ಕೂತಾಗ ನನಗೆಲ್ಲ ಇವತ್ತು ಬೆಳ್ತಂಗಲಿ ಸುಳ್ಳಿ ಹೋಗ್ತಾರೆ, ಯಾರು ಬಂದಿದ್ದೀರಾ, ಮಗಳು ಬಂದಿದ್ದೀರಾ, ನನ್ನ ಪ್ರಥಮ ಆದ್ಯತೆ ನಿಮ್ಮೊಟ್ಟಿಗೆ ಪರಿಚಯ ಮಾಡಿಕೊಳ್ಳೋದು, ನಿಮ್ಮ ಪರಿಚಯ ನನಗೆ ಮಾಡಿಕೊಳ್ಳೋದು. ಹಾಗಾಗಿ ಸಮುದಾಯವನ್ನು ಒಟ್ಟಿಗೆ ತಗೊಂಡೋಗೋ ಒಂದು ಇದರಲ್ಲಿ ಸಮುದಾಯವನ್ನು ಒಟ್ಟಿಗೆ ಸೇರಿಕೊಳ್ಳುವುದನ್ನು ನಾವು ಕಲಿಬೇಕಾಗ್ತದೆ. ಇವತ್ತು ಸಮುದಾಯದ ಒಗ್ಗಟ್ಟಿಗಾಗಿ ಎಲ್ಲರೂ ಸೇರಿ ಸಂತೋಷಕ್ಕಾಗಿ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಇವರೆಲ್ಲ ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಮ್ಮ ಕೂಟ ನಮಗೆ ಸಂತೋಷ ಕೊಡುವ ಚಪ್ಪಾಳೆ ಮೂಲಕ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ನಮ್ಮವರೇ, ಅವ್ರ ಸಂತೋಷದ ಬದುಕುವುದು ನಮ್ಗೆ ಭಾಳ ಮುಖ್ಯ ಆಗ್ತದೆ. ಆಟಿಯ ಕಾರಣ ಅದು ಭಾಳ ಮುಖ್ಯ ಆಗ್ತದೆ. ನಮ್ಗೆ ಗೊತ್ತಿದೆ ಆಟಿ ಬಗ್ಗೆ ನಾನು ಬರಬೇಕಾಗ್ತದೆ. ಆಟಿ ತಿಂಗಳಂದ್ರೆ ಏನು,
ಒಂದು ಕಷ್ಟದ ತಿಂಗಳದು. ನಡುವ ಬಿಸಿಲಿನ ಸೂರ್ಯನ ಬಿಸಿಲಿನ ಕಾಲ, ಮಳೆ ಕಾಲ, ನೆರೆ ಹರಿಯುವ ಜಾಗೆ. ನಾರ್ತ್ ಇಂಡಿಯಾದಲ್ಲಿ ನೀವು ಹೋದರೆ ಹಿಮಪಾತಗಳು, ಅಲ್ಲಿ ಮಳೆ ಇಲ್ಲ, ಅಲ್ಲಿ ಹಿಮ ಕರಗಿ ಅಪಘಾತಗಳಾಗ್ತವೆ. ಎಷ್ಟೋ ಜನ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತದೆ, ಹಿಮದಿಂದ ಕರೆ. ನಮ್ಮ ಊರಲ್ಲಿ ಮಳೆಯಿಂದ ಆಟಿ ತಿಂಗಳಲ್ಲಿ ದಾಟಲಿಕ್ಕೆ ಸಾಗೋದಿಲ್ಲ, ಮಳೆಯಲ್ಲಿ ಹೊಳೆ ನೆರೆಗಳು ಹರಿತವೆ, ಜನಗಳಿಗೆ ಅಪಘಾತಗಳಾಗುತ್ತೆ. ಸೊ ಈ ಆಟಿ ತಿಂಗಳ ಕಾಲ ಹಿಂದಿನ ಕಾಲದಿಂದ ಬದುಕಿದಾಗ ನಾವು ಚರಿತ್ರೆಯನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ 150 ವರ್ಷ ಹಿಂದೆ ಹೋಗುವ, 100 ವರ್ಷ ಹಿಂದೆ ಹೋಗುವ, ನಾವು ನಮ್ಮ ಅದನ್ನು ಗೊತ್ತಿಲ್ಲದ್ರೆ ನಾವು ಬದುಕುವುದೇಗೆ? ಚರಿತ್ರೆ ನಮ್ಗೆ ಗೊತ್ತಿರಬೇಕಾಗ್ತದೆ. 1000 ವರ್ಷಕ್ಕೆ ಹಿಂದೆ ಹೋಗುವ. ನಮ್ಮ ಜನಜೀವನದಲ್ಲಿ ಜನಗಳು ಬದುಕಿದಾಗ ಮೊದಲು ಬಟ್ಟೆ ಮೈಲಿರಲಿಲ್ಲ, ಊಟಕ್ಕೆ ವ್ಯವಸ್ಥೆಗಳಿಲ್ಲ, ಜನ ಬರಿತಾ ಬಟ್ಟೆ, ಆಹಾರ, ಮನೆ ಕಟ್ತಾ ಬಂದರು. ಆದರೆ ತುಂಬ ವರ್ಷಗಳಿಗೆ ಮೊದಲು ನಿಮ್ಗೆ ಗೊತ್ತಿ, ಸುಳ್ಳು ಅಂತ ಊರಲ್ಲಿ ನಾನು ಹೇಳಬಲ್ಲೆ, ಮಡಪಾಡಿ ಅಂತ ಊರಿಗೆ ಹೋಗ್ಬೇಕಾದ್ರೆ ಒಂದು 80ರಲ್ಲಿ ನಾನು ಆಸ್ಪತ್ರೆ ಮಾಡಿದ್ದು. ಮಡಪಾಡಿ ಅಂತ ಊರಲ್ಲಿ ಹೋಗಬೇಕಾದ್ರೆ 7 ಮೈಲು ನಡಿಬೇಕಿತ್ತು. ಹೊಳೆ ಇತ್ತು, ಹೊಳೆ ದಾಟಲಿಕ್ಕೆ ಮಳೆಗಾಲದಲ್ಲಿ ಆಗ್ತಿಲ್ಲ. ಕೊಯ್ನಾಡಿಗೆ ಹೋಗಬೇಕಿದ್ರೆ ಕೊಯ್ಗಾಜಿಗೆ ಹೋಗಬೇಕಿದ್ರೆ 7 ಕಿಲೋಮೀಟ್ರ್ ಯಾವುದೋ ಒಂದು ಜೀಪ್ ದೂಡಿ ಬರುವಂಥದ್ದು, ಅಂದರೆ 7 ಕಿಲೋಮೀಟ್ರ್ ನಡೆದು ಬರಬೇಕಾಗಿತ್ತು. ಇದು ಎಷ್ಟು ಕಡಿಮೆ 70 ವರ್ಷದ ಕಾಲ, 50ರಿಂದ 75 ವರ್ಷದ ಕಾಲ ಹೇಳ್ತಾ ಇರೋದು ನಾನು. 50 ವರ್ಷದ ಕಾಲ ಗಟ್ಟೆ ಹೇಳ್ತಾ ಇರೋದು. 100 ವರ್ಷಕ್ಕಿಂತ ಹೋಗಿ ನಿಮ್ಮಲ್ಲಿ ಹೊಳೆಗಳು, ನದಿಗಳು, ಸೇತುವೆಗಳು ಇಲ್ಲದ ಕಾಲವನ್ನು ಗಳಿಸಿಕೊಳ್ಳಿ. ನಿಮ್ಮ ಹಿರಿಯರು ಏದಕ್ಕೆ ಬದುಕಿದ್ರು? ಅಲಂಕಾರ ನನ್ನ ಅಜ್ಜ CK ಪದ್ಮೇಗೌಡ, ಅಲಂಕಾರ ಅವರು ಚಾರ್ವಕದಲ್ಲಿ ಮನೆ, ಅಲಂಕಾರಲ್ಲಿ ಪೇಟೆ, ಅಲ್ಲಿಗೆ ಹೋಗ್ಬಿಟ್ಟು ಕುಮಾರ ದರವಳೆ. ಮಳೆಗಾಲದಲ್ಲಿ ಅಲ್ಲಿಗೆ ಹೋಗಲಿಕ್ಕೇ ಇಲ್ಲ, ಬೇಸಿಗೆಯಲ್ಲಿ ದೋಣಿಯಲ್ಲಿ ಸಾಗುವಂಥದ್ದು. ಸೊ ಇವರೇನು ಮಾಡಬೇಕು? ಮಳೆಗಾಲದಲ್ಲಿ ಹತ್ತಿರ ಅಂಗಡಿ ಇಲ್ಲ, ವ್ಯವಸ್ಥೆಗಳಿಲ್ಲ. ಈಗ ನಾಗೆ ನಮ್ಮ ಹತ್ರ ಫ್ರಿಜ್ ಇಲ್ಲ, ಗೋಡೌನ್ ಇಲ್ಲ, ಏನು ಮಾಡಿಕೊಳ್ಬೇಕು ಹೇಳಿ? ಆಗಿನ ಕಾಲದಲ್ಲಿ ಮಳೆಗಾಲಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಶೇಖರಣೆ ಮಾಡಿ ಗೋಡೌನಲ್ಲಿ ಇಟ್ಕೊಳ್ಬೇಕು. ಅದನ್ನು ಶೇಖರಿಸಿಡ್ದು ಹೇಗೆ? ಎಷ್ಟು ಸೌಕರ್ಯ ಇದೆ, ಯಾವ ಅಂಗಡಿ ಇದೆ ನಿಮ್ಗೆ ಗೊತ್ತಿದೆ. ಸುಳ್ಳ್ಯದಲ್ಲಿ ಒಂದು ಬಂಡಸಾಲೆ ಅಂತ ಬರ್ತದೆ, ಉಪ್ಪಿನ ಒಂದು ಬಂಡೆಸಾಲೆ ಅಂತ ಇರ್ತದೆ. ಪ್ರತಿ ಊರಿಗೆ ಹೋಗಿ ಒಂದು ಬಂಡೆಸಾಲೆ ಚರಿತ್ರೆ ಇರ್ತದೆ. ಅಂದರೆ ಎಲ್ಲ ವಸ್ತುಗಳನ್ನು ಕೂಡ ಬಂಡೆಸಾಲೆ. ಉಪ್ಪಿನ ಅಂಗಡಿ ಇದ್ರೆ ಏನು? ಉಪ್ಪನ್ನು ಕೂಡ ಬಂಡೆಸಾಲೆ, ಉಪ್ಪಿಗೆ ಅಲ್ಲಿಗೆ ಜನ ಬರ್ತಿದ್ರು. ಅಂದರೆ ಊರು 100 ವರ್ಷ ಹಿಂದೆ ಹೇಗಿತ್ತು? ನಮಗೆ ಸೌಕರ್ಯ ಇಲ್ಲ, ವೆಹಿಕಲ್ ಇಲ್ಲ, ಗೋಡೌನ್ಗಳಿರಲಿಲ್ಲ, ತಂತ್ರಜ್ಞಾನ ಇಲ್ಲ. ಆಗ ಜನ ಬದುಕಿದ್ರು. ನಮ್ಮ ಹಿರಿಯರು 1 ಶತಮಾನ ನಮ್ಮ ಹಿರಿಯರು, ಅದರ ಹಿಂದಿನ ಶತಮಾನ ನೆನೆಸಿಕೊಳ್ಳಿ. ನಮ್ಮ ತಂದೆ ತಾಯಿ ಹೇಗೆ ಬದುಕಿರೋದು, ಅವರ ತಂದೆ ತಾಯಿ ಹೇಗೆ ಬದುಕಿರೋದು, ಅಷ್ಟು ಹಿಂದೆ ಹೋದರೆ ನಮ್ಮವರ ಬದುಕನ್ನು ಆಟಿಯನ್ನು ಕಟ್ಟಿಕೊಳ್ಳಿಕೊಳ್ತಿದ್ರು. ಆಗ ಬದುಕು ಭಾರಿ ಕಷ್ಟ ಆಗಿತ್ತು, ಸಂಪಾದನೆ ಕಡಿಮೆ ಇತ್ತು, ಸೌಕರ್ಯಗಳಿರಲಿಲ್ಲ. ನಿಮ್ಗೆ ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ಆಗ ಸ್ವಾತಂತ್ರ್ಯ ದೊರಕಿದಾಗ, ನಮ್ಮ ಸ್ವಾತಂತ್ರ್ಯ ದೊರಕಿದಾಗ ನಮ್ಮ ಭಾರತ ದೇಶದ ಜನರ ಆಯುಷ್ ಇದ್ದದ್ದು 32 ವರ್ಷ. ಎಷ್ಟು? ಕೇವಲ 32 ವರ್ಷ. ಅಂದರೆ ಸರಾಸರಿ ಬದುಕಿನ ವೇಗ ಇದ್ದದ್ದು 32 ವರ್ಷ. ಇವತ್ತು 32 ವರ್ಷ ಹೆಚ್ಚು ಜನ ಬದುಕ್ತೇವಿಲ್ಲ. ಈಗ ಇವತ್ತಿನ ಬದುಕಿನ ಇದು 72 ವರ್ಷ. ಕೇವಲ 47ರಿಂದ ಇವತ್ತು 2026ಕ್ಕೆ ಬರುವಾಗ 32 ವರ್ಷಿನ ಆಯುಷಿನ ಇದನ್ನು ಇವತ್ತು 72 ವರ್ಷಕ್ಕೆ ಬಂದಿದೆ. ಯಾಕೆಂದರೆ ನಮ್ಮ ಜೀವನ ಇಂಪ್ರೂವ್ ಆಗಿದೆ, ಸೌಕರ್ಯಗಳು ಬಂದಿದೆ, ಆಸ್ಪತ್ರೆಗಳು ಬಂದಿವೆ, ವ್ಯವಸ್ಥೆಗಳಾಗಿವೆ. ಈ ಬದುಕಿನ ಕಾಲಘಟ್ಟ ಯೋಚನೆ ಮಾಡಿ. ಹಾಗೆ 30 ವರ್ಷ ಸಾವಿರಬೇಕು, ಏನಿರಬೇಕಿತ್ತು? ಯಾಕೆಂದರೆ ಹೊಳೆ ದಾಟಲಿಕ್ಕೆ ವ್ಯವಸ್ಥೆಗಳಿರಲಿಲ್ಲ, ಅಲ್ಲಿ ಮನೆ ಕಟ್ಟಬೇಕಾಗಿತ್ತು, ಬೇಕಾದ ವಸ್ತುಗಳಿಲ್ಲ. ಆಗ ಆಟಿ ಆಚರಣೆ ಬಂತು. ಆಟಿಯಲ್ಲಿ ಏನು ತಿನ್ನಬೇಕು? ಉತ್ಪನ್ನಗಳಿಲ್ಲ, ಕಷ್ಟಕಾಲ, ಮಳೆ, ಹೋಗಲಿಕ್ಕೆ ದೋಣಿಗಳ ವ್ಯವಸ್ಥೆ ಇಲ್ಲ. ಆಗ ಏನು ಮಾಡಬೇಕಿತ್ತು? ಇವತ್ತು ನೀವು ಒಂದು 25 ಐಟಮ್ ಹಾಕಿದಿರಿ, ಅದೆಲ್ಲ ಐಟಮ್, ಕಣಿಲೆ, ಚಕ್ಕಳೆ, ಏನೆಲ್ಲ ಐಟಮ್ ಕಾಡಲಿದೆ, ಗೆಡ್ಡೆ ಗೆಣಸು, ಆ ಎಲ್ಲ ಯಾಕೆ ಇವತ್ತು ಆಚರಣೆಗೆ ಬಂದಿದೆ? ನಮ್ಮ ಹಿಂದಿನವರು ಆ ಟೈಮಲ್ಲಿ ಬೇರೆ ವಸ್ತುವನ್ನು ತರಲಿಕ್ಕೆ ಸಾಧ್ಯ ಇಲ್ಲದಾಗ ಈ ಊರಲ್ಲಿ ಕಾಡಲ್ಲಿ ಸಿಕ್ಕಿದ ಮನೆ ಅಂಗಳದಲ್ಲಿ ಬೆಳೆದ ಅದನ್ನು ಉಪಯೋಗ ಮಾಡಿ ತನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರು ಬೇರೆ ವಸ್ತುಗಳು ಇರಲಿಲ್ಲ. ಎಲ್ಲರ ಶ್ರೀಮಂತರಲ್ಲಿ ಇದ್ದಿರ್ಬೋದು, ಎಲ್ಲರಲ್ಲಿ ಇರಲಿಲ್ಲ, ಸಾಮಾನ್ಯರಿರಲಿಲ್ಲ. ಆಗ ಬದುಕು ಕಟ್ಟಿಕೊಂಡ ಬದುಕಿದ 1 ತಿಂಗಳ ಆಟಿ ಆಷಾಢದಲ್ಲಿ ಬದುಕಿಗೆ ಬೇಕಾದ ತಿಂಡಿ ತಿನಿಸು ಯಾವುದು, ಅದಕ್ಕೆ ಆರೋಗ್ಯ ಕೊಡೋ ತಿಂಡಿ ತಿನಿಸು ಯಾವುದು, ಕಾಯಿಲೆ ಬಂದರೆ ಮದ್ದು ಯಾವುದು. ಆಗ ಇದನ್ನೆಲ್ಲವನ್ನು ರೂಪಿಸಿಕೊಂಡು, ಕಾಯಿಲೆ ಬಂದರೆ ಹೋಗಲಿಕ್ಕೆ ದಸ್ತೆ ದಾಟಲಿಕ್ಕೆ ಆಗೋದಿಲ್ಲ, ಹೊಳೆ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಯೇ ಬದುಕಬೇಕು. ಆಗ ಬದುಕಿಗಾಗಿ ಕಟ್ಟಿಕೊಂಡ ತಿಂಡಿ ತಿನಿಸೋದು ಆಟಿ ಕಳಂಜ ಬದುಕನ್ನು ಆಗ ದೇವರ ಶಕ್ತಿ ಕೊಡಲಿಕ್ಕೆ, ನಮ್ಮ ಕಾಯಿಲೆಯನ್ನು ಹೋಗಲಾಡಿಸೋದು, ಸಂತೃಪ್ತಿ ಕೊಡುವುದು ಆಟಿ ಕಳಂಜ ಬಂದಿರೋದು. ಈ ಆಟಿ ಕಳಂಜ ಕಾರಣ ಅದು ಸಂಸ್ಕೃತಿಯ ಊಟದ ತಿಂಡಿ ಕಣ್ಣಿಲೆ, ಯಾಕೆಂದರೆ ಊರಲ್ಲಿ ಬೀದರಲ್ಲಿ ಬರುವಂಥದ್ದು. ಹಾಗೆ ಯಾವ ವಸ್ತುಗಳು ಅವತ್ತು ಅವಶ್ಯಕತೆ ಕೈಗೆ ಸಿಗ್ತಿತ್ತು, ಬದುಕಲಿಕ್ಕೆ ಸಿಗ್ತಿತ್ತು, ತಿನ್ನಲಿಕ್ಕೆ ಸಿಗ್ತಿತ್ತು, ಅದು ಇವತ್ತು ಆಟಿಯ ತಿಂಡಿ ತಿನಿಸುಗಳು ನಮ್ಮ ಇವತ್ತು ಪಾರಂಪರಿಕವಾಗಿ ಕಾಣ್ತದೆ. ಹಾಗಾಗಿ ಅವತ್ತಿನ ಬದುಕಿನ ಕಷ್ಟಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆಗ ಪ್ರಕೃತಿ ಎದುರು ನಮ್ಮ ಹೋರಾಟ, ಪ್ರಕೃತಿ ಎದುರು ಹೋರಾಟಾಗ ಇವತ್ತೆಲ್ಲ ಸಂಖ್ಯೆಗಳಾಗಿವೆ, ರಸ್ತೆಗಳಾಗಿವೆ, ಅಲ್ಲಿಗೆ ವೆಹಿಕಲ್ಗಳಾಗಿವೆ,
ಬದುಕಿನ ಬದುಕು ಹತ್ತಿರ ಆಗಿದೆ. ಆದ್ದರಿಂದ ನಿಮಗೆ ಆಟಿಯ ಕಷ್ಟ ಅರ್ಥ ಆಗೋದಿಲ್ಲ. ಅರೆ ನಮಗೆ ನನ್ನ ಅಜ್ಜ ಬದುಕಿದಾಗ ನನಗೆ ಗೊತ್ತಿದೆ ಎಷ್ಟು ಕಷ್ಟಪಡ್ತಿದ್ರು. ಹೋಗಲಿಕ್ಕೆ ನಾವು ಸಂಪಾಜೆಗೆ ತೋಟಕ್ಕೆ ಹೋಗಲು ಹೊಳೆ ಇರಲಿಲ್ಲ, ತೂಗು ಸೇತುವೆ ಮಾಡಿಕೊಂಡು ಗಿರೀಶ್ ಬರದೆ ಆದಮೇಲೆ ತೋಟಕ್ಕೆ ಹೋಗಲಿಕ್ಕಾಗಿದೆ. ಹಾಗೆ ಬದುಕನ್ನು ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಏನನ್ನು ಕಲಿಬೇಕು ನಾವು? ಅವರು ಪ್ರಕೃತಿಯನ್ನು ಎದುರಿಸಿ ಬದುಕಿದ್ರು, ನಮಗೆ ವಿದ್ಯೆ ಕೊಟ್ಟರು, ಬುದ್ಧಿ ಕೊಟ್ಟರು, ಕಲಿಸಿಕೊಟ್ರು ವಿದ್ಯೆ. ಎಷ್ಟು ಜನ ವಿದ್ಯೆ ಕಲ್ತ್ರಿ ಅವರ ಕಷ್ಟದಲ್ಲಿ? ಎಷ್ಟು ಜನ ನಡ್ಕೊಂಡ್ಬಂದು ವಿದ್ಯೆ ಕಲ್ತ್ರಿ? ಎಷ್ಟು ಜನಕ್ಕೆ ತಂದೆ ತಾಯಿ ತ್ಯಾಗ ಮಾಡಿ ವಿದ್ಯೆ ಕೊಟ್ಟರು? ಅದನ್ನು ನೆನೆಸಿಕೊಂಡ್ರೆ ಅವರ ತ್ಯಾಗವನ್ನು ನೆನೆಸಿಕೊಡ್ಬೇಕು. ಆ ತ್ಯಾಗದೊಟ್ಟಿಗೆ ನಮಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಬದುಕನ್ನು ಕಟ್ಟಿಕೊಡ್ಬೇಕಾದ್ರೆ ಈಗ ನಾವೇನು ಕಲಿಬೇಕಿದ್ರಿಂದ ಅದನ್ನು ನೆನೆಸಿಕೊಳ್ಳೋದಕ್ಕೆ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತೀರಿ. ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಮ್ಮ ಸೈನಿಕ ಕಷ್ಟಪಟ್ಟು ಸತ್ತದೇ ಜಾಸ್ತಿ, ಆದರೆ ಗೆಲ್ಲುವನ್ನು ಸ್ವಾಗತಿಸುತ್ತೇವೆ. ರಾಮೇಗೌಡರನ್ನು ಸ್ವಾಗತಿಸ್ತೀರಿ, ಹೂ ಅರ್ಚನೆ ಮಾಡಿದಿರಿ. ರಾಮೇಗೌಡರು ಆ ಕಾಲದಲ್ಲಿ ಬ್ರಿಟಿಷರ ಎದುರು ಹೋರಾಡಿ ಗಲ್ಲಿಗೋದ್ರು, ಮರಣಶಿಕ್ಷೆ ಆಯಿತು. ಆದರೆ ಈಕೆ ಯಾಕೆ ನೆನೆಸ್ತೇವೆ? ಅವ್ರ ಹೋರಾಟವನ್ನು ನೆನೆಸಿಕೊಳ್ತೀರಿ. ಅಂದರೆ ಅವ್ರ ಹೋರಾಟ ನಮಗೆ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾವು ನೆನೆಸ್ಕೊಳ್ತೀವಿ. ಹಾಗಾಗಿ ಇವತ್ತು ಆಟಿಯ ದಿನಾಚರಣೆ ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾಗೆ ನಮ್ಮ ಜೀವನಕ್ಕೆ ಹೋರಾಟ ಮಾಡಿದ್ದಾರೆ, ನಮ್ಮ ಬದುಕಿಗೆ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಅವರ ತ್ಯಾಗ ನಮ್ಮನ್ನು ಈ ಸ್ಥಾನಕ್ಕೆ ಬಂದಿದೆ ಅಂತೇಳಿ ನೆನಪಿಸುವ ಒಂದು ಕಾರ್ಯಕ್ರಮ. ಅವರ ಕಷ್ಟಗಳು ನೆನಪಿಸಿಕೊಂಡುಕೊಳ್ಳೆ ನಾವು ಹಿರಿಯರಿಗೆ ಗೌರವ ಕೊಡಲಿಕ್ಕೆ ಕಲಿತೇವೆ. ನಮ್ಮ ಮಕ್ಕಳು, ನಾವು ನಮ್ಮ ಹಿರಿಯರಿಗೆ ಗೌರವ ಕೊಟ್ಟರೆ ನಮ್ಮ ಮಕ್ಕಳು ನಮಗೆ ಗೌರವ ಕೊಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಅದಕ್ಕೆ ನಾವು ಯಾಕಾಗಿ ಮಾಡಬೇಕಂದ್ರೆ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡಬೇಕು, ನಮ್ಮ ಮಕ್ಕಳು ನಮಗೆ ಗೌರವ ಕೊಡಬೇಕು ಅಂತ ಇರಾದೆ ನಮ್ಮ ಮನಸ್ಸಲ್ಲಿ ಇರೋದರಿಂದ ಅದು ಸಂಸ್ಕೃತಿ ಆಗಬೇಕು. ಸಂಸ್ಕೃತಿ ಆದರೆ ಅದು ಸಂಸ್ಕೃತಿಯಾಗಿ ಜನದಿಂದ ಬೆಳೀತದೆ. ಹಾಗೆ ಆಟಿಯ ಒಂದು ಆಚರಣೆ ಇವತ್ತು ನಮಗೆಲ್ಲ ಶುಭ ಸಂದೇಶ ಕೊಡಲಿ. ಹಾಗೆ ಈಗಿನ ಕಾಲಕ್ಕೆ ಏನು ಸಂಬಂಧ? ಈಗ ನೋಡಿ, ಈಗಿನ ಕಾಲದಲ್ಲಿ ನಾವು ಒಂದು ಗಳಿಸ್ಬೋದು. ಇವತ್ತು ವೇದಿಕೆಯಲ್ಲಿ ಯಾರಿದ್ದಾರೆ? ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸನ್ನು ಕರೆದು. ಯಾಕೆ ಹೇಳಿ? ಅವರ ಕೆಲಸ ಏನು? ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂದ್ರೇನು? ಯಾರೋ ಮಾಡಿದ್ದನ್ನು ಯಾರಿಗೂ ಮುಡಿಸುವಂಥದ್ದು ಇನ್ಫ್ಲುಯೆನ್ಸರ್ಸ್. ಅಂದರೆ ಇವತ್ತು ಸಮಾಜದಲ್ಲಿ ಯಾರ ಪ್ರಭಾವ ಬೇಕು, ಯಾರು ರೀಚ್ ಮಾಡಬೇಕು, ಅವರ ಇನ್ಫ್ಲುಯೆನ್ಸಿಂದ ಏನಾಗ್ತದೆ? ಇವತ್ತು ನೀವು ಒಳ್ಳೆ ಕೆಲಸಗಳು, ಸಮಾಜ ಮಾಡಿದ ಒಳ್ಳೆಯ ಕೆಲಸಗಳು ಸಮಾಜಕ್ಕೆ ಮುಡ್ತವೆ. ಆ ಇನ್ಫ್ಲುಯೆನ್ಸರ್ಸ್ ಇವತ್ತು ಗೌರವ ಇದೆ. ಇವತ್ತು ದೇಶದಲ್ಲಿ ಎಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಯೋಚನೆಗಳಿಂದ ಇವತ್ತು ಜನ ತಲುಪಿಸುವಂಥ ಸೋಷಿಯಲ್ ಮೀಡಿಯಾಗಳಿಗೆ ವ್ಯಾಲ್ಯೂ ಇದೆ. ಯಾಕೆ ಅಂತ ಕೇಳಿದರೆ ಸಮಾಜಕ್ಕೆ ನಿಮ್ಮನ್ನು ಗುರುಸುವ ಕೆಲಸವನ್ನು ಮಾಡ್ತಾರೆ. ಸೊ ನೀವು ಮೊದಲಾಗಿ ಏನು ಯೋಚನೆ ಮಾಡಬೇಕು? ನಾವೀಗ ಇಲ್ಲಿ ಹಿರಿಯರು ಯೋಚನೆ ಮಾಡಬೇಕು. ನೀವು ಮಾಡೋ ಸಮಾಜ ಗುರುಸಿಕೊಳ್ಬೇಕಾದ್ರೆ ಏನಾಗಬೇಕು? ನೀವು ಫಸ್ಟಿಗೆ ನಿಮ್ಮನ್ನು ಗುರುಸಿಕೊಳ್ಬೇಕು. ನಮ್ಮ ಸಾಮರ್ಥ್ಯ ಅಂತ ಗೊತ್ತಿರಬೇಕು. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರೋದು ಮಾತ್ರ ಅಲ್ಲ, ಸಮಾಜಕ್ಕೆ ಗೊತ್ತಾಗಬೇಕು. ಇವತ್ತಿನ ಗೌಡ ಸಂಘದ ನನ್ನ ಅತ್ಯಂತ ದೊಡ್ಡ ಕಾಳಜಿ ಏನು ಅಂತ ಹೇಳಿದರೆ, ನನಗಂತೂ ಮೊನ್ನೆ ನನ್ನಲ್ಲಿ ಕಿರಣ್ ಬಂದಾಗ ತುಂಬ ಜನ ಯುವಕರು ಬಂದರು. ನನಗೆ ಅವ್ರು ನೋಡಿ ಆಶ್ಚರ್ಯ ಆಯಿತು. ಎಲ್ಲ ಯುವಕರು ಒಳ್ಳೆ ಸ್ಥಾನದಲ್ಲಿ ಪೊಸಿಷನಿದ್ದವರು ಈಗ ವೇದಿಕೆಯಲ್ಲಿ ಕೂತಿದ್ದಾರೆ. ನನಗಾಯಿತು, ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ನಾನು ಕಿರಣಿಗೆ ಹೇಳಿದೆ, ಇಷ್ಟು ಒಳ್ಳೆ ಯುವಕರಿದ್ದಾರೆ, ಇಷ್ಟು ಸಾಧಕರಿದ್ದಾರೆ, ಅವರ ಪರಿಚಯ ಯಾಕಿಲ್ಲ? ಸಮಾಜಕ್ಕೆ ಯಾಕಿಲ್ಲ? ಸಮಾಜಕ್ಕಾಗಿ ಸಮಾಜವಂದರೆ ಅಲ್ಲ ನಮ್ಮ ತೊಂದರೆಯ. ಈಗ ಒಂದು ನಿರ್ಣಯವನ್ನು ಇಲ್ಲಿ ಮಾಡಿಕೊಳ್ಳೋಣ, ಎಲ್ಲರೂ ನಿರ್ಣಯವನ್ನು ಮಾಡಿಕೊಳ್ಬೇಕಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಗುರುತಿಸಬೇಕಾ, ಯಾರು ಗುರುತಿಸಬೇಕು ಅದನ್ನು ಮಾಡ್ತಾಯಿದ್ದೀರಿ. ಒಳ್ಳೆ ಕೆಲಸ ಈಗಲೂ ಮಾಡಲಿಲ್ಲ ಅಂತಲ್ಲ, ಆದರೆ ಅದನ್ನು ಪ್ರತಿಯೊಬ್ಬನನ್ನು ಗುರುತಿಸುವ ಕೆಲಸ ಆದರೆ, ಪ್ರತಿಯೊಬ್ಬನಿಗೆ ಮಾಧ್ಯಮ ಶಕ್ತಿ ಸಿಕ್ಕುವಾಗ ಆದರೆ, ಸುದ್ದಿಯ ಮಾಧ್ಯಮ ಮತ್ತು ಬೇರೆ ಬೇರೆ ಮಾಧ್ಯಮಗಳಿಗೆ ಎಷ್ಟೋ ಮಾಧ್ಯಮಗಳು ಉಪಯೋಗ ಮಾಡೋದಾದರೆ ಎಲ್ಲರೂ ಕೂಡ ಪ್ರಮುಖರಾಗ್ತೀರಿ, ಎಲ್ಲರೂ ಕೂಡ ಪ್ರಾಮುಖ್ಯತೆಯನ್ನು ಪಡಿತೀರಿ. ಪ್ರತಿಯೊಬ್ಬರಿಗೂ ಅವನ ಮಾಡಿದ ಕೆಲಸಕ್ಕೆ ಪ್ರಾಮುಖ್ಯತೆ ಮತ್ತು ಗೌರವ ಸಂದಬೇಕು. ಹಾಗೆ ಆದಾಗ ನಮ್ಮ ಸಮಾಜ ಬೆಳೀತದೆ. ಯಾಕೆಂದರೆ ಪ್ರತಿಯೊಬ್ಬನಿಗೆ ಗೌರವ ಸಿಕ್ಕಿದಾಗ, ಅವನ ವ್ಯಾಲ್ಯೂ ಬಂದಾಗ, ಅವನ ವ್ಯಾಲ್ಯೂ ಸಮಾಜಕ್ಕೆ ಗೊತ್ತಾಗ್ತದೆ. ನಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ, ಇತರ ಸಮಾಜಕ್ಕೆ ಗೊತ್ತಾಗುತ್ತೆ. ಇತರ ಸಮಾಜವರು ಬಂದು ಇಂಥ ಇದ್ದ ಅಂತ ಕಾಣಬೇಕು. ಆಗ ಇಡೀ ಸಮಾಜ ನಮ್ಮ ಸಮಾಜ ಗುರುತಿಸಿದ್ದರಿಂದ ಇತರ ಸಮಾಜ ಗುರುತಿಸಾಗಿ ಸಮಾಜಕ್ಕೆ ಅವರಿಗೆ ಸ್ಥಾನಮಾನ ದೊರಕಿ ಅವರು ಇವತ್ತು ಸ್ಥಾನ ಗಳಿಸಿದಾಗ ಅವರು ಸಮಾಜದಲ್ಲಿ ಅಭಿವೃದ್ಧಿ ಆಗ್ತಾರೆ. ದೇಶಕ್ಕೆ, ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಆಶ್ರಯ ಆಗ್ತಾರೆ. ಇವತ್ತು ಒಬ್ಬ ಯುವಕನನ್ನು ಗೌರವಿಸಿದ್ದೆ, ಸನ್ಮಾನ ಮಾಡ್ತಿದ್ರಿ, ಸಂಶೋಧಕನಾಗಿ. ಅವನು ಇವತ್ತು ಜಗತ್ತಿಗೆ, ಸುಳ್ಯಕ್ಕೆ, ಬೆಳ್ತಂಗಡಿಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆಲ್ಲ, ದೇಶಕ್ಕೆ ಒಂದು ಎಸೆಟ್ ಆದರೆ ಅದು ನಮಗೆಲ್ಲ ಹೆಮ್ಮೆ. ಹಾಗಾಗಿ ಎಲ್ಲರೂ ಕೂಡ ಈ ಸಾಧಕರಿಗೆಲ್ಲ ಒಂದು ಚಪ್ಪಾಳೆ ತಟ್ಟಿ ಅವನು ಗೌರವಿಸೋಣ. ಯಾಕೆಂದರೆ ಇದು ನಮ್ಮನ್ನು ನಾವು ಗೌರವಿಸಿಕೊಂಡಾಗ, ಪ್ರಥಮವಾಗಿ ನಮ್ಮನ್ನು ನಾವು ಗೌರವಿಸಿಕೊಳ್ಳೋದು ಹೇಗೆಂದರೆ, ಒಂದು ಒಳ್ಳೆಯ ಸಾಧಕ ನಾವು ಗುರುತಿಸಿದಾಗ ಅದು ನಮಗೆ ನಮ್ಮನ್ನು ಗೌರವಿಸಿಕೊಂಡಾಗೆ, ನಾವು ಅವ್ರನ್ನ ಗುರುತಿಸಿದ್ದೇವೆ ಅಂತ ಅದು ಹೆಮ್ಮೆಯ ವಿಷಯ. ಹಾಗಾಗಿ ಇವತ್ತು ಸಮಾಜದಲ್ಲಿ ತುಂಬ ವಿಚಾರ, ಊಟ ಭಾಳ ಮುಖ್ಯ. ಇವತ್ತು ಆಟಿಯ ಊಟ ಕೊಟ್ಟರೆ ನಾನು ಕಿರಣಿಗೆ ಹೇಳಿದೆ, ಬೇಗ ಬರ್ತೇನೆ, ಕೊನೆಗೆ ಹೋಗ್ತೇನೆ. ಯಾಕೆ ಗೊತ್ತಿಲ್ಲ, ನನಗೆ ಇವತ್ತೊಂದು ಅವಕಾಶ, ಇವತ್ತು ನಾನು ಫ್ರೀ ಮಾಡಿಕೊಂಡಿದ್ದೇನೆ, ಈಗ ಬಂದಿದ್ದೇನೆ. ಎಷ್ಟು ಜನರ ಪರಿಚಯ ಆಗ್ತದೆ ನನಗಂತೂ ಪರಿಚಯ ಗೊತ್ತಾಗೋದಿಲ್ಲ, ಆದರೆ ನನಗೆ ಇಲ್ಲಿ ಪರಿಚಯ ಆಗ್ತಾನೆ. ಹುಡುಗ ಹೇಳಿದ್ದೇನೆ, ಎಲ್ಲ ರೆಕಾರ್ಡ್ ಮಾಡಿ. ಯಾರು ರೆಕಾರ್ಡ್ ಮಾಡಬೇಕು? ಸಭಿಕ ರೆಕಾರ್ಡ್ ಮಾಡಿ. ವೇದಿಕೆಲ್ಲ ನನ್ನ ಕ್ಯಾಮ್ರಾಮನ್ಗೆ ಹೇಳಿದ್ದೇನೆ, ಅವರೆಲ್ಲರೂ ಗುರುತಿಸಿಕೊಂಡು ಮಾಡಿ. ಯಾಕೆಂದರೆ ವೀಡಿಯೋದಲ್ಲಿ ನೋಡಿದಾಗ ನನಗೆ ಮುಖ ಪರಿಚಯ ಆದರೆ ಆಗಲಿ,
ಕಂಡಾಗಲಿ ಭಾಷಣ ಆಗಲಿ ಮುಖ ಪರಿಚಯ ಇವತ್ತು ಎಲ್ಲರದಾಗೋ ಒಂದು ಕಾರ್ಯಕ್ರಮವನ್ನು ಸುದ್ದಿ ಮೀಡಿಯಾ ಖಂಡಿತ ನಿಮ್ಮಲ್ಲಿ ಮಾಡಲಿಕ್ಕಿದೆ. ನಿಮ್ಮ ಹತ್ತಿರ ಬಂದದೆ, ನಿಮ್ಮ ವಿಡಿಯೋ ತೆಗೀತದೆ, ನೀವು ಊಟ ಮಾಡೋದು ಒಟ್ಟಿಗೆ ಇವತ್ತು ಮಾಧ್ಯಮದ ಒಟ್ಟಿಗೆ ಇರಬೇಕು. ಯಾಕೆಂದರೆ ನಿಮ್ಮ ಫೋಟೋ ಚಲನವಲನೆ ನಮಗೆ ಗೊತ್ತಾಗಬೇಕು, ಅದು ಸಮಾಜಕ್ಕೆ ಗೊತ್ತಾಗಬೇಕು. ಇದು ನಿಮ್ಮ ಒಂದು ಭಾಗ ಆಗಬೇಕು, ನಿಮ್ಮ ದಾಖಲೆ ಆಗಬೇಕು. ಆ ದಾಖಲೆ ಹೋಗ್ತು. ಕಿರಣ್ ಆಶೆ ತುಂಬ ಇದೆ, ಏನೋ ಮಾಡಬೇಕಂತ ಹೇಳ್ತಾರೆ, ಒಳ್ಳೆಯದು. ಇಡೀ ಸಮಾಜ ಅವ್ರ ಹಿಂದೆ ನಿಲ್ಲಬೇಕು. ಯಾಕೆಂದರೆ ಸಮಾಜವನ್ನು ಎಲ್ಲರನ್ನು ಗುರುತಿಸುವ ಕೆಲಸ ಈ ವೇದಿಕೆಯಿಂದ ಆದರೆ, ಆ ವೇದಿಕೆಯಿಂದ ಆದರೆ ಎಲ್ಲ ವ್ಯಕ್ತಿಗಳು ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಾಜಕ್ಕೆ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಒಂದು ವಿಚಾರನ ಕೊನೆಯಲ್ಲಿ ಹೇಳಿ ಕ್ಲೋಸ್ ಮಾಡ್ತೇನೆ, ಯಾಕೆಂದರೆ ಇದು ಸಮಾಜದ ಭಾಗ. ನಾನಂತೂ ಸುದ್ದಿ ಬಿಡುಗಡೆ ಮಾಧ್ಯಮ ಮತ್ತು ಮಂಗಳೂರು ವಿಸ್ತಾರ ಮಾಡ್ತೇನೆ. ನನ್ನ ಉದ್ದೇಶ ಇದ್ದದ್ದು ಸುಳ್ಯ ಪುತ್ತೂರು ಬೆಳಿತೇನೆ ನಾನಲ್ಲಿ ಊರು. ಅವರು ಏನು ಎಂತ ಮಾಡಿದರೂ ಜಗತ್ತಿಗೆ ಮುಟ್ಟಿಸಿದ್ರು. ಹಾಗೆ ಜಗತ್ತಲ್ಲಿ ಅವರು ಎಲ್ಲೇ ಇರಲಿ ಅವರ ಸಾಧನೆಯನ್ನು ನಮ್ಮಲ್ಲಿ ತಂದು ಪತ್ರಿಕೆ ಚಾನಲ್ ಮುಟ್ಟಿಸಿದ್ರು. ಅಂದರೆ ಜಗತ್ತಲ್ಲಿದ್ದವರು ಸುಳ್ಯದೊಟ್ಟಿಗೆ ಸಂಬಂಧ ಇರು. ಪುತ್ತೂನವರು ಜಗತ್ತಲ್ಲಿ ಎಲ್ಲೇ ಇರಲಿ ಅವರು ಸುದ್ದಿಯೊಟ್ಟಿಗೆ ಸಂಬಂಧ ಇರ್ತಾರೆ, ಅವರು ಕನೆಕ್ಟ್ ಆಗ್ತಾರೆ. ಬೆಳ್ತಂಗಡಿ ಅದನ್ನು ಹಾಗೆ ಈಗ ಬಂಟ್ವಾಳಕ್ಕೆ ವಿಸ್ತಾರ ಮಾಡಿದ್ದೇವೆ, ಮಂಗಳೂರಲ್ಲಿ ಮಾಡ್ತಾಯಿದ್ದೇವೆ, ಹಾಗೆ ಬೆಂಗಳೂರಿಗೆ ವಿಸ್ತಾರ ಮಾಡ್ತೇವೆ. ಸಾಕಾಗೋದಿಲ್ಲ, 3 ತಾಲೂಕಲ್ಲ, ಇಡೀ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಎಲ್ಲರನ್ನು ಗುರುಸುವಂಥ ಕಾರ್ಯಕ್ರಮ ಮಾಡುವ ಸುದ್ದಿ ಮೀಡಿಯಾ ಹೌಸನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದೆ. ಹಾಗೆ ನೀವೆಲ್ಲರೂ ನನ್ನ ಭಾಗ. ಇನ್ನು ಮುಂದೆ ನೀವೆಲ್ಲರೂ ಸಾಧನೆ ಮಾಡಿದ್ದೆಲ್ಲ ನನ್ನಲ್ಲಿ ಬರಲೇಬೇಕು. ನನಗೆ 2 ಸ್ವಾರ್ಥ ಕೂಡ ಉಂಟು. ನೀವು ಸಾಧನೆ ಮಾಡಿ ನನ್ನಲ್ಲಿ ನ್ಯೂಸ್ ಬಂದರೆ ನಿಮ್ಮ ಮನೆಯವರಿಗೆ ಭಾಳ ಖುಷಿ ಆಯಿತು, ಅವರು ಖುಷಿ ಪಡ್ತಾರೆ. ಖುಷಿ ಪಟ್ಟಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ನ್ಯೂಸೆಲ್ಲ ಮಾಡಿ ಎಲ್ಲೋ ಒಂದು ಕಡೆ ನಮಗೊಂದು ಜಾಹೀರಾತು ಕೂಡ ಕೊಡ್ತಾರೆ ಪತ್ರಿಕೆ. ಸಂತೋಷದ ಕೊಡೋದಿಲ್ಲ ಬಾಲಣ್ಣ ಒಂದು ಖುಷಿ ಆಯಿತು, ಸಾಧನೆ ಮಾಡಿದ್ದು ಬಂತು, ಮನೆಯವರಿಗೆ ಖುಷಿ ಆಯಿತು ಕೂಡ ಒಂದು ಸುದ್ದಿಗೆ ಜಾಹೀರಾತು ಕೊಡೋದು. ಅದು ಎಲ್ಲೋ ಒಂದು ಕಡೆ ಆದಾಯ ದೃಷ್ಟಿಕೋನವೂ ಇರ್ತದೆ. ಆದಾಯ ದೃಷ್ಟಿಕೋನ ಇರಬೇಕಾದ್ರೂ ಕೂಡ ಚಾನಲ್ ರನ್ ಆಗಬೇಕಾದ್ರೆ, ಮೀಡಿಯಾ ರನ್ ಆಗಬೇಕಾದ್ರೆ ನಿಮಗೆ ಪ್ರಯೋಜನ ಆಗಬೇಕು. ನಿಮಗೆ ಪ್ರಯೋಜನ ಆಗಬೇಕು, ಸಂತೋಷ ಆದಾಗ ನಾವು ಅದರ ಭಾಗವಾಗಿ ನಿಮ್ಮೊಟ್ಟಿಗೆ ಸೇರಿಕೊಳ್ಳೋದು ನಮ್ಮ ಭಾಳ ಒಳ್ಳೆಯ ಉದ್ದೇಶ. ಆ ಉದ್ದೇಶ ಈಡೇರ್ತದೆ. ಇವತ್ತಿನ ಮಂಗಳೂರು ನಮ್ಮ ಭಾಗ. ನನ್ನ ರಿಪೋರ್ಟ್ಗಳು ಬಂದಿದ್ದಾರೆ, ನನ್ನ ಕ್ಯಾಮರಾವನ್ನು ಬಂದಿದ್ದಾರೆ. ನಿಮ್ಮ ಎಲ್ಲರ ಫೋಟೋಕ್ಕೆ ಬಾರೋಗೆ ಕಾಣಿಸಿಕೊಳ್ಳೋದು ನಿಮ್ಮ ಕೆಲಸ. ಒಮ್ಮೆ ನೀವು ಕನಿಷ್ಠ ಪಕ್ಕ ಒಮ್ಮೆ ಆದರೂ ಆ ಕ್ಯಾಮರಾ ಇದ್ದರೆ ಹೋಗ್ಬೇಕಂತ ನಾನು ಬಯಸ್ತೇನೆ. ನೀವು ಕಾಣುವ ಹಾಗೆ ಆಗಬೇಕು. ನೀವು ಕಂಡಾಗ ನಿಮ್ಮ ಫೋಟೋನ ನೀವು ಕಾಣಬೇಕಂತ ಬಯಸ್ತೇನೆ, ಅವರಾಗಿ ಬಂದು ಮಾಡಬೇಕಂತಲ್ಲ. ಕೆಲವರು ಬೈಟ್ ಕೊಡು, ನಿಮ್ಮಲ್ಲಿ ಏನೋ ಒಪ್ಪಿರಾಗಲಿದ್ದರೆ ಬೈಟ್ ತಗೊಳ್ಳಿಕ್ಕೆ ಆಗಲಿ ಹೇಳಿದೆ ಅಲ್ಲೋ, ನಿಮ್ಮ ಹತ್ರ ಹೇಳಿದೆ ಬೈಟ್ ತೆಗೆದು ಯಾರು ಬೈಟ್ ಬೇಕಾ ಕೊಡಿ. ಯಾಕೆ ಅದನ್ನು ಶೇರ್ ಮಾಡ್ತೇನೆ, ಹಂಚಿಕೊಳ್ತೇನೆ, ನೀವೂ ಕೊಡ್ತೇನೆ ಮತ್ತು ಜಗತ್ತಿಗೆ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಯಾರಿಗೆ ಬೇಕಾ. ಹಾಗೆ ಈ ಸುದ್ದಿಯ ಇವತ್ತಿನ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಸೀಮಿತ ಆಗಬಾರ್ದು, ಬಂದವರಿಗೆ ಸೀಮಿತ ಅಲ್ಲ. ಇವತ್ತು ಇಲ್ಲಿಂದ ಹೊರಗೆ ಇರುವ ಸುಳ್ಯದವರಿಗೆ, ಪುತ್ತೂರು ಬೆಳ್ತಂಗಡಿಯವರಿಗೆ, ನಮ್ಮ ಸಮುದಾಯವರಿಗೆ ಮತ್ತು ಇತರ ಸಮುದಾಯವರಿಗೆ ಎಲ್ಲರಿಗೂ ಕೂಡ ನೋಡುವಂಥ ಒಂದು ಕಾರ್ಯಕ್ರಮ ಆಗಲಿ. ನಿಮ್ಮ ಆಚರಣೆ ಎಲ್ಲರಿಗೂ ಮನದಲ್ಲಿ ಸಂತೋಷವನ್ನು ಕೊಡಲಿ ಅಂತ ಹಾರೈಸ್ತಾ ನಿಮಗೆ ಈ ಎಲ್ಲ ಅವಕಾಶ ಕೊಟ್ಟದಕ್ಕೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯಲ್ಲಿ ನಮ್ಮ ಸಮಾಜ ಪ್ರತಿಯೊಬ್ಬನನ್ನು ಗೌರವಿಸುವುದೊಟ್ಟಿಗೆ ಬೆಂಬಲಿಸುವ ಒಂದು ನಿರ್ಣಯವನ್ನು ಇವತ್ತು ಮಾಡಬೇಕು. ಅದರ ಪ್ರಥಮ ಆದ್ಯತೆಯಾಗಿ ಎಲ್ಲರೂ ಗುರುತಿಸಿಕೊಂಡಾಗ ಅವರಿಗೆ ವ್ಯಾಲ್ಯೂವನ್ನು ಕೊಡುವಂಥದ್ದು, ಉದ್ಯೋಗವನ್ನು ಕೊಡುವಂಥದ್ದು, ಬಿಸ್ನೆಸ್ಸನ್ನು ಕೊಡುವಂಥದ್ದು, ಅದನ್ನು ನಿಮ್ಮ ಕಾರ್ಯವಾಗಿ ಮಾಡಿಕೊಳ್ಬೇಕು. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ನೆರೆ ಅವರಿಗೆ ಸಹಾಯ ಮಾಡೋದು ಇನ್ಯಾರಿಗೆ ಮಾಡ್ತೀರಿ? ನೀವು ಸಮಾಜ ಅಂದರೆ ಏನು? ನಮ್ಮ ಮನೆ, ನಮ್ಮ ನೆರೆ, ನಮ್ಮ ಸಂಬಂಧ. ಸಮಾಜ ದೇಶ ಉದ್ಧಾರ ಆಗೋದು ಹೇಗೆ? ನಮ್ಮ ಮನೆಯಿಂದ ಉದ್ಧಾರ. ಹಾಗೆ ಈ ದೇಶದ ಉದ್ಧಾರ ಆಗಬೇಕಿದ್ರೂ ಕೂಡ ನಾವು ನಮ್ಮವರನ್ನು, ನಮಗೆ ಗೊತ್ತಿದ್ದವರನ್ನು ಉದ್ಧಾರ ಮಾಡಿದರೆ, ಒಳ್ಳೆಯದು ಮಾಡಿದರೆ, ಅವರ ಮನಸ್ಸನ್ನು ಒಳ್ಳೆಯದು ಮಾಡಿದರೆ ಪ್ರಾಯಶಃ ನಾವು ಎಲ್ಲ ಒಳ್ಳೆಯದಾಗ್ತೇವೆ. ಆ ರೀತಿಯಲ್ಲಿ ನಾವು ಎಲ್ಲ ಸಮಾಜ, ನಮ್ಮ ಒಟ್ಟಿಗಿದ್ದವರನ್ನು ಟೀಕೆ ಮಾಡೋದು ಕಡಿಮೆ ಮಾಡಿ, ನಮ್ಮಲ್ಲಿ ಕಾಲು ಎಳೆಯೋದು ಭಾಳ ಜಾಸ್ತಿ, ಅವನು ಸಣ್ಣದು ಮಾಡಿ ನಾವು ದೊಡ್ಡದು ಮಾಡೋದು ಭಾಳ ಜಾಸ್ತಿ. ನಮ್ಮಲ್ಲಿ ಭಾಳ ಒಂದು ಆ ಸಂಸ್ಥೆ ನೀವು ಹೇಳಲೇಬೇಕನ್ನು ಗೌಡರ ಒಂದು ಸಣ್ಣ ಗುಣ, ಅದನ್ನು ಬಿಡಬೇಕಾಗ್ತದೆ. ನಾವು ದೊಡ್ಡವರು ಅಂತ ನಾವು ಹೇಳಿಕೊಳ್ಬೋದು, ಆದರೆ ಇನ್ನೊಬ್ಬನ ಸಣ್ಣವನ್ನು ಮಾಡುವ ಮೂಲಕ ನಾವು ದೊಡ್ಡವರಾಗಬೇಕಂತಿಲ್ಲ. ನಾವು ದೊಡ್ಡ ಕೆರೆ ಎಳೆದು ಮೇಲೆ ಹೋಗುವ ಮೇಲೆ ದೊಡ್ಡಾಗೋದು. ನಮ್ಮಲ್ಲಿ ಒಂದು ಸಣ್ಣ ಆ ಬದಲಾವಣೆ ಬರಲೇಬೇಕು. ಅಂದರೆ ಇನ್ನೊಬ್ಬನ ದೊಡ್ಡ ಮಾಡೋ ಮೂಲಕ ನಾವು ದೊಡ್ಡವರಾಗೋಣ, ನಾವು ಒಟ್ಟಿಗೆ ಸೇರಿ ದೊಡ್ಡವರಾಗೋಣ. ನಾವು ದೊಡ್ಡವರಾಗೋದ್ರೊಟ್ಟಿಗೆ ಇತರರು ದೊಡ್ಡವರಾದರೆ ನಾವು ಇಡೀ ಒಟ್ಟಿಗೆ ಸಮಾಜ ಬೆಳೀತದೆ. ನಾವು ಇತರ ಸಣ್ಣದು ಮಾಡಿದರೆ ನಾವು ಬೆಳೀದೇ ಇಲ್ಲ. ಎಷ್ಟು ಸಣ್ಣದು ಮಾಡ್ತೇವೆ ಅಷ್ಟು ಸಣ್ಣ ನಾವು ಆಗ್ತೇವೆ. ಸಮಾಜ ಎಷ್ಟೋ ಮನುಷ್ಯರು ಸಣ್ಣದಾಗ್ತಾ ಹೋಗುದು. ಯಾಕೆಂದರೆ ಇತರರನ್ನು ದೊಡ್ಡದು ಮಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಯಾರು ಇತರನ್ನು ಗೌರವಿಸ್ತಾನ, ಇತರ ಗುಣವನ್ನು ಗುರುತಿಸ್ತಾನ, ಅವನು ಇತರನ್ನು ಗುರುತಿಸೋ ಮೂಲಕ ಒಳ್ಳೆಯ ಮನುಷ್ಯನಾಗ್ತಾನೆ, ದೊಡ್ಡ ಮನುಷ್ಯನಾಗ್ತಾನೆ. ಅವನು ಬೆಳೀತೇನೆ ಅಂತ ಹಾರೈಸ್ತಾ ಇವತ್ತು ಎಲ್ಲ ಬಂದವರು ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ನೀವು ಅಭಿವೃದ್ಧಿಯಾಗಿ, ಒಳ್ಳೆಯದಾಗಲಿ, ಸಮಾಜಕ್ಕೆ ಗುರುತಾಗಲಿ, ದೇಶಕ್ಕೆ ಒಂದು ಸಾಧನೆಯಾಗಿ, ಜಗತ್ತಿಗೆ ನೀವು ಒಂದು ಮಾದರಿ ಆಗಲಿ ಅಂತ ಹಾರೈಸ್ತಾ, ನೀವು ಸುದ್ದಿ ಬಳಗದೊಟ್ಟು ಇದ್ದೀರಿ. ನನ್ನ ಚಾನಲಲ್ಲಿದ್ದ ಪತ್ರಿಕೆ ನನ್ನ ನಂಬರ್ ನಿಮ್ಗೆ ಕೊಡಬಲ್ಲೆ. ನೀವು ಏನು ನ್ಯೂಸ್ ಬೇಕಾದ್ರೆ ಬನ್ನಿ, ನಿಮ್ಮ ನ್ಯೂಸನ್ನು ಶೇರ್ ಮಾಡಬಲ್ಲೆ, ನಿಮ್ಮ ಊರಿಗೆ ಕೊಡಬಲ್ಲೆ. ನಿಮ್ಮ ಸಾಧನೆ ಗುರುಸು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಆದೇಶಕ್ಕೆ ನಾನು ಕರೆದ ಕಿರಣ್ ಬುಡ್ಲೆಗತ್ತೆ ಹೇಳಿದೆ. ಬೆಂಗಳೂರಲ್ಲಿ 26ಕ್ಕೆ ಕಾರ್ಯಕ್ರಮ ಇತ್ತು, ಅಲ್ಲಿ ದೊಡ್ಡ ಕಾರ್ಯಕ್ರಮ. ನಾನು ಅಲ್ಲಿ ಹೋಗಬೇಕಾಯಿತು, ನನ್ನ ಟೀಮ್ ಬೆಂಗಳೂರಲ್ಲಿದೆ. ಕಿರಣಿಗೆ ಹೇಳಿದೆ ಅಲ್ಲಿ ಹೋಗಬೇಕಿತ್ತು ನನಗೆ. ಅಲ್ಲಿ ತುಳು ಸಮ್ಮೇಳನ, ಬೆಂಗಳೂರು ಎಲ್ಲರೂ ಬರ್ತಾಯಿದ್ದಾರೆ, ಅಲ್ಲಿ ನನಗೆ ಭಾಗವಹಿಸ್ಲಿಕ್ಕಿತ್ತು. ನಡೆದೆ ಅಲ್ಲಿ ಬೇಡ, ಮತ್ತು ಕಿರಣ್ ಕರೆದ, ಇಲ್ಲ ನಾವು ಇಲ್ಲಿ ಬರಬೇಕು. ನಡೆದು ಆಯಿತು. ಅದರ ಪ್ರಯೋಜನವನ್ನು ಇಲ್ಲಿ ಬಂದು ಪಡೆದೇನೆ ಕಿರಣ್
ಬರೆದು ಭಾಳ ಸಂತೋಷ ಆಗಿದೆ. ಬ್ಯಾಂಗ್ಳೂರು ಬಿಟ್ಟರು ನನ್ನ ಮಗಳು ಟೀಮ್ ಎಲ್ಲ ಬ್ಯಾಂಗ್ಳೂರಿದೆ, ಅಲ್ಲಿ ಇಡೀ ತಂಡವನ್ನು ಸ್ಟೋರಿ ಮಾಡ್ತಾಯಿದ್ದೆ, ನೇರ ಪ್ರಸಾರ ಮಾಡ್ತಾಯಿದ್ದೆ. ಆದರೆ ನಾವು ಬ್ಯಾಂಗ್ಳೂರಿದ್ದೇವೆ, ಇವತ್ತು ಸುಳ್ಳೆ ಪುತ್ತೂರು ಮಂಗಳೂರು ನನ್ನ ಭಾಳ ಮುಖ್ಯ ಜಾಗೆ. ನೀವೆಲ್ಲ ಮಂಗಳೂರು ಆಗಿದ್ದೀರಿ, ಇವತ್ತು ಸುಳ್ಳೆ ಪುತ್ತೂರು ಬೆಳೆಸಿದ್ದೀರಿ. ನೀವು ಮಂಗಳೂರಲ್ಲ, ನೀವು ಜಗತ್ತಿನ ವ್ಯಕ್ತಿಗಳಾಗಿ ಬೆಳೀರಿ ಅಂತ ಹಾರೈಸ್ತಾ ನಾನು ಮಾತನಿಸ್ತೇನೆ. ಒಂದೇ ಸುಮಾರು ಕಳೆದ 40 ವರ್ಷಗಳಿಂದ ಸುಳ್ಯದ ನಾನು ಯಾವಾಗಲೂ ಒಂದು ಕೆಲಸ ಬಿಟ್ಟೋಗೋದು. ಈ ಒಂದು ಫಲಕ ಅಧ್ಯಕ್ಷರಿಗೆ ಮತ್ತು ಈ ಫಲಕ ಇವತ್ತು ಅಧ್ಯಕ್ಷರಿಗೆ ಕೊಡ್ತೇನೆ. ಪ್ರಾಯಶಃ ಅಧ್ಯಕ್ಷರು ಅದನ್ನು ಮತ್ತೆ ನಿಮಗೆ ಸಮಾಜಕ್ಕೆ ಕೊಡ್ತೇನೆ, ನಾನಲ್ಲ. ನಾವು ಹೋದಲ್ಲಿ ಜನಗಳ ಪ್ರಜಾಪ್ರಭುತ್ವ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ನಾವು ರಾಜರು ಅಂತ ಪ್ರತಿಪಾದನೆ ಮಾಡ್ತಾಯಿದ್ದೇನೆ. ಇವತ್ತು ನಿಟ್ಟೆಯಲ್ಲಿ, ಕಾಲೇಜಲ್ಲಿ ಯಾರಿದ್ರೂ ಕೂಡ ಜನಪ್ರತಿನಿಧಿಗಳು ನಮ್ಮ ಸೇವಕರು, ಅಧಿಕಾರಿಗಳು ನಮ್ಮ ಸೇವಕರು, ನಾವು ರಾಜರು ಅಂತ ಎಷ್ಟೋ ವರ್ಷದ ಪ್ರತಿಪಾದನೆ ಮಾಡಿಕೊಂಡಿದ್ದೇನೆ. ಪ್ರಕಟಣೆ ಮಾಡ್ತಾ ಇದ್ದೇವೆ, ಫಲಕ ಹಾಕ್ಸ್ತಾ ಇದೆ. ಅದು ರೂಪಾಂತರ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಗಿದೆ ಸುಳ್ಯದಲ್ಲಿ, ಬೆಳ್ತಂಗಡಿ, ಮಂಗಳೂರಲ್ಲಿ. ಆದ್ದರಿಂದ ಎಲ್ಲಿ ಹೋದರೂ ಕೂಡ, ಯಾವ ಮಿನಿಸ್ಟ್ರಲ್ಲಿ ಹೋದರೂ, ಅಧಿಕಾರಿ ಹೋದರೂ ಕೂಡ ಈ ಬಳಕ ಅಂದರೆ ಮತದಾರರ ಜಾಗೃತಿಯ ಬಳಗ. ಮತದಾರರ ಜಾಗೃತಿ ಆದಾಗ ನಾವು ಜಾಗೃತಿ ಆಗ್ತೇವೆ, ನಾವು ಬೆಳಿತೇವೆ. ಪ್ರಜಾಪ್ರಭುತ್ವ ನಮಗೆ ಬೇಕಾಗ್ತದೆ. ಪ್ರಜಾಪ್ರಭುತ್ವ ನಾವು ಬೆಳಿಬೇಕಿದ್ದರೆ ಮತದಾರರ ಜಾಗೃತಿ ಇರಬೇಕು ಅಂತ ಒಂದು ಫಲಕವನ್ನು ಇವತ್ತು ಕಿರಣಿಗೆ ಕೊಟ್ಟಿದ್ದೇನೆ, ಅಕ್ಷಯರು ಕೊಟ್ಟಿದ್ದೇನೆ. ನಿಮಗೆ ಸಹ ಕೊಡ್ತೇನೆ, ಯಾಕೆಂದರೆ ಅವರು ಮುಖ್ಯ ಅತಿಥಿಗಳು. ಅವ್ರು ಹೇಳಿದರೆ ಇವತ್ತೆಲ್ಲ ನಿಮ್ಮ ಮಾತು ಕೇಳ್ತಾರೆ. ಅವರ ಮಾತು ಈ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಲಿ ಅಂತ ಹಾರೈಸಿ ಈ ಮಾತನ್ನಿಸ್ತೇನೆ. ಬಹುಶಃ ಸುಮಾರು 1985ರಿಂದ ಪ್ರಾರಂಭವಾದಂಥ ಸುದ್ದಿ ಸಂಸ್ಥೆ 41 ವರ್ಷಗಳನ್ನು ಸುದೀರ್ಘವಾಗಿ ಕಳೆದಿದೆ. ಡಾಕ್ಟರ್ UP ಶಿವಾನಂದರವರು ಮತ್ತು ನಾವೆಲ್ಲರೂ, ನಮಗೆ ವಯಸ್ಸಾಗ್ತಾ ಹೋಗ್ತದೆ, ನಮ್ಮ ಚೈತನ್ಯಗಳನ್ನು ಕಡಿಮೆ ಆಗ್ತಾಯಿದೆ. ಆದರೆ UP ಶಿವಾನಂದರು ಸುದ್ದಿಯ ಚೈತನ್ಯವನ್ನು ದಿನ ದಿನ ಹೆಚ್ಚಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಮಾಜದ ಎಲ್ಲ ಬೇರೆ ಬೇರೆ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು, ಸಮಾಜದ ಸಮಸ್ಯೆಗಳನ್ನು ಜನರ ಮುಂದಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಳ್ಯದಂಥ ಗ್ರಾಮೀಣ ಪ್ರದೇಶದಲ್ಲಿ ಸುದ್ದಿ ಪತ್ರಿಕೆಯ ಮೂಲಕ ಅನೇಕ ಆಂದೋಲನಗಳನ್ನು ಯಶಸ್ವಿಯಾಗಿ ನಡೆಸಿದಂಥವರು ಡಾಕ್ಟರ್ UP ಶಿವಾನಂದರವರು. ಬಹಳ ಪ್ರಮುಖವಾಗಿ ಪರಿಸರ, ಶಿಕ್ಷಣ, ಆರೋಗ್ಯ ಮತ್ತು ಇತ್ತೀಚೆಗೆ ಅವರ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಇಡೀ ಕರ್ನಾಟಕದಾದ್ಯಂತ ಅವರು ಪತ್ರಿಕೆಯ ಮೂಲಕ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ. ಈ ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವರು ಉಪಸ್ಥಿತರಿದ್ದು ನಮ್ಮ ಹಿರಿಯರ ಕಷ್ಟ ಕಾರ್ಪಣ್ಯಗಳನ್ನು ಮತ್ತೊಮ್ಮೆ ನಮ್ಮ ಮುಂದೆ ಅನಾವರಣ ಮಾಡಿದ್ದಾರೆ. ನಮ್ಮ ಯುವ ಪೀಳಿಗೆಗೆ ಅನೇಕ ನಮ್ಮ ಹಿಂದಿನ ಕೃಷಿ ಪದ್ಧತಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ಭಾಳ ಸೂಕ್ತವಾಗಿ ಹೇಳಿದ್ದಾರೆ. ಹಾಗೆಯೇ ಅನೇಕ ಸಮಸ್ಯೆಗಳ ಬಗ್ಗೆ ಸಹ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ಸಮುದಾಯನ ಬೆಳೆಸುವಲ್ಲಿ ಅವರು ತಮ್ಮ ಕಳಕಳಿಯನ್ನು ನಮ್ಮ ಜೊತೆಗೆ ಹೇಳಿಕೊಂಡಿದ್ದಾರೆ. ಹಾಗೆ ಆಷಾಢ ಆಚರಣೆ ಅದು ಎಲ್ಲ ತಿಂಗಳ ಆರಾಧನೆಗಳಿಂದ ಭಾಳ ಭಿನ್ನವಾದಂಥದ್ದು. ಆಟಗಳೇ ವಿಶೇಷವಾದಂಥದ್ದು. ಚೆನ್ನಮಣೆ ಅಥವಾ ಎಕ್ಕಟೆ ಅಥವಾ ನಾವು ಕವಡೆ ಹೇಳ್ತೇವೆ, ಅಥವಾ ಆಟಿ ತಿಂಗಳ ಔಷಧಿಗಳು ಸಹ ಅಷ್ಟೇ. ಭಾಳ ಎಲ್ಲ ತಿಂಗಳ ಔಷಧಿಗಳಾಗೆಲ್ಲ ಅದು ಆಟಿಯ ಕಷಾಯದಿಂದ ಹಿಡಿದು ಉಳಿದ ಅನೇಕ ವಸ್ತುಗಳು ನಮಗೆ ಔಷಧಿಗಳಾಗಿರುವಂಥದ್ದು ಆ ತಿಂಗಳಲ್ಲಿ ಮಾತ್ರ. ಹಾಗೆಯೇ ಆಟಿ ಅಡುಗೆ, ಅವತ್ತು ಜನರು, ನಮ್ಮ ಹಿರಿಯರು ಕಷ್ಟಕ್ಕಾಗಿ ಆಟಿ ಅಡುಗೆಗಳನ್ನು ಮಾಡ್ತಾಯಿದ್ದರು. ಅದು ಯಾವುದೇ ಚಗತೆ ಇರ್ಬೋದು, ಅಥವಾ ಕಣಿಲೆ ಇರ್ಬೋದು, ಅಥವಾ ಇನ್ನು ಯಾವುದೇ ಪತ್ರೊಡೆ ಇರ್ಬೋದು, ಯಾವುದೂ ಇರ್ಬೋದು. ಈಗ ಅದು ನಾವು ಕಷ್ಟಕ್ಕಾಗಿ ಅಲ್ಲ, ಅದು ನಮ್ಮ ಇಷ್ಟಕ್ಕಾಗಿ ಮಾಡುವಂಥ ದಿನ ಬಂದಿದೆ. ಅದನ್ನು ನೆನೆಸುವ ದಿನ ಇದು. ನಮಗೆ ಅವತ್ತು ಕಷ್ಟದ ದಿನ, ಇವತ್ತು ನಮಗೆ ಅದು ಆಚರಣೆಯಾಗಿ ನಾವು ಪರಿವರ್ತಿಸಿಕೊಂಡಿದ್ದೇವೆ. ಅದು ನಮ್ಮ ಅದೃಷ್ಟ ಅಂತೇಳಿ ನಾವು ಭಾವಿಸ್ತೇವೆ. ಈ ಆಚರಣೆಯ ಸಂದರ್ಭದಲ್ಲಿ ನಾವು ನಮ್ಮ ಜೊತೆಗೆ ಇರುವಂಥ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಆರ್ಕಿಟೆಕ್ಟ್ ಅಕ್ಷಯ್ KG ಇವರನ್ನು ನಾವು ಭಾಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಯಾಕಂದರೆ ಅಕ್ಷಯ್ KC ಅವರು ಸುಳ್ಯದಲ್ಲಿದ್ದರೂ ಸಹ ನಮ್ಮ ಮಂಗಳೂರಿನ ಒಕ್ಕಲಿಗರ ಯಾನೆ ಗೌಡರ ಸಂಘ, ಭಾಳ ಮುಖ್ಯವಾಗಿ ಅದರಲ್ಲಿ ಯುವ ಘಟಕದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಬೆನ್ನೆಲುಬಾಗಿ ಸದಾ ನಮ್ಮನ್ನೆಲ್ಲ ಪ್ರೇರೇಪಿಸ್ತಾ ಬಂದಂಥವರು. ಬಹಳ ಮುಖ್ಯವಾಗಿ ಹೇಳುವುದಿದ್ರೆ ಅವರ ಒಂದು ಆಶೆ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ವ್ಯಾಪ್ತಿಯ
ನಮ್ಮ ಸಮುದಾಯದ ಯುವಕರನ್ನು ಒಗ್ಗೂಡಿಸಬೇಕು ಅಂತೇಳಿ. ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂತಹ ಕಿರಣ್ ಬುಡ್ಲೆಗುತ್ತು ಅವರ ನೇತೃತ್ವದಲ್ಲಿ ನಾವು ಕಳೆದ 3 ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂಥದ್ದು ಒಕ್ಕಲಿಗ ಪ್ರೀಮಿಯರ್ ಲೀಗ್. ಈ ಪ್ರೀಮಿಯರ್ ಲೀಗ್ನ ಒಂದು ಪ್ರಮುಖ ಆಯೋಜಕರಲ್ಲಿ ಅಥವಾ ಈ ಲೀಗಿನ ಪ್ರಮುಖವಾದಂಥ ನಮಗೆ ಶಕ್ತಿ ತುಂಬಿದಂಥವರು ಶ್ರೀಯುತ ಅಕ್ಷಯ್ KC ಅವರು ವೇದಿಕೆಯ ಮುಂದಿರುವಂಥ ಸನ್ಮಾನ ಪೀಠವನ್ನು ಸ್ವೀಕರಿಸಿ ನಮ್ಮ ಒಕ್ಕಲಿಗರ ಗೌಡರ ಸೇವಾ ಸಂಘ ಯುವ ಘಟಕದ ವತಿಯಿಂದ ಪ್ರೀಮಿಯರ್ ಲೀಗ್ ಅವರ ಒಂದು ಮತ್ತು ಎಲ್ಲ ರೀತಿಯ ಸಹಕಾರಕ್ಕಾಗಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಾವು ದಯವಿಟ್ಟು ನಮ್ಮ ಯುವ ಘಟಕದ ಈ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅನಿವಾರ್ಯ ಕಾರಣಗಳಿಂದ ನಮ್ಮ VPL ಟೂರ್ನಮೆಂಟಿನಲ್ಲಿ ಅವರು ನಮ್ಮ ಜೊತೆ ಆ ದಿವಸ ಬರಬೇಕಿತ್ತು, ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಮಂಗಳೂರಿನ ಸಮುದಾಯದ ಜನರನ್ನು ನೋಡುವಂಥ ಅವಕಾಶವನ್ನು ನಾವು ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ಅಕ್ಷಯ್ KC ಯಾರು ಅನ್ನುವಂಥದ್ದು ನಮ್ಮ ಎಲ್ಲರಿಗೂ ಹೆಸರು ಕೇಳಿದ್ದೇವೆ, ಬಹುಶಃ ಕೆಲವರಿಗೆ ಮುಖ ಪರಿಚಯ ಇರಲಿಕ್ಕಿಲ್ಲ. ಒಬ್ಬ ನಮ್ಮ ಸಮುದಾಯದ ಯುವ ನಾಯಕ, ಭಾಳಷ್ಟು ಜೀವನದಲ್ಲಿ ಸಾಧಿಸ್ತಾ ಇದ್ದಾರೆ. ಅವರನ್ನು ನಾವು ಭಾಳ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿಗಳು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಹಾರ ಹಾಕಿ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಿರುವಂಥ ಆರ್ಕಿಟೆಕ್ಟ್ ಅಕ್ಷಯ್ KC ಅವರಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ನಾವು ನಮ್ಮ ಸಮುದಾಯದ ಸೇವೆ ಸಲ್ಲಿಸಿದಂಥವರು ಮತ್ತು ಸಮಾಜದಲ್ಲಿ ಗುರುತಿಸಿರುವಂಥವರನ್ನು ನಾವು ತಮಗೆಲ್ಲರಿಗೂ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಜೊತೆಗೆ ಇವತ್ತು ದೂರದ ಹಾಸನದಿಂದ ನಮ್ಮ ಜೊತೆಗೆ ಒಬ್ಬರು ನಮ್ಮ ಸಂಘದಲ್ಲಿ ಸುಮಾರು 1970ರ ದಶಕದಲ್ಲಿ ಇಲ್ಲಿ ಇದ್ದಂತಹ ಓರ್ವ ಹಿರಿಯ ಸಂಘದ ಸದಸ್ಯ ನಮ್ಮ ಜೊತೆಗೆ ಇದ್ದಾರೆ. ಅವರ ಹೆಸರು ಶ್ರೀಯುತ ಆನಂದ ಬಾಗಡೆ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಆನಂದ ಬಾಗಡೆಯವರು ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಕಿರಣ್ ಬುಡ್ಲೆಗುತ್ತು ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಆನಂದ ಬಾಗಡೆ ಇವರು 1970ರ ದಶಕದಲ್ಲಿ ನಮ್ಮ ಮಂಗಳೂರಿನ ಫಿಷರೀಸ್ ಕಾಲೇಜಿನಲ್ಲಿ BSc ಫಿಷರೀಸ್ ಸೈನ್ಸ್ ಮಾಡಿ ನಂತರ ಇಲ್ಲಿಯೇ ಮಾಸ್ಟರ್ ಆಫ್ ಫಿಷರೀಸ್ ಸೈನ್ಸ್ ಮಾಡಿದಂಥವರು. ಆದರೆ ಅದರಿಂದ ವಿಮುಖರಾಗಿ ಕೃಷಿಯ ಕಡೆಗೆ ತಮ್ಮ ಹೆಚ್ಚು ಮತ್ತು ಸಮಾಜ ಸೇವೆ ಕಡೆಗೆ ಹೆಚ್ಚು ಅವರು ಗಮನ ಹರಿಸಿದಂಥವರು. ಈಗಾಗಲೇ ಅವರು ಮತ್ತು ಅವರ ತಂಡ ಸೇರಿಕೊಂಡು ಹಾಸನದಲ್ಲಿ ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಸುಮಾರು 84 ಮಂದಿ ಹಿರಿಯ ನಾಗರಿಕರಿಗೆ ಆ ಮೂಲಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮತ್ತು ಬೇರೆ ಬೇರೆ ಹುದ್ದೆಯಲ್ಲಿ ಆ ವೃದ್ಧಾಶ್ರಮದಲ್ಲಿ ಕಾರ್ಯನಿರ್ವಹಿಸುವಂಥವರು. ಅದೇ ರೀತಿ ಅವರು ಈ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಂಡು ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳನ್ನು ಕಾರ ಸಂಸ್ಥೆಯ ಮೂಲಕ ನೀಡಿರುವಂಥ ಒಂದು ಹೆಗ್ಗಳಿಕೆ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ನಮ್ಮ ಸಮುದಾಯದ ಹೆಮ್ಮೆಯ ನಮ್ಮ ಸಂಘದ ಸದಸ್ಯರು ಆಗಿರುವಂಥವರು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಿದ್ದೇವೆ. ಅವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಮತ್ತು ಅವರ ಸೇವೆ ನಮಗೆ ಸದಾ ನಮ್ಮ ಸಂಘಕ್ಕೆ ಸಿಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ನಾವು ಇನ್ನೋರ್ವ ಯುವ ಪ್ರತಿಭೆಯನ್ನು ನಾವು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಆ ಯುವ ಪ್ರತಿಭೆ ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಶ್ರೀಯುತ ದೀಪಕ್ AS ರವರು. ಇವರನ್ನು ನಾವು ಓರ್ವ ಯುವ ವಿಜ್ಞಾನಿ, ವೈಯಕ್ತಿಕ ನಾವೀನ್ಯಕಾರರಾಗಿ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಆದರೆ ಇಲ್ಲಿ ಯಾಕೆ ಅವರನ್ನು ಗೌರವಿಸ್ತೇವೆ ಅಂತ ಹೇಳಿದರೆ, ಅವರು ಮಾಡಿದ ಸಾಧನೆಗಳಿಗಿಂತ ನಮಗೆ ಭಾಳ ಮುಖ್ಯವಾಗಿ ಈಗಾಗಲೇ ಸಾಧನೆಗಳು ಏನು ಅನ್ನೋದನ್ನು ನಮ್ಮ ಸನ್ಮಾನ ಪತ್ರದಲ್ಲಿ ಹೇಳಲಿಕ್ಕಿದ್ದೇವೆ.
ಆದರೆ ಆ ಸಾಧನೆ ಸನ್ಮಾನ ಪತ್ರಗಳನ್ನು ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದರೆ, ನಮ್ಮ ಸಮುದಾಯದ ಅನೇಕ ಯುವ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ದುಡಿತಿದ್ದಾರೆ. ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರುವಾಸಿಯಾದಂಥ ಪ್ರತಿಭೆಗಳಿದ್ದಾರೆ. ಹಾಗೆ ಮೆಡಿಕಲ್, ಇಂಜಿನಿಯರಿಂಗ್, ಶಿಕ್ಷಣ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಕಾನೂನು, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವರಿದ್ದಾರೆ. ಹಾಗೆ ಯುವ ಪ್ರತಿಭೆಗಳು ಇನ್ನಷ್ಟು ಅವರು ನಮ್ಮ ಇಂಥ ಸಾಧಕರಿಂದ ಪ್ರೇರೇಪಿತಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಶ್ರೀಯುತ ದೀಪಕ್ ಇವರನ್ನು ನಾವು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ಆಸನವನ್ನು ಸ್ವೀಕರಿಸಬೇಕು. ಹಾಗೆ ಅವರ ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಘದ ಖಜಾಂಚಿಯಾಗಿರುವಂಥ ನಿರ್ದೇಶಕರಾದಂಥ ಶ್ರೀಮತಿ ಜಯಶ್ರೀ ಅವರು ನಿರ್ವಹಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನೆರೆದಿರುವ ಸರ್ವರಿಗೂ ಶುಭ ನಮನಗಳು. ಒಕ್ಕಲಿಗರ ಯಾನೇಗೌಡರ ಸೇವಾ ಸಂಘ ರಿಜಿಸ್ಟ್ರಾರ್, ಒಕ್ಕಲಿಗ ಗೌಡರ ಭವನ, ಚಿಲಿಂಬಿ, ಲೇಡಿ ಹಿಲ್, ಮಂಗಳೂರು ಇವರು ಏರ್ಪಡಿಸಿರುವ ಆಟಿ ಆಷಾಢ ಸಂತೋಷಕೂಟ 2026 ಸಮಾರಂಭದ ಸುಸಂದರ್ಭದಲ್ಲಿ ಯುವ ವಿಜ್ಞಾನಿ ಮತ್ತು ವೈಯಕ್ತಿಕ ನಾವೀನ್ಯಕಾರ ಶ್ರೀ ದೀಪಕ್ AS ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸಮ್ಮಾನ ಪತ್ರ. ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಟ್ರಮೆ ಸಮೀಪದ ಅಶ್ವತ್ಥಾಡಿ ಮನೆಯ ಶ್ರೀಮತಿ ಮೋಹಿನಿ ಹಾಗೂ ಶ್ರೀ ಸದಾಶಿವಗೌಡ ದಂಪತಿಗಳ ಸುಪುತ್ರರಾದ ತಾವು ಒಬ್ಬ ಮಹತ್ವಾಕಾಂಕ್ಷಿ ಯುವ ವಿಜ್ಞಾನಿ, ಸ್ವತಂತ್ರ ನಾವೀನ್ಯಕಾರ ಮತ್ತು ದೂರದೃಷ್ಟಿಯ ಸಂಶೋಧಕ. ಕ್ಷಿಪಣಿ ತಂತ್ರಜ್ಞಾನ, ರಕ್ಷಣಾ ವ್ಯವಸ್ಥೆಗಳು, ಕಾರ್ಯತಂತ್ರದ ಭದ್ರತಾ ಚೌಕಟ್ಟುಗಳು, ಬಾಹ್ಯಾಕಾಶ ವಿಜ್ಞಾನ, ಖಗೋಳಶಾಸ್ತ್ರ ಮತ್ತು ಸುಧಾರಿತ ತಾಂತ್ರಿಕ ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಸಂಶೋಧನೆಗಳನ್ನು ಕೇಂದ್ರೀಕರಿಸುವ ತಾವು ನಮ್ಮ ಸಮಾಜದ ಅಪರೂಪದ ಮಾಣಿಕ್ಯ. ಯುವ ಪೀಳಿಗೆಗೆ ಮಾದರಿಯಾಗಿರುವ ನೀವು ಭಾರತ್ ದೀಪರಕ್ಷಣಾ ಮತ್ತು ಬಾಹ್ಯಾಕಾಶ ಸಂಶೋಧನೆ ಮತ್ತು ಅಭಿವೃದ್ಧಿ ಭಾರತ ಉಪಕ್ರಮ ಇದರ ಸಂಸ್ಥಾಪಕ ಮತ್ತು CEO ಆಗಿರುವುದು ತಮ್ಮ ಆಸಕ್ತಿ ಮತ್ತು ಪರಿಶ್ರಮದ ದ್ಯೋತಕ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಿಂದ ಗುರುತಿಸಲ್ಪಟ್ಟಿರುವ ತಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಸ್ಫೂರ್ತಿದಾಯಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ತಮ್ಮ ಸಮುದಾಯದ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದೀರಿ. ತಮ್ಮ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಸಾಕಾರಗೊಳ್ಳಲಿ. ಈ ಮೂಲಕ ವಿಜ್ಞಾನ ಕ್ಷೇತ್ರ, ದೇಶದ ರಕ್ಷಣಾ ವ್ಯವಸ್ಥೆ ಮತ್ತು ಸಮಾಜದ ಶ್ರೇಯೋಭಿವೃದ್ಧಿಗೆ ತಮ್ಮ ಜ್ಞಾನ ಪರಿಧಿ ವಿಸ್ತರಿಸಲಿ ಎಂದು ಹಾರೈಸುತ್ತೇವೆ. ಭಗವಂತನು ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ, ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ, ಸತ್ಕೀರ್ತಿ ತಮಗೊಲಿದು ಬಂದು ಭವಿಷ್ಯ ಉಜ್ವಲವಾಗಲಿ. ಒಕ್ಕಲಿಗರ ಯಾನೇಗೌಡರ ಸೇವಾ ಸಂಘ ರಿಜಿಸ್ಟ್ರಾರ್, ಮಂಗಳೂರು ಇದರ ವತಿಯಿಂದ ಮಂಗಳೂರಿನ ಸೈಂಟ್ ಸೆಬಾಸ್ಟಿನ್ ಪ್ಲಾಟಿನಂ ಜುಬ್ಲಿ ಆಡಿಟೋರಿಯಂ, ಬೆಂದೂರು ಇಲ್ಲಿ ಏರ್ಪಡಿಸಿರುವ ಆಟಿ ಆಷಾಢ ಸಂತೋಷಕೂಟ 2026 ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಗೌರವಪೂರ್ವಕವಾಗಿ ಈ ಸಮ್ಮಾನ ಪತ್ರವನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಒಕ್ಕಲಿಗರ ಯಾನೇಗೌಡರ ಸೇವಾ ಸಂಘ ರಿಜಿಸ್ಟ್ರಾರ್, ಮಂಗಳೂರು ಇದರ ಎಲ್ಲ ನಿರ್ದೇಶಕರು, ಯುವ ಘಟಕ ಮತ್ತು ಮಹಿಳಾ ಘಟಕ ಎಲ್ಲ ಪದಾಧಿಕಾರಿಗಳು ಹಾಗೂ ಸರ್ವ ಸಮಿತಿಯ ಸದಸ್ಯರು. ದೀಪಕ್ ಅವರನ್ನು ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ದೀಪಕ್ AS ಅವರ ಮಾತೃಶ್ರೀಯವರು ಸಹ ಈ ಸಂದರ್ಭದಲ್ಲಿ ಜೊತೆಗಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ಪದ್ಮಗೌಡ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಇವರು ಬೆಳ್ತಂಗಡಿಯ ವಾಣಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷರು. ಈ ಸುಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಆಟಿ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಇದ್ದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಂಗಳೂರು ಒಕ್ಕಲಿಗರ ಗೌಡರ ಸೇವಾ ಸಂಘದ ಅಧ್ಯಕ್ಷರಾದ ಕಿರಣ್ ಬುಡ್ಲಗುತ್ತವರೇ, ಈಗಾಗಲೇ ಆಟಿ ವಿಚಾರದಲ್ಲಿ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಧ್ಯಮ ರಂಗದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಡಾಕ್ಟರ್ UP ಶಿವಾನಂದರವರೇ, ಈಗ ತಾನೇ ದೀಪ ಪ್ರಜ್ವಲನೆ ಮಾಡಿರುವಂತಹ ಪ್ರತಿಷ್ಠಿತ ಕುರುಂಜಿ ಮನೆತನದ ಅಕ್ಷಯ್ ಕೇಶಿ ಅವರೇ, ಇವತ್ತು ತಮ್ಮ ಸಾಧನೆಗಾಗಿ ಗುರುತಿಸಲ್ಪಟ್ಟಂಥ ದೀಪಕ್ರವರೇ, ನಿರಂತ ದೇವಸ್ಯ ಅವರೇ, ಸುರಕ್ಷಾ ಕೋಲ್ಪೆ ಅವರೇ, ರಂಜಿತಾ ಗೌಡ ಅವರೇ, ಭರತೇಶ್ ಕೊಕ್ಕಡ ಅವರೇ, ದೀಕ್ಷಾ ಗೌಡ ಅವರೇ, ಸಂಘದ ಪದಾಧಿಕಾರಿಗಳಾದಂತಹ ನವೀನ್ ಚಂದ್ರ ಬೋಜಾರರವರೇ, ಆನಂದ್ PH ಅವರೇ, ಶ್ರೀಮತಿ ಜಯಶ್ರೀ ಅವರೇ, ಡಾಕ್ಟರ್ ಪುರುಷೋತ್ತಮ್ ಅವರೇ, ಯುವ ಘಟಕದ ಅಧ್ಯಕ್ಷರಾದ ರಕ್ಷಿತ್ ಪುತ್ತಿಲ್ ಅವರೇ, ಕಾರ್ಯದರ್ಶಿಯವರಾದ ಚೇತನ್ ಕೊಕ್ಕಡ ಅವರೇ, ಶ್ರೀಮತಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸುರೇಶ್ ಅವರೇ, ಶ್ರೀಮತಿ DR ಸುನಂದ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಸಂಘದ ಪದಾಧಿಕಾರಿಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಮಂಗಳೂರು ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಮತ್ತು ನನ್ನ ಒಡನಾಟ ಬಹಳ ವರ್ಷಗಳಿಂದಿದೆ. ಯಾಕೆಂತ ಹೇಳಿದರೆ, ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಈ ಒಂದು ಸಂಘದ ಪ್ರಾರಂಭದ ಹಂತದಲ್ಲಿ ಕೆಲಸ ಮಾಡಿದವರಲ್ಲಿ ಒಬ್ಬ ಪ್ರಮುಖರಾದವರು BH ವೆಂಕಪ್ಪಗೌಡರು ನಮ್ಮ ಊರಿನವರು. ಅವರು ಆಗಾಗ ನಮ್ಮನ್ನು ಭೇಟಿಯಾಗ್ತಾಯಿದ್ರು. ಹಾಗೆಯೇ 1979ರಲ್ಲಿ ಸಂಘ ಪ್ರಾರಂಭ ಆದಾಗಿಂದಲೂ ಅವರು ನಮ್ಮ ಸಂಪರ್ಕದಲ್ಲಿದ್ದರು. ಆಮೇಲೆ 1985ನೇ ಇಸ್ವಿಯಲ್ಲಿ ಸಂಘದ ಪ್ರಥಮ ಕಾರ್ಯಕ್ರಮ ಇಲ್ಲಿ ಕಟ್ಟಡ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಿಂದ ಬೆಳ್ತಂಗಡಿಯಿಂದ ಬಂದು ಇದರಲ್ಲಿ ಭಾಗವಹಿಸಿದ್ದೇವೆ. ಹಾಗೆ ಆನಂತರ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರಾದ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ 2003ನೇ ಇಸ್ವಿಯಲ್ಲಿ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗರು ಗೌಡರು ಇದ್ದಾರೆ ಅಂತೇಳಿ ತೋರಿಸಿಕೊಟ್ಟಂತಹ ಒಂದು ಚಾರಿತ್ರಿಕವಾದ ಒಂದು ಕಾರ್ಯಕ್ರಮ ಅದಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಒಗ್ಗೂಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಸನ್ಮಾನ್ಯ ಲೋಕಾಯುಗೌಡರು ಹಿಂದಿನ ದಿವಸ ಫೋನ್ ಮಾಡಿ ಹೇಳಿದರು, ನಮ್ಮಲ್ಲಿ ಎಲ್ಲ ಉದ್ಯೋಗಸ್ಥರೇ ಇರೋದು, ಅಲ್ಲಿ ಸ್ವಯಂ ಸೇವಕರಾಗಿ ದುಡಿಯೋರು ಯಾರೂ ಇಲ್ಲ, ನಿಮ್ಮಲ್ಲಿಂದ ಒಂದು 250 ಜನ ಕಳಿಸಿಕೊಡ್ಬೇಕು ಅಂತೇಳಿದರು. ಆವಾಗ
ಆ ದಿವಸವೇ ರಾತ್ರಿ ನಾನು ಎಲ್ಲರನ್ನು ಸಂಪರ್ಕ ಮಾಡಿ ಸುಮಾರು 150ಕ್ಕಿಂತಲೂ ಹೆಚ್ಚು ಸ್ವಯಂ ಸೇವಕರನ್ನು ಇಲ್ಲಿ ಕಳಿಸಿಕೊಟ್ಟಿದ್ದೇನೆ. ಹಾಗೆ ನಾವು ಸುಮಾರು 400ಕ್ಕಿಂತಲೂ ಹೆಚ್ಚು ವಾಹನ ಜಾಥಾದಲ್ಲಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗಾಗಿ ಅಂದಿನಿಂದ ಆನಂತರ 2013ರಲ್ಲಿ ಮತ್ತೆ ಹುಟ್ಟುಹಬ್ಬದ ಕಾರ್ಯಕ್ರಮ ಇಲ್ಲೇ ನಡೀತು. ಆ ಸಂದರ್ಭದಲ್ಲಿ ಕೂಡ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ತಂಗಡಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಹಾಗಾಗಿ ಈ ಮಂಗಳೂರು ಸಂಘ ಮತ್ತು ಬೆಳ್ತಂಗಡಿ ಸಂಘ ಬಹಳ ಅನ್ಯೋನ್ಯವಾಗಿ ಹಲವು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ದುಡಿಯುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಹಾಗೆ ಈ ಕಾರ್ಯಕ್ರಮಕ್ಕೆ ಕೂಡ ಬೆಳ್ತಂಗಡಿಯವರೇ ಆದ ಆನಂದ್ರವರಿದ್ದಾರೆ, ನವೀನ್ ಬೋಜಾರ್ ಅವರಿದ್ದಾರೆ, ಹಾಗೂ ಕಿರಣ್ ಬುಡ್ಲಗುತ್ ಅವರು ನಾನು ಬರಲೇಬೇಕು ಅಂತ ಬಹಳ ಪ್ರೀತಿಯಿಂದ ಕರೆದಿದ್ದಾರೆ. ಬಹಳ ಸಂತೋಷದಿಂದ ಬಂದಿದ್ದೇನೆ ಮತ್ತು ತಮ್ಮೆಲ್ಲರನ್ನು ನೋಡಿ ಇಲ್ಲಿ ಈ ಒಂದು ಸಮಾರಂಭದಲ್ಲಿ ಈಗ ತಾನೇ ಡಾಕ್ಟ್ರು ಹೇಳಿದಾಗೆ ನಾವು ಒಟ್ಟಾಗಿ ಸಂಭ್ರಮಿಸುವುದು ಎಲ್ರಿಗೂ ಆನಂದವನ್ನು ಕೊಡುವಂಥದ್ದು. ಅದರಲ್ಲಿ ನಾನು ಆನಂದ ಪಟ್ಟಿದ್ದೇನೆ. ಅದಕ್ಕೋಸ್ಕರ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ತುಳುಗೌಡರು ಮತ್ತು ಅರೆ ಭಾಷೆಯವರಿದ್ದಾರೆ. ನಾನು ಮಧ್ಯದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಆದರೆ ಸುಳ್ಯದವರು ಸ್ವಲ್ಪ ನಮಗಿಂತ ನನ್ನ ಲೆಕ್ಕದಲ್ಲಿ ಒಂದು 25 ವರ್ಷ ಮುಂದೆ ಇದ್ದಾರೆ. ಅಲ್ಲ, ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೇಳೋದಾದರೆ ಒಂದು 25 ವರ್ಷ ಮುಂದೆ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಸುಳ್ಯದ ಹಿರಿಯರು 1922ನೇ ಇಸ್ವಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ದಕ್ಷಿಣ ಕನ್ನಡ ಗೌಡ ವಿದ್ಯಾ ಸಂಘ ಅಂತ ಪ್ರಾರಂಭ ಮಾಡಿ ಪುತ್ತೂರಿನಲ್ಲಿ ಒಂದು ITI, ಹಾಗೆ ಸುಳ್ಯದಲ್ಲಿ ಹೈಸ್ಕೂಲು, ಮಹಿಳಾ PU ಕಾಲೇಜ್ ಇದನ್ನೆಲ್ಲ ಸ್ಥಾಪನೆ ಮಾಡಿ, ಗುತ್ತಿಗಾರರಲ್ಲಿ ಒಂದು ಹಾಸ್ಟೆಲ್ ಸ್ಥಾಪನೆ ಮಾಡಿ ಅಲ್ಲೆಲ್ಲ ನಮ್ಮ ಕುಗ್ರಾಮಗಳಲ್ಲಿರುವ ಗೌಡರಿಗೆ ವಿದ್ಯಾಭ್ಯಾಸ ಕೊಡುವ ಒಂದು ಕಾರ್ಯಕ್ರಮವನ್ನು ಮಾಡಿದ್ದರಿಂದ ಸುಳ್ಯದವರು ಬಹಳ ಮುಂದೆ ಹೋದರು. ಆದರೆ ಬೆಳ್ತಂಗಡಿಯ ಗೌಡರು ಹಿಂದೆ ಉಳಿದಿದ್ದೇವೆ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಅಂಥ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಆಸರೆಯನ್ನು ಕೊಡುವಂಥ ವ್ಯಕ್ತಿಗಳು ಮುಂದೆ ಬರುವಂಥವರು ಇಲ್ಲದೆ ಹೋಗಿರ್ಬೋದು, ಅಥವಾ ಅವರಿಗೆ ಆ ಕಾಲದಲ್ಲಿ ಅದರ ಅಗತ್ಯತೆ ಕಾಣದೇ ಇರ್ಬೋದು. ಹಾಗಾಗಿ ನಮಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದದ್ದು 1975ರ ನಂತರ. ಯಾಕೆಂತೇಳಿದರೆ ಬೆಳ್ತಂಗಡಿಯಲ್ಲಿ ಮತ್ತು ಭಾಗಶಃ ಪುತ್ತೂರು, ಸ್ವಲ್ಪ ಸುಳ್ಯದವರು ಸ್ವಂತ ಜಮೀನು ಹೊಂದಿದವರು ಇರ್ಬೋದು. ಆದರೆ ಬೆಳ್ತಂಗಡಿ, ಪುತ್ತೂರು ಎಲ್ಲ ಗೇಣಿದಾರರಾಗಿ 2 ಎಕರೆ, 1.5 ಎಕರೆ ಈ ರೀತಿಯ ಜಮೀನು ಹೊಂದಿಕೊಂಡು ಅದರಲ್ಲಿ ಬಹಳ ಕಷ್ಟದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿಯಲೇಬೇಕಾಯಿತು. ಇತ್ತೀಚೆಗೆ ನಾವು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳುವ ದೃಷ್ಟಿಯಿಂದ 1983ರಲ್ಲಿ ನಮ್ಮಲ್ಲಿ ಕೂಡ ಸಂಘ ಪ್ರಾರಂಭವಾದ ನಂತರ ಅನೇಕ ಇಂಥ ಒಂದು ಜನರಿಗೆ ಒಂದು ಅರಿವನ್ನು ಮೂಡಿಸುವ ದೃಷ್ಟಿಯಿಂದ ಗ್ರಾಮಗಳಿಗೆ ಹೋಗಿ ಒಂದು ವಿದ್ಯಾಭ್ಯಾಸದ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು, ಈಗ ನಮ್ಮಲ್ಲಿ ಕೂಡ ಅನೇಕ ವಿದ್ಯಾವಂತರಿದ್ದಾರೆ. ಅನೇಕ ಡಾಕ್ಟ್ರು, ಇಂಜಿನಿಯರ್ಗಳು, ಲಾಯರ್ಗಳು. ಈಗ ತಾನೇ ನೀವು ಗೌರವಿಸಿದ್ದೀರಿ ನಮ್ಮ ಹುಡುಗ, ಅವರು ಕೂಡ ಬೆಳ್ತಂಗಡಿಯ ಪಟ್ಟಮೆಯವರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇನ್ನೊಂದು, ನಮ್ಮ 2 ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ, ಈ 2 ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ಯಾವುದೇ ಕಾರ್ಯಕ್ರಮ ಆಗಿದ್ದರೂ ಕೂಡ ಅದರ ಬೆನ್ನೆಲುಬಾಗಿ ನಿಂತವರು ಪೂಜ್ಯ ಕುರುಂಜಿ ವೆಂಕಟರಮಣಗೌಡರು.
ಯಾಕೆಂತೇಳಿದರೆ ನೀವು ಮಡಿಕೇರಿಯಲ್ಲಿ ಯಾವುದೇ ಹೋಬಳಿಗೆ ಹೋಗಲಿ, ಭಾಗಮಂಡಲದಲ್ಲಿ ಇರ್ಬೋದು, ಮೂರ್ನಾಡು ಇರ್ಬೋದು, ಅಥವಾ ಮಡಿಕೇರಿ ಇರ್ಬೋದು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮ, ಏನಾದರೂ ಒಂದು ಕೆಲಸ ಆಗಿದ್ದರೆ, ಅಥವಾ ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ಕೆಲಸಗಳಿರ್ಬೋದು, ಒಂದು ಕಲ್ಯಾಣ ಮಂಟಪ ಇರ್ಬೋದು, ಒಂದು ಶಾಲೆ ಇರ್ಬೋದು, ಯಾವುದೇ ಆಗಬೇಕಾದ್ರೂ ಅದರ ಬೆನ್ನೆಲುಬಾಗಿ ನಿಂತವರು ಪೂಜ್ಯ ಕುರುಂಜಿ ವೆಂಕಟರಮಣಗೌಡರು. ಅವರ ಪ್ರೋತ್ಸಾಹದಿಂದಲೇ ನಮ್ಮ ಕ್ಷಮಿಸಿ, ನಮ್ಮ ಬೆಳ್ತಂಗಡಿಯಲ್ಲಿ ಕೂಡ ಒಂದು ಸಂಘದ ಹೆಸರಿನಲ್ಲಿ, ಸಂಘದ ನೇತೃತ್ವದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ಸಹಾಯ. ನೀವು ಒಂದು ಶಾಲೆ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿದರು. 1990ರಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಪ್ರಾರಂಭ ಮಾಡಿದೆವು. ಆನಂತರ ಆಗಾಗ ನಮ್ಮಲ್ಲಿ ಭೇಟಿ ಕೊಡ್ತಾ ಇದ್ದರು. ನಾವು ಕೂಡ ಅವರ ಪ್ರತಿ ಹುಟ್ಟುಹಬ್ಬಕ್ಕೆ, ಸುಳ್ಯಕ್ಕೆ ಭೇಟಿ ಕೊಡ್ತಾ ಇದ್ದೆವು. ಪ್ರತಿ ಸಂದರ್ಭದಲ್ಲಿ ಅವರು ಹೇಳ್ತಿದ್ದದ್ದು, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಇನ್ನಷ್ಟು ಮುಂದುವರಿಸಿ, ನಾನು ನಿಮ್ಮ ಒಟ್ಟಿಗಿದ್ದೇನೆ ಅಂತ. ಹಾಗೆ 2004ರಲ್ಲಿ ನಮ್ಮಲ್ಲಿ PU ಕಾಲೇಜ್ ಮಾಡಲೇಬೇಕು ಅಂತೇಳಿ ನನ್ನನ್ನು ಕರೆದು ಫೋನ್ ಮಾಡಿ ಬರಬೇಕು ಅಂತ ಹೇಳಿದರು. ಹೋದಾಗ ಹೇಳಿದರು, ನಿಮ್ಮಲ್ಲಿ ಒಂದು PU ಕಾಲೇಜ್ ಮಾಡಬೇಕು, ಸೈನ್ಸ್ ಇದು ಓಪನ್ ಮಾಡಬೇಕು ಅಂತ ಹೇಳಿದರು. ಆವಾಗ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ವಿ. ಯಾಕೆಂತ ಹೇಳಿದರೆ ನಮ್ಮ ಒಂದು ಮೊದಲೇ ಬಹಳ ಹಿಂದುಳಿದ ಪ್ರದೇಶ, ಅದು ನಮ್ಮಲ್ಲಿ ಅಷ್ಟು ದುಡ್ಡಿರಲಿಲ್ಲ ಅಂತ. ನೀವು ಮಾಡಿ, ನಾನು ಇದ್ದೇನೆ ಅಂತ ಹೇಳಿದರು. ಅದೇ ಪ್ರಕಾರ ನಾವು ಅದನ್ನು ಮಾಡಿದೆವು. ಈಗ ಬೆಳ್ತಂಗಡಿಯ ಒಂದು ಹೃದಯ ಭಾಗದಲ್ಲಿ ಒಂದು PU ಕಾಲೇಜ್, LKGಯಿಂದ PU ಕಾಲೇಜಿವರೆಗೆ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. 2500ಕ್ಕಿಂತಲೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ರಾಜ್ಯ ಮಟ್ಟದಲ್ಲಿ SSLCಯಲ್ಲಿ ಒಂದು ಪ್ರಥಮ ರ್ಯಾಂಕ್, ಪ್ರತಿ ವರ್ಷ ನಮಗೆ 3-4 ರ್ಯಾಂಕ್ಗಳು ಬರ್ತಾ ಇದೆ. ನಮ್ಮಲ್ಲಿ PUCಯಲ್ಲಿ 649 ಮಂದಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅದರಲ್ಲಿ 279 ಜನ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತಾ ಇದ್ದಾರೆ. 100% ಫಲಿತಾಂಶ ಪ್ರತಿ ವರ್ಷ ಬರ್ತಾ ಇದೆ. ಹಾಗೆ ಇದರಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕಾಗಿದೆ. ಹಾಗೆ ಒಂದು ಪ್ರತಿ ವರ್ಷ 20ರಿಂದ 30 ಲಕ್ಷದಷ್ಟು ನಾವು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದ 90ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಅರ್ಧ ಫೀಸು, ಅಥವಾ 95ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಸಂಪೂರ್ಣ ಫ್ರೀ. ಇದೇ ರೀತಿ ಇನ್ನು ಆರ್ಥಿಕವಾಗಿ ತೊಂದರೆಯಲ್ಲಿರುವವರಿಗೆ ಫೀಸ್ ಕನ್ಸೆಷನ್, ಈ ರೀತಿಯೆಲ್ಲ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ನಾವೊಂದು ಬಡವರಿಗೆ, ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದ್ದವರಿಗೆ ಸ್ಪಂದನಾ ಸೇವಾ ಸಂಘ ಅಂತ ಮಾಡಿಕೊಂಡು, ಆರೋಗ್ಯದಲ್ಲಿ ತೊಂದರೆ ಇರುವವರಿಗೆ, ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಅವರು ಬಹಳ ತೊಂದರೆಯಲ್ಲಿರುವಂಥವರಿಗೆ ಪ್ರತಿ ತಿಂಗಳು ಮಿನಿಮಮ್ 3 ಜನರಿಗೆ ಸಹಾಯ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆಯೇ ಒಂದು ವಾಣಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ನಮ್ಮ ಸಂಘದ ವತಿಯಿಂದಲೇ ಪ್ರಾರಂಭ ಮಾಡಿ ಈಗ 8 ವರ್ಷಗಳಾಯಿತು. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂತೇಳಿದರೆ ಕುರುಂಜಿ ವೆಂಕಟರಮಣಗೌಡರು. ನಾನು ಈ ವಿಚಾರ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಿದರೆ ಅಂತೇಳಿದರೆ, ನಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದರೆ ನಾವು ನಮ್ಮ ಸಂಪನ್ಮೂಲವನ್ನು ಸರಿಯಾಗಿ ನಮ್ಮ
ಈಗ ತಾನೇ ಹೊಸ ಒಂದು ಆಡಳಿತ ಮಂಡಳಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಕೂಡ ಬಹುಶಃ ಖಂಡಿತ ಇಂಥ ಸಾಧನೆಗಳನ್ನು ಮನಸ್ಸು ಮಾಡಿದರೆ ಖಂಡಿತ ಎಲ್ಲ ಯುವಕರಿದ್ದೀರಿ ಮಾಡ್ಬೋದು. ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸಬೇಕಾದ್ದು ಏನು ಅಂತೇಳಿದರೆ, ಇಲ್ಲೇ ಈಗಾಗಲೇ ಪ್ರಸ್ತಾವನೆ ಮಾಡಿದ ಹಾಗೆ ತೆರೆಯ ಮರೆಗೆ ಸರಿದಂತಹ ನಮ್ಮ ಸ್ವಾತಂತ್ರ್ಯ ವೀರ ಅವರನ್ನು ಮತ್ತೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಪ್ರದೇಶದಲ್ಲಿ ಅವರ ಪುತ್ಥಳಿಯನ್ನು ಅನಾವರಣ ಮಾಡುವ ಮೂಲಕ ದೊಡ್ಡ ಒಂದು ಸಾಹಸವನ್ನು ಮಾಡಿದಂಥ ನಮ್ಮ ಕಿರಣ್ ಗುಡ್ಲೆಗುತ್ತು ಮತ್ತು ಅವರ ತಂಡಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ನನ್ನ ಒಂದು ವಿನಂತಿ ಕೂಡ ಇದೆ. ಅದೇನು ಅಂತೇಳಿದರೆ, ಈ ಒಂದು ಮಂಗಳೂರಿನಲ್ಲಿ ಇರುವಂತಹ ಸಂಘದ ಕಟ್ಟಡಕ್ಕೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಎಲ್ಲ ಕಡೆಯವರು ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಒಂದು ಇಲ್ಲಿ ಈಗಾಗಲೇ ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೆ, ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್, ಎಲ್ಲ ಕಡೆಯಿಂದ ಬರುವಂತಹ ಸಣ್ಣ ಸಂಬಳ 15,000 20,000 ಈ ರೀತಿ ಸಂಬಳ ಪಡ್ಕೊಂಡು ಎಲ್ಲೋ ಪಿ ಜಿಗಳಲ್ಲಿ ಇರ್ತಾರೆ. ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ಸೇಫ್ಟಿಯೂ ಬೇಕು ಮತ್ತು ಈ ಸಣ್ಣ ಸಂಬಳದಲ್ಲಿ ಅವರಿಗೆ ಈ ಒಂದು ಪಟ್ಟಣದಲ್ಲಿ ಬದುಕುವ ಕಷ್ಟಕ್ಕೆ ಒಂದು ನಿವಾರಣೆ ಮಾಡಬೇಕು ಅಂತಾದರೆ ನೀವೊಂದು ಹಾಸ್ಟೆಲನ್ನು ಕಟ್ಟಿ, ನೀವು ಅವರಿಗೆ ಫ್ರೀ ಕೊಡಿ ಅಂತ ನಾನು ಹೇಳೋದಿಲ್ಲ, ಅದಕ್ಕೆ ಎಷ್ಟು ಖರ್ಚಾಗ್ತದೋ ಅದನ್ನು ಅವರಿಂದ ಕೊಡುವ ಹಾಗೆ ಒಂದು ಮಾಡಿದರೆ ಬಹುಶಃ ಈ ಕಾರ್ಯಕ್ಕಿಂತಲೂ ಅದು ನಿಮಗೆ ಖಂಡಿತ ಒಂದು ಉತ್ತಮ ಕಾರ್ಯ ಆಗ್ತದೆ ಅಂಥೇಳಿ ನಾನು ಭಾವಿಸ್ತೇನೆ. ಅದನ್ನು ಆ ಒಂದು ಜವಾಬ್ದಾರಿಯನ್ನು ನೀವು ಖಂಡಿತ ನಿರ್ವಹಿಸ್ತೀರಿ ಅಂತ ಹೇಳುವ ನನಗೆ ವಿಶ್ವಾಸ ಇದೆ. ಹಾಗೆ ಈ ಆರ್ ಟಿ ವಿಚಾರದಲ್ಲಿ ಈಗಾಗಲೇ ಡಾಕ್ಟ್ರು ಮಾತಾಡಿದರು. ಇದರಲ್ಲಿ ಆರ್ ಟಿ ಆಚರಣೆಯಲ್ಲಿ ಅದರ ಇನ್ನೊಂದು ಮುಖ ಇದೆ, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತೇಳಿದರೆ ಈಗ ನಾವು ಸಂಭ್ರಮ ಅಂತ ಹೇಳ್ತೇವೆ, ನಿಜವಾಗಿ ಆರ್ ಟಿ ಸಂಭ್ರಮ ಅಲ್ಲ, ಅದು ಅವಶ್ಯಕತೆ ಆಗಿತ್ತು. ಯಾಕೆಂತೇಳಿದರೆ ಬಡವರ ಪಾಲಿಗೆ ಆರ್ ಟಿ ತಿಂಗಳು ಅಂತ ಹೇಳಿದು ಒಂದು ನೈಟ್ ಮೇರ್ ಅಂತ ಹೇಳಿದ್ವಿ ಇಂಗ್ಲೀಷ್ನಲ್ಲಿ. ಅವರಿಗೆ ಕಲ್ಪನೆ ಮಾಡಿದರೂ ಹೆದರಿಕೆ ಆಗುವಂಥ ಒಂದು ತಿಂಗಳು. ಯಾಕೆಂತ ಹೇಳಿದರೆ ಆವಾಗ ಉದ್ಯೋಗ ಇರಲಿಲ್ಲ, ತಿನ್ನಲಿಕ್ಕೆ ಆಹಾರ ಇರಲಿಲ್ಲ. ವಿಶೇಷವಾಗಿ ನಾವು ಅಕ್ಕಿಯನ್ನು ಉಪಯೋಗ ಮಾಡುವವರು ಹಿಂದಿನ ಕಾಲದಲ್ಲಿ ಬಹುಶಃ ಸುಳ್ಯದವರಿಗೆ ಅಷ್ಟು ಅನುಭವ ಇರಲಿಕ್ಕಿಲ್ಲ. ಯಾಕೆಂತೇಳಿದರೆ ಅಷ್ಟು ಬಡತನ ಇರಲಿಕ್ಕಿಲ್ಲ. ನಮ್ಮ ಬೆಳ್ತಂಗಡಿಯಲ್ಲಿ ಬಹುಶಃ ನನ್ನ ಪ್ರಾಯದವರು ಯಾರಾದರೂ ಇದ್ದರೆ ಅವರೆಲ್ಲರಿಗೂ ಇದರ ಅನುಭವ ಆಗಿರ್ತದೆ. ಯಾಕೆ ಅಂತೇಳಿದರೆ 2 ಸೇರು ಅಕ್ಕಿಗೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ ಸಾಯಂಕಾಲ 6 ಗಂಟೆಯವರೆಗೆ ದುಡಿಯುವ ಪರಿಸ್ಥಿತಿ ಇತ್ತು. ಈ ಆಟಿ ತಿಂಗಳಲ್ಲಿ ಯಾವುದೇ ಕೆಲಸ ಇರುವುದಿಲ್ಲ, ಆಗ ಸಂಬಳನೂ ಇರುವುದಿಲ್ಲ. ಆಗ ಇದ್ದಂಥ ಅಕ್ಕಿಯನ್ನು ಎಷ್ಟು ದಿನ ಹೆಚ್ಚು ಬರುವ ಹಾಗೆ ಮಾಡೋದು, ಅದಕ್ಕೆ ತಜಂಕು, ಕೆಸ, ಇನ್ನೇನೋ ಎದುರೋಳು ಅಂತ ಇನ್ನೊಂದು ಕಾಯಿ ಸಿಗ್ತಿತ್ತು, ಮತ್ತು ಅನೇಕ ಗೆಡ್ಡೆ ಗೆಣಸು ಕಾಡಿನಲ್ಲಿಂದ ತರೋದು. ಇದನ್ನೆಲ್ಲ ತಂದು ಉದಾಹರಣೆಗೆ ಕಣಿಲೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡುವಂಥದ್ದು. ಈ ರೀತಿ ಮಾಡಿ ಬಹುಶಃ ಒಂದು ದಿನಕ್ಕೆ 1 ಸೇರು ಅಕ್ಕಿ ಖರ್ಚಿಗೆ ಬೇಕಿತ್ತು ಅಂತ ಹೇಳಿದರೆ ಅದನ್ನು 1 ಪಾವು ಅಕ್ಕಿಗೆ ಇಳಿಸಿ ಉಳಿದದ್ದು ಈ ಯಾವುದು ತಜಂಕು, ಕೆಸ ಯಾವುದೋ ಉಪಯೋಗ ಮಾಡಿಕೊಂಡು ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ಆ ಜೀವನದ ಅವಶ್ಯಕತೆಗೋಸ್ಕರ ನಾವು ಏನು ತಜಂಕು ಅಥವಾ ಈ ಕೆಸ ಇಂಥದ್ದನ್ನೆಲ್ಲ ಉಪಯೋಗ ಮಾಡಿಕೊಂಡದ್ದನ್ನು ನಾವೀಗ ಆವಾಗಿನ ಆಚರಣೆ ಅಂತೇಳಿ ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಆದರೆ ಆಗ ನಿಜವಾದ ಅರ್ಥದಲ್ಲಿ ಅದನ್ನು ನೋಡಿದರೆ ಈಗಿನ ಬಹುಶಃ ನಮ್ಮ ಯುವಕರಿಗೆಲ್ಲ ಕೇಳಿದರೆ ಇದೇನೋ ಚಂದಮಾಮದ ಕಥೆ ಹೇಳ್ತಾರೆ ಇವರು ಅಂತ ಹೇಳ್ಬೋದು. ನಿಜವಾದ ಕಷ್ಟ ಆಗ ಇತ್ತು. ಬಹುಶಃ ನನ್ನಷ್ಟು ಪ್ರಾಯ ಒಂದು 65-70 ವರ್ಷದವರಿಗೆ ಇದರ ಅರಿವು ಇರ್ಬೋದು. ಈಗಿನ ಯುವಕರಿಗಂತೂ ಈ ಕಷ್ಟವೇ ಗೊತ್ತಿಲ್ಲ. ವಿಧವಾದ ತಿಂಡಿಗಳನ್ನು ಮಾಡ್ತಾರೆ,
ಇದು ಆಗಲೂ ಮಾಡ್ತಾ ಇದ್ದಾರೋ ಅಂತೇಳಿ ತಪ್ಪು ತಿಳ್ಕೊಳ್ಬೋದು. ನಿಜವಾಗಿ ಹಾಗಿರಲಿಲ್ಲ, ಆ ಕಾಲವೇ ಬೇರಿತ್ತು. ಈಗಾಗಲೇ ಸ್ವಲ್ಪ ವಿಚಾರಗಳನ್ನು ಡಾಕ್ಟ್ರು ಹೇಳಿದ್ದಾರೆ. ಹಾಗೆ ಈ ಒಂದು ಆಟಿಯ ಸಂಭ್ರಮದೊಟ್ಟಿಗೆ ಇದು ಯಾಕಿತ್ತು, ಮತ್ತು ನಾವೀಗ ಅನೇಕ ನಮ್ಮ ಆಚರಣೆಗಳನ್ನು ಬಿಟ್ಟುಬಿಟ್ಟಿದ್ದೇವೆ. ಹಿಂದೆ ಮದುವೆ ಅಂತೇಳಿದರೆ ಒಂದು ವಾರದ ಕಾರ್ಯಕ್ರಮ, ಈಗ ಕೆಲವೇ ಗಂಟೆಗಳ ಕಾರ್ಯಕ್ರಮ. ಮದುವೆಯ ಹಿಂದಿನ ದಿನ, ಮದುವೆಯ ನಂತರದ ದಿನ ಅದನ್ನೆಲ್ಲ ನಾವು ಬಿಟ್ಟಿದ್ದೇವೆ. ನಾವು ಒಂದು ಮದುವೆ ಧಾರೆಯ ಕಾರ್ಯಕ್ರಮ ಮತ್ತು ಡಿನ್ನರ್, ಅಥವಾ ಹಿಂದೆ ಮದರಂಗಿ ಶಾಸ್ತ್ರಕ್ಕೆ DJ, ಇದಿಷ್ಟು ಬಿಟ್ಟರೆ ಬಹುಶಃ ನಾವು ಎಲ್ಲವನ್ನು ಮರೆತಿದ್ದೇವೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಈಗ ಊರುಗೌಡರು ಇದ್ದಾರೆ, ಬಹುಶಃ ಅವರೆಲ್ಲ ಈ ಒಂದು ಆಚರಣೆಗಳನ್ನು ಮರುಸ್ಥಾಪನೆ ಮಾಡಬೇಕು. ಹಾಗೆ ನಮ್ಮ ಸಮಾಜದಲ್ಲಿ ಕೆಲವು ಅಮಾನವೀಯವಾದ ಕೆಲವು ಆಚರಣೆಗಳು ಇದ್ದಾವೆ. ಉದಾಹರಣೆಗೆ, ಯಾರಾದರೂ ಗಂಡಸರು ತೀರಿ ಹೋದರೆ ಅವರ ಶ್ರೀಮತಿ ಅಥವಾ ಹೆಂಗಸರನ್ನು ನಾವು ಭಾರಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದೇವೆ. ಇದೆಲ್ಲ ಸ್ವಲ್ಪ ಬದಲಾವಣೆಗಳಾಗಬೇಕು. ನಾವು ಬೆಳ್ತಂಗಡಿಯಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಎಲ್ಲ ಗ್ರಾಮಗೌಡರುಗಳ ಸಭೆಯನ್ನು ಕರೆದು ಅಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ. ಈ ಉದಾಹರಣೆಗೆ, ಯಾವುದೋ ಒಂದು ಆಕಸ್ಮಿಕವಾಗಿ ಡೆತ್ ಆಗಿರ್ತದೆ, ಅಂಥವರು ಬಹಳ ದೊಡ್ಡ ಅವರ ಹೆಂಡತಿಯ ಅಥವಾ ಮಕ್ಕಳು ಎಲ್ಲರೂ ಶಾಕಲ್ಲಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಅವರ ಶ್ರೀಮತಿಯವರನ್ನು ಅವರು ಶಾಕಿನಲ್ಲಿದ್ದರೂ ಕೂಡ ನಾವು ಎತ್ತಿಕೊಂಡು ಹೋಗಿ ಅವರ ಬಳೆ ಹೊಡೆಯುವುದ ಅಥವಾ ಅವರ ತಾಳಿ ಕೀಳುವುದ, ಇಂತಹ ಒಂದು ಮುಂದೆ ಹೇಗೋ ಯಾರೋ ಮಾಡಿದ್ದಾರೆ ಈ ಕಾರ್ಯಕ್ರಮಗಳನ್ನು. ಆದರೆ ಈಗ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕೆ ಈ ತಾರತಮ್ಯ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಯಾಕೆ ಮಾಡಿದರು ಅಂತ ಹೇಳುವಂಥದ್ದು ಆಗಿನ ಅವಶ್ಯಕತೆ ಇರ್ಬೋದಾ ಅಥವಾ ಆಗಿನ ತಿಳುವಳಿಕೆಯ ಕೊರತೆ ಇರ್ಬೋದಾ, ಮಾಡಿದ್ದಾರೆ. ಆದರೆ ಈಗ ನಾವು ತಿಳುವಳಿಕೆ ಇರುವವರು ಇದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು ಇಡಬೇಕು. ಅದು ಎಲ್ಲರ ಕಡೆಯಲ್ಲಿಯೂ ನಡೀತಾ ಇದೆ. ಉದಾಹರಣೆಗೆ, ಇತ್ತೀಚೆಗೆ ಒಂದು ನಮ್ಮೂರಿನಲ್ಲಿ ಒಂದು ಘಟನೆ ಆಯಿತು. ಒಂದು ಸಣ್ಣ 8 ವರ್ಷದ ಬಾಲಕ ಬೆಂಕಿ ಹತ್ತಿಕೊಂಡು, ಸ್ಕೂಟರಿಗೆ ಬೆಂಕಿ ಹತ್ತಿಕೊಂಡು ತೀರೋದ. ಆ ಹುಡುಗನ ತಾಯಿ ಆ್ಯಕ್ಚುಲಿ ಕಾನ್ಷಿಯಸ್ಸೇ ಇರಲಿಲ್ಲ. ಆದರೂ ಒಂದು ಕುರ್ಚಿಯಲ್ಲಿ ಕೂರಿಸಿ ಆ ಹೆಂಗಸನ್ನು ಹೊತ್ತುಕೊಂಡು ಬಂದು ಬಾಯಿಗೆ ನೀರು ಬಿಡಿ ಅಂತ ಇಬ್ಬರು ಹಿಡಿದು ಬಿಡುವಂತಹ ಒಂದು ದೃಶ್ಯ ನೋಡಿ ನನಗೆ ನಿಜವಾಗಿ ಕರಗಿ ಹೋಯಿತು. ಹಾಗಾಗಿ ಇಂತಹ ಕೆಲವೊಂದು ಆಚರಣೆಗಳನ್ನು ನಾವು ವಿನಾಯಿತಿ ನೀಡಲೇಬೇಕು. ಇದಕ್ಕೆ ನಮ್ಮ ಯುವಕರು ಹಾಗೆ ಸಮಾಜದ ಹಿರಿಯರು, ವಿಶೇಷವಾಗಿ ಗ್ರಾಮಗೌಡರು ಒಳ್ಳೆಯ ಒಂದು ಕ್ರಮ ತಗೊಳ್ಬೇಕು. ಇಂಥ ಒಳ್ಳೆಯ ಪದ್ಧತಿಗಳನ್ನು ಯಾವುದನ್ನು ನಾವು ಬಿಟ್ಟಿದ್ದೇವೋ ಅದನ್ನು ಮರುಸ್ಥಾಪನೆ ಮಾಡಬೇಕು. ಹಾಗೆ ಇಂತಹ ಅಮಾನವೀಯ ಪದ್ಧತಿಗಳು ಯಾವುದಿದೆಯೋ ಅದನ್ನು ಬಿಡುವ ಹಾಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಈಗಾಗಲೇ ಸಮಯ ಮೀರಿ ಹೋಗಿದೆ. ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆದು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಕಿರಣ್ ಬುಡ್ಲೆಗುತ್ತು ಹಾಗೂ ಎಲ್ಲ ಅವರ ತಂಡದವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತು ಯಾರಿಗೆ ಎಲ್ಲ ನೀವು ಸನ್ಮಾನ ಮಾಡಿದ್ದೀರಾ, ಅವರನ್ನು ಗುರುತಿಸಿದ್ದೀರಾ, ಅವರಿಗೆಲ್ಲ ಶುಭವಾಗಲಿ, ಇನ್ನಷ್ಟು ಸೇವೆ ಅವರಿಂದ ಆಗಲಿ. ಹಾಗೆ ನಮ್ಮ ಸಮಾಜದ ಯಾರೇ ಸಾಧನೆ ಮಾಡಿದರೂ ಕೂಡ ಅದನ್ನು ನಮ್ಮ ಡಾಕ್ಟ್ರು ಹೇಳಿದಾಗೆ ಅದನ್ನು ಪ್ರಕಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಮಾತ್ರ ಅಲ್ಲ, ನಾವು ಅದಕ್ಕೆ ಉದಾಹರಣೆಗೆ ಈಗಾಗಲೇ ಬಂಟ ಸಮಾಜದವರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಅವರು ಯಾರು ಸಾಧನೆ ಮಾಡಿದರು ಇದ್ದರೆ, ಈಗ ಅವರು ನನ್ನ ಭಾವನ
ಏನೋ ಒಂದು ಸಂಬಂಧ ಹೇಳಿ, ಉದ್ದ ಸಂಬಂಧ ಹೇಳಿ ಅವರು ನಮಗೆ ಸಂಬಂಧ ಅಂತ ಹೇಳ್ತಾರೆ. ಆದರೆ ನಾವು ಅದನ್ನು ಗುರುತಿಸುವುದಿಲ್ಲ. ನಮ್ಮ ಸಮಾಜದಲ್ಲಿ ಯಾರೇ ಸಾಧನೆ ಮಾಡಿದರೂ ಕೂಡ ಇಂತಹ ಸಮಾರಂಭದಲ್ಲಿ ಮಾತ್ರ ಅಲ್ಲ, ಅದನ್ನು ಅದಕ್ಕೆ ಎಷ್ಟು ಪ್ರಚಾರ ಕೊಡಬೇಕೋ ಅಷ್ಟು ಪ್ರಚಾರವನ್ನು ಕೂಡ ಕೊಡಬೇಕು. ಈಗಿನ ಯುಗ ಹೇಗೆ ಅಂತ ಹೇಳಿದರೆ, ಈಗಾಗಲೇ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತು, ನಿಮಗೆಲ್ಲ ಗೊತ್ತು. ಇಷ್ಟು ಸಣ್ಣ ಉದಾಹರಣೆಗೆ CJP, ಕಾಕ್ರೋಚ್ ಜನತಾ ಪಾರ್ಟಿ, ಅವನು ಎಲ್ಲೋ ಅಮೇರಿಕಾದಲ್ಲಿ ಕೂತ್ಕೊಂಡು ಬರೇ ಸೋಷಲ್ ಮೀಡಿಯಾದಲ್ಲಿ ಒಮ್ಮೆಲೇ ಪ್ರಖ್ಯಾತಿ ಪಡೆದು ಏನು ಇಡೀ ಸೆಂಟ್ರಲ್ ಗೌರ್ಮೆಂಟನ್ನೇ ಅಲ್ಲಾಡಿಸುವಷ್ಟು ಶಕ್ತಿವಂತನಾಗಬೇಕಾದ್ರೆ ಈ ಮೀಡಿಯಾವೇ ಕಾರಣ. ಇದರಲ್ಲಿ ನಮ್ಮವರ ಎಲ್ಲ ಸಾಧನೆಗಳು ಮೂಡಿ ಬರಬೇಕು, ಹಾಗೆ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಆಗಬೇಕು ಅಂತ ಹೇಳ್ತಾ ತಮಗೆಲ್ಲ ವಂದಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ತಮ್ಮ ಹೃದಯಸ್ಪರ್ಶಿ ಹಾಗೂ ಪ್ರೇರಣಾದಾಯಕ ಮಾತುಗಳ ಮೂಲಕ ನಮ್ಮೆಲ್ಲರ ಮನದಲ್ಲಿ ಹೊಸ ಚೈತನ್ಯ ಮೂಡಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ಪದ್ಮಗೌಡರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಸಹಕರಿಸಿದವರಿಗೆ ಸ್ಮರಣಿಕೆ ನೀಡು. ಯಾವುದೇ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಅನೇಕ ಕೈಗಳ ಶ್ರಮ, ಮನಗಳ ಸಹಕಾರ ಅಡಗಿರುತ್ತದೆ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಅವರ ಅಮೂಲ್ಯ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ದಾನಿಗಳ ಹೆಸರನ್ನು ಓದಲಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸುರೇಶ್ ರವರು. ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳು. ಇಂದಿನ ಕಾರ್ಯಕ್ರಮದ ಪ್ರಮುಖ ಭಾಗವಾದ ಆಟಿ ಆಷಾಢದ ವಿಶೇಷ ಸಾಂಪ್ರದಾಯಿಕ ಖಾದ್ಯಗಳ ತಯಾರಿಕೆ ಮತ್ತು ಸಹಭೋಜನ. ಈ ಭೋಜನ ಕೂಟಕ್ಕಾಗಿ ಸಂಘದ ಹಣವನ್ನು ಬಳಸದೆ ನಮ್ಮ ಸಂಘದ ಸದಸ್ಯರುಗಳು ಹಾಗೂ ಸಮಾಜದ ಉದಾರ ಮನಸ್ಸಿನ ಬಂಧುಗಳ ಪ್ರಾಯೋಜಕತ್ವದ ಮೂಲಕ ಆಟಿಯ ವಿಶೇಷ ಖಾದ್ಯಗಳನ್ನು ಸಿದ್ಧಪಡಿಸಲಾಗಿದೆ. ಈ ಮಹತ್ವದ ಕಾರ್ಯಕ್ಕೆ ತಮ್ಮ ಅಮೂಲ್ಯ ಸಹಕಾರ ನೀಡಿದ ದಾನಿಗಳನ್ನು ಗೌರವಿಸಿ ಕೃತಜ್ಞತೆಯ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈಗ ಪ್ರಾಯೋಜಕತ್ವ ನೀಡಿದ ದಾನಿಗಳ ಹೆಸರನ್ನು ಒಂದೊಂದಾಗಿ ಓದಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ತಮ್ಮ ಹೆಸರು ಹೇಳಿದ ಕೂಡಲೇ ವೇದಿಕೆಗೆ ಆಗಮಿಸಿ ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಕಿರಣ್ ಬುಡ್ಲೆಗುತ್ತು ಅವರು ನಡೆಸಿಕೊಡಬೇಕೆಂದು ವಿನಂತಿ ಮಾಡುತ್ತಿದ್ದೇನೆ. ಶ್ರೀಮತಿ ಸಂಗೀತಾ ಭಾಸ್ಕರ್ ದೇವಸ್ಯ ಆದಷ್ಟು ಬೇಗ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ತಗೊಳ್ಬೇಕಾಗಿ ನನ್ನದು ಒಂದು ವಿನಂತಿ. ಶ್ರೀಮತಿ ಸೀತಾ ಮಂಜಪ್ಪ, ಶ್ರೀಮತಿ ವೇದಾವತಿ PJ, ಶ್ರೀಮತಿ ವಿಮಲಾ ಶೇಖರ್, ಶ್ರೀಮತಿ ಗುಣವತಿ ಪಡ್ಪು, ಶ್ರೀಮತಿ ಭಾರತಿ PS, ಶ್ರೀಮತಿ ಸುಮತಿ ಸದಾನಂದ DP, ಶ್ರೀಮತಿ ಜ್ಯೋತಿ ಪುರುಷೋತ್ತಮ್ ದೇವಸ್ಯ, ಶ್ರೀಮತಿ ಶಕುಂತಲಾ ಅನಿಯೂರ್. ಬರಲಿ ಅದೇ ಆದಷ್ಟು ಬೇಗ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಸೀತಾ ಮಂಜಪ್ಪ ಅವರ ಗಂಡ ಬಂದಿದ್ದಾರೆ, ಅವರು ಬಂದು ಕಲೆಕ್ಟ್ ಮಾಡ್ಬೋದು. ಶ್ರೀಮತಿ ಸಂಗೀತಾ ಭಾಸ್ಕರ್ ದೇವಸ್ಯ, ಅವ್ರ ಮನೆಯವ್ರು ಯಾರು ಬಂದರೂ ತಗೋಬೋದು. ಶ್ರೀಮತಿ ವೇದಾವತಿ PJ, ಶ್ರೀಮತಿ ಜ್ಯೋತಿ ಪುರುಷೋತ್ತಮ್ ದೇವಸ್ಯ, ಶ್ರೀಮತಿ ಶಕುಂತಳಾ ಅನಿಯೂರ್, ಶ್ರೀಮತಿ ರೇಷ್ಮಾ ಬಾಲಕೃಷ್ಣ TPU, ಶ್ರೀಮತಿ ಶ್ರುತಿ ವೆಂಕಟರಮಣ, ಶ್ರೀಮತಿ ಭಾರತಿ ಕೃಷ್ಣಪ್ಪ, ಶ್ರೀಮತಿ ವೇದಾವತಿ ಲೋಕಯ್ಯ ಗೌಡ, ಶ್ರೀಮತಿ ಕೃಷ್ಣವೇಣಿ DB, ಶ್ರೀಮತಿ ನಳಿನಿ ಶಿವರಾಮ್ ಗೌಡ ನಿನ್ನಿಕಲ್ಲು, ಶ್ರೀಮತಿ ವಿಮಲಾ ಸಂಜೀವ ಗೌಡ ನಿನ್ನಿಕಲ್ಲು, ಶ್ರೀಮತಿ ಭಾರತಿ ದಿನೇಶ್, ಅವ್ರು ಬಂದು ಶ್ರೀಮತಿ ಸಂಗೀತಾ ಭಾಸ್ಕರ್ ದೇವಸ್ಯ, ಶ್ರೀಮತಿ ಭಾರತಿ ದಿನೇಶ್, ಶ್ರೀಮತಿ ಗುಣಶ್ರೀ ಉಮೇಶ್,
ಶ್ರೀಮತಿ ಅನ್ನಪೂರ್ಣ ಸೀತಾರಾಮ್ ಅಗಳಿ, ಶ್ರೀಮತಿ ಅನುಷಾ ಅಶೋಕ್ ಪಡೀಲ್, ಶ್ರೀಮತಿ ವಾರಿಜಾಕ್ಷಿ ಪದ್ಮನಾಭ ದೇವಸ್ಯ, ಶ್ರೀಮತಿ ಧರ್ಮಾವತಿ ಪುರಂದರ ಬೋಜಾರ, ಶ್ರೀಮತಿ ಕಲ್ಪನಾ ತೋಕೂರು, ಶ್ರೀಮತಿ ಪ್ರಮಿತಾ ಅಶೋಕ್ ಕಲ್ಲೇಗ, ಶ್ರೀಮತಿ ಸಪ್ನಾ ಯೋಗೀಶ್, ಶ್ರೀಮತಿ ಸುಮತಿ ವೇಣುಗೋಪಾಲ್, ಶ್ರೀಮತಿ ಪೂರ್ಣಿಮಾ ಉಮೇಶ್ ಬೈಲಾಡಿ, ಶ್ರೀಮತಿ ಶಾರದಾ ಎಸ್ ಕುಮಾರ್, ಶ್ರೀಮತಿ ನಳಿನಿ ಟಿ, ಶ್ರೀಮತಿ ದಿವ್ಯ ಲೋಕೇಶ್, ಶ್ರೀಮತಿ ಭಾಗೀರಥಿ ಗೋವರ್ಧನ್, ಶ್ರೀಮತಿ ರಾಜೇಶ್ವರಿ ಸುಂದರ್, ಶ್ರೀಮತಿ ಲಿಖಿತ ಕುಸುಮಾದರ್, ಶ್ರೀಮತಿ ಮೋಹಿನಿ ಮೋಹನ್ ಬರಮೇಲು, ಶ್ರೀಮತಿ ಧನಲಕ್ಷ್ಮಿ ಪ್ರಕಾಶ್ ಶಿವಪ್ರಕಾಶ್, ಶ್ರೀಮತಿ ಕಮಲ ವಸಂತ್, ಶ್ರೀಮತಿ ಶ್ರುತಿ ಸೂರಜ್ ಕಂಪ, ಶ್ರೀಮತಿ ಸವಿತಾ ಕಾಣಿಚಾರ್, ಶ್ರೀಮತಿ ವೀಣಾ ಶೇಖರ್, ಶ್ರೀಮತಿ ಶ್ರುತಿ ಮಹೇಶ್ ಅಂಬೇಕಲ್ಲು, ಶ್ರೀಮತಿ ವಿಜಯಲಕ್ಷ್ಮಿ ವಿಶ್ವನಾಥ್, ಶ್ರೀಮತಿ ಲಕ್ಷ್ಮೀ ಮೋನಪ್ಪ ಗೌಡ ಬಂಟ್ವಾಳ, ಶ್ರೀಮತಿ ಜಯಲಕ್ಷ್ಮಿ ಸುಂದರ್ಗೌಡ ಸುರತ್ಕಲ್, ಶ್ರೀಮತಿ ವಸಂತಿ ಆನಂದಗೌಡ ಮುಲ್ಕಿ, ಶ್ರೀಮತಿ ಚಂದ್ರಕಲಾ ಅಪ್ಪುಸ್ವಾಮಿ ಸುರತ್ಕಲ್, ಶ್ರೀಮತಿ ರುಕ್ಮಿಣಿ ಬಾಬುಗೌಡ ಸುರತ್ಕಲ್, ಶ್ರೀಮತಿ ಯಶೋಧ ಬಾಲಚಂದ್ರಗೌಡ ಕಡಂಬೋಡಿ, ಶ್ರೀಮತಿ ಪುಷ್ಪಾವತಿ ಕುಸುಮಾಧರ ಸುರತ್ಕಲ್, ಶ್ರೀಮತಿ ಸುಲೋಚನಾ ನಾರಾಯಣಗೌಡ ಸುರತ್ಕಲ್, ಶ್ರೀಮತಿ ಮಂಜುಳಾ ಅನಂತರಾಮ್ ಕುಲಾಯಿ, ಶ್ರೀಮತಿ ಶಶಿಕಲಾ ಮಹೇಶ್, ಶ್ರೀಮತಿ ಚಂದ್ರಿಕಾ ಸುಂದರ್ಗೌಡ ಕೋಡಿಕೆರೆ, ಶ್ರೀಮತಿ ಕಮಲಾ ಲೋಕೇಶ್ ಸುರತ್ಕಲ್, ಶ್ರೀಮತಿ ಜಯಶ್ರೀ ವೆಂಕಪ್ಪ, ಕುಮಾರಿ ಸ್ತುತಿ ಆನಂದ್ ದೋಳ್ಪಾಡಿ, ಶ್ರೀ ಕೊರಗಪ್ಪ ಗೌಡ, ಶ್ರೀ ಕೃಷ್ಣಗೌಡ ಕೃಷ್ಣಾಪುರ, ಶ್ರೀಮತಿ ಯಶೋಧ ಕೆಎಸ್, ಶ್ರೀಮತಿ ಪ್ರೇಮ ಐತಪ್ಪ ಗೌಡ, ಶ್ರೀಮತಿ ಪದ್ಮ ರಾಮಣ್ಣಗೌಡ, ಶ್ರೀಮತಿ ರೇಷ್ಮಾ ಬಾಲಕೃಷ್ಣ, ಶ್ರೀಮತಿ ಲತಾ ಪಿ ಕೆಎಸ್, ಶ್ರೀಮತಿ ಶ್ವೇತಾ ಕೀರ್ತನ್ ದಂಬೆಕೋಡಿ, ಶ್ರೀಮತಿ ಚೈತ್ರ ಕಾರ್ತಿಕ್ ದಂಬೆಕೋಡಿ, ಶ್ರೀಮತಿ ಲತಿಕಾ ಮೋಹನ್, ಶ್ರೀಮತಿ ಯಶೋಧ ಧನಂಜಯ್, ಶ್ರೀಮತಿ ನಿಶ್ಚಿತಾ ಚೇತನ್, ಶ್ರೀಮತಿ ಇಂದ್ರಾವತಿ ಎನ್, ಶ್ರೀಮತಿ ಡಾಕ್ಟರ್ ಅರುಣಾ ರಾಜೇಶ್, ಶ್ರೀಮತಿ ಚಂದ್ರಕಲಾ ಪದ್ಮರಾಜ್, ಶ್ರೀಮತಿ ತಾರಾ ಭಾಸ್ಕರ್, ಶ್ರೀಮತಿ ಗಾಯತ್ರಿ ವಿ ಗೌಡ, ಶ್ರೀಮತಿ ಪೂಜಾ ಬಾಲಚಂದ್ರ, ಶ್ರೀಮತಿ ಸೌಮ್ಯ ಸುಕುಮಾರ್, ಶ್ರೀಮತಿ ಅನಿತಾ ರಾಮಣ್ಣ, ಶ್ರೀಮತಿ ಪ್ರೇಮ ಗಿರಿಧರ್, ಶ್ರೀಮತಿ ಸಾವಿತ್ರಿ ರುಕ್ಮಯ, ಶ್ರೀಮತಿ ಶ್ವೇತಾ ಪ್ರಭಾಕರ್, ಶ್ರೀಮತಿ ಕಲಾವತಿ, ಶ್ರೀಮತಿ ಪೂರ್ಣಿಮಾ ಕೆಎಂ, ಶ್ರೀಮತಿ ಪ್ರೇಮ ಗಿರಿಧರ್ ಆಯ್ತಲ್ಲ, ಶ್ರೀಮತಿ ಆತ್ಮಿಕಿರಣ್ ಬುಡ್ಲೆಗೊತ್ತು, ಶ್ರೀಮತಿ ಪವಿತ್ರ ಆನಂದ್, ಶ್ರೀಮತಿ ರೋಹಿಣಿ ನವೀನ್ ಚಂದ್ರ ಬೋಜಾರ, ಶ್ರೀ ಪುರುಷೋತ್ತಮ್ ಕೆವಿ, ಶ್ರೀಮತಿ ಕುಸುಮ ಗುರುದೇವ್, ಶ್ರೀಮತಿ ಜಯಲಕ್ಷ್ಮಿ ಜಯರಾಮ್ ಗೌಡ ಗುಡ್ಡೆಮನೆ, ಶ್ರೀ ಪದ್ಮನಾಭ ಅತ್ಯಾಡಿ, ಶ್ರೀಮತಿ ರೇವತಿ ರಾಮಚಂದ್ರ, ಶ್ರೀಮತಿ ಪ್ರಭಾವತಿ ಚಂದ್ರಶೇಖರ ಆರಿಗ, ಶ್ರೀ ಕೃಷ್ಣಪ್ಪ ಗೌಡ ಪಡ್ಡಂಬೈಲು, ಶ್ರೀಮತಿ ಸಾರಿಕಾ ಸುರೇಶ್, ಶ್ರೀಮತಿ ಡಿ.ಆರ್. ಸುನಂದ ದಂಬೆಕೋಡಿ, ಶ್ರೀಮತಿ ಜಾನಕಿ ಬಾಲಕೃಷ್ಣ, ಶ್ರೀಮತಿ ಸೌಮ್ಯ ಸುರೇಶ್, ಶ್ರೀಮತಿ ಅಕ್ಷತಾ ಎ, ಶ್ರೀಮತಿ ಸತ್ಯಲತಾ ಚಂದ್ರಹಾಸ್, ಶ್ರೀಮತಿ ಚೆಲುವಮ್ಮ, ಶ್ರೀಮತಿ ಕೆ ಜಯಲಕ್ಷ್ಮಿ, ಶ್ರೀಮತಿ ಹೇಮಲತಾ ಚಂದ್ರಶೇಖರ್, ಶ್ರೀಮತಿ ಜಯಶ್ರೀ ಪಿ, ಶ್ರೀಮತಿ ಅನಿತಾ ಶಿವಕುಮಾರ್, ಶ್ರೀಮತಿ ಶೈಲಾ ಕೋಡಿಕೆರೆ, ಶ್ರೀಮತಿ ಮಾನಸ ಹರಿಪ್ರಸಾದ್, ಶ್ರೀಮತಿ ರತ್ನಾವತಿ ಸುರೇಶ್, ಶ್ರೀಮತಿ ವಾಣಿ ನವೀನ್,
ಇಷ್ಟು ಜನ ಆಟಿ ಆಷಾಢ ವಿಶೇಷ ಖಾದ್ಯಗಳಿಗೆ ದಾನಿಗಳಾಗಿ ತಮ್ಮ ಕೊಡುಗೆಯನ್ನು ನೀಡಿದವರು. ಈಗ ಚಿಕನ್ ಸುಕ್ಕಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದವರ ಹೆಸರನ್ನು ಹೇಳ್ತಾ ಹೋಗ್ತೇನೆ. ಶ್ರೀ ಕೇಶವ ಗೌಡ, ಗಾರ್ಡಿಯನ್ ಕನ್ಸ್ಟ್ರಕ್ಷನ್. ಶ್ರೀ ವಿವೇಕಾನಂದ ASI. ಶ್ರೀ ಡಾಕ್ಟರ್ ಸಚಿನ್ ನಡ್ಕ. ಶ್ರೀ ವೇಣುಕುಮಾರ್. ಶ್ರೀ ಸುಂದರ B. ಶ್ರೀ ಚಂದ್ರಶೇಖರ್. ಶ್ರೀ ಕಿರಣ್ ಬುಡ್ಲೆಗುತ್ತು. ಶ್ರೀ ರಕ್ಷಿತ್ ಪುತ್ತಿಲ. ಶ್ರೀ ಮಹೇಶ್ ನಡ್ತೋಟ. ಶ್ರೀ ಪದ್ಮನಾಭ ಗೌಡ ಮೆರ್ಕಜೆ. ಶ್ರೀ ಸುನಿಲ್ ಕುಮಾರ್ ಕೆರ್ನಾಡ್ಕ. ಶ್ರೀ ಚೇತನ್ ಕೊಕ್ಕಡ. ಶ್ರೀ ಗಣೇಶ್ ಕಲಾಯ್. ಶ್ರೀಮತಿ ಹರ್ಷಿನಿ BM. ಶ್ರೀ ಯತೀಶ್ ಕಜ್ಜೋಡಿ. ಶ್ರೀ ಮಹೇಶ್ ಮೋಂಟಡ್ಕ. ಶ್ರೀ ಶಿವಪ್ರಕಾಶ್ ಕಾಂಗ್ಲಾಯ್. ಶ್ರೀ ನಾಗೇಶ್ ಗೌಡ ಕೆ. ಶ್ರೀ ದಿನೇಂದ್ರ ಯು. ಶ್ರೀ ಲೋಕಯ್ಯ ಗೌಡ. ಸರ್, ಲೋಕಯ್ಯ ಸರ್ ವೇದಿಕೆಗೆ ಬರಬೇಕು, ಸ್ಮರಣಿಕೆ ತಗೊಳ್ಳಿ. ಶ್ರೀ ಬೇಡ, ಓಕೆ. ಥ್ಯಾಂಕ್ ಯು. ಶ್ರೀಮತಿ ಸಾರಿಕಾ ಮೇಡಮ್ ಅವರು ಸಹ ಸ್ವೀಕರಿಸಬೇಕು ನೆನಪಿನ ಕಾರಣಕ್ಕೆ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಲಿಕ್ಕೆ ಇದೆ. ತಾವು ದಯವಿಟ್ಟು ಸಹಕರಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಶ್ರೀ ಕಿರಣ್ ಬುಡ್ಲೆಗುತ್ತು ಇವರ ಸಭಾಧ್ಯಕ್ಷತೆಯಲ್ಲಿ ನಮ್ಮ ಯುವ ನಾಯಕ ಸಮರವೀರ ಕೆದಂಬಡಿ ರಾಮಯ್ಯಗೌಡ ಪ್ರತಿಮೆಯನ್ನು ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಸ್ಥಾಪಿಸಲು ಎಲ್ಲ ರೀತಿಯಲ್ಲಿ ತನ್ನ ಎಲ್ಲ ತನುಮನ ಧನವನ್ನು ವ್ಯಯಿಸಿ ನಮ್ಮ ಹೆಮ್ಮೆಯ ದ್ಯೋತಕವಾಗಿ ರಾಮಯ್ಯಗೌಡರ ಪ್ರತಿಮೆ ನಮ್ಮ ಮಂಗಳೂರಿನಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದವರು. ಹಾಗೆ ಮಂಗಳೂರಿನಲ್ಲಿ 4-5 ಜಿಲ್ಲೆಗಳ ಯುವಕರ ಸಮುದಾಯನ ಒಟ್ಟು ಸೇರಿಸಿ ಒಕ್ಕಲಿಗ ಪ್ರೀಮಿಯರ್ ಲೀಗನ್ನು 3 ವರ್ಷಗಳಲ್ಲಿ ನಡೆಸ್ತಾ ಬಂದಂಥ ಯುವ ನಾಯಕ ಇವರು. ಇವತ್ತು ಈಗ ಸಭಾಧ್ಯಕ್ಷತೆಯಲ್ಲಿ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಆಟಿ ಆಷಾಢ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸಂಪನ್ಮೂಲ ಉಪನ್ಯಾಸಕರಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಡಾಕ್ಟರ್ UP ಶಿವಾನಂದ್ರವರೇ, ದೀಪ ಪ್ರಜ್ವಲನೆ ಮಾಡಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಅಕ್ಷಯ್ KC ಅವರೇ, ಹಾಗೂ ವಾಣಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಭಾಳಷ್ಟು ಸಮಾಜಕ್ಕೆ ಸೇವೆ ಮಾಡಿರ್ತಕ್ಕಂಥ ಶ್ರೀ ಪದ್ಮಗೌಡರವರೇ, ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ದೀಪಕ್ AS ಅವರೇ, ವಿಶೇಷ ಆಹ್ವಾನಿತರು ನಿರಂಜ್ ದೇವಸ್ಯ, ರಂಜಿತಾ ಗೌಡ, ಭರತೇಶ್ ಕೊಕ್ಕಡ, ಕುಮಾರಿ ದೀಕ್ಷರವರೇ, ಹಾಗೂ ನಮ್ಮ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ PH ರವರೇ, ಖಜಾಂಜಿ ಆಗಿರ್ತಕ್ಕಂಥ ಜಯಶ್ರೀ ಅವರೇ, ಜತೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪುರುಷೋತ್ತಮ್ KV ಅವರೇ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನವೀನ್ ಚಂದ್ರ ಬೋಜಾರವರೇ, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಾರಿಕಾ ಸುರೇಶ್ರವರೇ, ಕಾರ್ಯದರ್ಶಿಯಾಗಿರ್ತಕ್ಕಂತಹ DR ಸುನಂದ್ರವರೇ, ಹಾಗೂ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ರಕ್ಷಿತ್ ಪುತ್ತಿಲ್ರವರೇ, ಹಾಗೂ ಚೇತನ್ ಕೊಕ್ಕಡ್ರವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಮಾಜ ಬಾಂಧವರೇ. ಈಗಾಗಲೇ ಸಮಯ ಮೀರಿದೆ, ಆದರೆ ಒಂದು ಅಧ್ಯಕ್ಷ ನೆಲೆಯಲ್ಲಿ ನಾನು ಮಾತನಾಡಬೇಕಾಗಿದೆ. ಒಂದು ಆಟಿ ಕೂಟದ ವಿಶೇಷತೆಯ ಬಗ್ಗೆ ಈಗ ಎಲ್ಲರೂ ಹೇಳಿದ್ದಾರೆ. ಆದರೆ ನಾವು ಆಟಿ ಕೂಟದ ಮುಖಾಂತರ ಮುಂದಿನ ಜನ್ರೇಷನನ್ನು ಯಾವ ರೀತಿ
ಈ ಒಂದು ಬರ್ಗರ್, ಪಿಜ್ಜಾ ಮತ್ತು ಬೇರೆ ಬೇರೆ ಜಂಕ್ ಫುಡ್ಗಳನ್ನು ನೋಡಿ ತಿಂತಕ್ಕಂಥ ಜನರೇಷನಿಗೆ ಇಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ಈ ನಾಡಿನ, ಈ ಮಣ್ಣಿನ ಒಂದು ಪರಂಪರೆ ಮತ್ತು ಸಂಪ್ರದಾಯವನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ತುಳುನಾಡಿನಲ್ಲಿ ಎಲ್ಲ ಸಮಾಜದವರು ಮಾಡುವಂಥ ರೀತಿಯಲ್ಲಿ ನಾವು ಕೂಡ ನಮ್ಮ ಸಮಾಜದ ಪೀಳಿಗೆಗೆ ಕೂಡ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಒಂದು ವೇದಿಕೆಯಲ್ಲಿ ಒಂದು ವಿಷಯವನ್ನು ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ ಒಂದು ದೇಶ ಸೇವೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಅಭಿಲಾಷೆ ಇರ್ತದೆ. ನನಗೂ ಕೂಡ ದೇಶ ಸೇವೆ ಮಾಡಲಿಕ್ಕೆ ಭಾಳಷ್ಟು ಇಷ್ಟ. ಆದರೆ ದೇಶ ಸೇವೆ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರವರು ಅಮೇರಿಕಾದ ಚಿಕಾಗೋದಲ್ಲಿ ಭಾಷಣ ಮಾಡಿ ಇಂಡಿಯಾಕ್ಕೆ ಬಂದ ನಂತರ ಚೆನ್ನೈಯಲ್ಲಿ ನಮ್ಮ ಸಮಾಜದ ಒಬ್ಬ ಹಿರಿಯ ವ್ಯಕ್ತಿ ಹೋಗಿ, ರಾಜ್ಯ ಒಕ್ಕಲಿಗ ಸಂಘದ ನಿರ್ಮಾತರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಹೋಗಿ ಕೇಳ್ತಾರೆ, ಸರ್ ನೀವು ಇವತ್ತು ದೇಶಕ್ಕಾಗಿ ಭಾಳಷ್ಟು ಒಂದು ತ್ಯಾಗ ಮಾಡ್ತಾಯಿದ್ರಿ, ಕೆಲಸ ಮಾಡ್ತಾಯಿದ್ರಿ, ನಮ್ಮ ದೇಶದ ಹೆಸರನ್ನು ಮೇಲೆ ತರಲಿಕ್ಕೆ ತಾವು ಕೆಲಸ ಮಾಡ್ತಾಯಿದ್ರಿ, ಹಾಗಾಗಿ ನನಗೂ ಕೂಡ ನಿಮ್ಮ ಥರ ನಾನೊಬ್ಬ ಸಮಾಜ ಸೇವಕ ಒಂದು ದೇಶ ಸೇವೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕಲ್ಪನೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನೋಡಪ್ಪ, ನೀನು ಪ್ರಥಮವಾಗಿ ನಿನ್ನ ಸಮಾಜದಲ್ಲಿ ಹೋಗಿ ನಿನ್ನ ಸಮಾಜವನ್ನು ಕಟ್ಟು. ನಿನ್ನ ಸಮಾಜವನ್ನು ಕಟ್ಟುವುದೇ ಅದು ದೇಶ ಸೇವೆ. ನಿನ್ನ ಸಮಾಜದಲ್ಲಿರ್ತಕ್ಕಂತಹ ಏನು ನಾವು ಕಚ್ಚಾಟ ಮಾಡ್ತಕ್ಕಂಥದ್ದು ಅಥವಾ ನಮ್ಮಲ್ಲಿರ್ತಕ್ಕಂತಹ ಕೆಲವು ತೊಡಗುಗಳನ್ನು ಹೋಗ್ತಕ್ಕಂಥದ್ದು ಅಥವಾ ನಮ್ಮಲ್ಲಿ ಕೆಲವು ಕಚ್ಚಾಟಗಳು, ಕಿತ್ತಾಟಗಳು, ಇದನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥದ್ದೇ ನಿಜವಾದ ದೇಶ ಸೇವೆ. ಪ್ರಥಮವಾಗಿ ನಿನ್ನ ಸಮಾಜದ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ ಅವರಿಗೆ ಒಂದು ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದು, ಶೈಕ್ಷಣಿಕ ಸಾಮಾಜಿಕವಾಗಿ ನೀನು ನಿನ್ನ ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥದ್ರ ಮುಖಾಂತರ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ನೀನು ದೇಶ ಸೇವೆ ಮಾಡ್ತೀಯಾ, ಹೋಗು ಅಂತ ಹೇಳುವಂಥ ಹೇಳಿಕೆ ನಂತರ ರಾಜ್ಯ ಒಕ್ಕಲಿಗ ಸಂಘ ಇವತ್ತು ನಿಂತಿದೆ. ಇವತ್ತು ರಾಜ್ಯ ಒಕ್ಕಲಿಗ ಸಂಘ ಇಡೀ ದೇಶದಲ್ಲೇ ಒಂದು ಎತ್ತರದ ಒಂದು ಸಮುದಾಯ ಸಂಘಟನೆಯಾಗಿ ಬೆಳೆದಿದೆ. ನಮ್ಮದು ಕೂಡ ಹಾಗೆ. ನಮ್ಮ ಸಂಘ ಸ್ಥಾಪನೆಗೆ ಹಲವಾರು ಜನರು ಇಲ್ಲಿ ಕಾರಣೀಭೂತರಾಗಿದ್ದಾರೆ. ನಾವು ಇವತ್ತು ಬಹಳ ನಾನು ಚಿಕ್ಕ ಪ್ರಾಯದಲ್ಲಿ ಇವತ್ತು ಮಂಗಳೂರಿನಂಥ ಒಂದು ಕೀರ್ತಿ ಹಲವಾರು ಹಿರಿಯರುಗಳು ದುಡಿದಂಥ ಒಂದು ಸಂಘದಲ್ಲಿ ನಾನಿವತ್ತು ಒಂದು ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿದ್ರೆ ಇದು ನನ್ನ ಸೌಭಾಗ್ಯ. ಯಾಕೆ ಅಂತ ಹೇಳಿದ್ರೆ ನನ್ನ ವಯಸ್ಸಿಂದಲೂ ಹೆಚ್ಚಿನ ಪ್ರಾಯದ ಸಂಘಟನೆ. ಈಗ 48-50ನೇ ವರ್ಷದ ಸುವರ್ಣ ಮಹೋತ್ಸವದ ಒಂದು ಐತಿಹಾಸಿಕ ಸಂಘಟನೆಯಲ್ಲಿ ಇವತ್ತು ನಾನೊಬ್ಬ ಅಧ್ಯಕ್ಷನಾಗಿದ್ದೇನೆ. ಅದಕ್ಕಾಗಿ ದುಡಿದಂಥ ಹಿರಿಯರ ಸಂಪೂರ್ಣ ಮಾರ್ಗದರ್ಶನ, ಆಶೀರ್ವಾದ ಮುಂದಿನ ದಿವಸದಲ್ಲಿ ಬೇಕು ಅಂತ ಹೇಳುವಂಥದ್ದು ಈ ಒಂದು ತುಂಬಿದ ಸಮಾಜದ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಬಹಳ ರೀತಿಯಲ್ಲಿ ನಾವು ಅದನ್ನು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಹಿರಿಯರನ್ನು ನಾವು ಸೇರಿಸಬೇಕು. ಈಗಾಗಲೇ ನಾವು ಸಲಹಾ ಸಮಿತಿಯ ಸದಸ್ಯರುಗಳು ಇನ್ನು 3 ಜನರನ್ನು ನಾವು ಸೇರಿಸಿದ್ದೇವೆ. ಅದೇ ರೀತಿ ಈ ಸಮಾಜಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವರು ಎಲ್ಲರೂ ಕೂಡ ನಮ್ಮ ಜೊತೆ ಮುಂದಿನ ದಿವಸದಲ್ಲಿ ಕೈ ಜೋಡಿಸಬೇಕು. ಸನ್ಮಾನ್ಯ ಲೋಕಯ್ಯಗೌಡರಂಥ ಹಿರಿಯರು ಸಮಾಜಕ್ಕಾಗಿ ಭಾಳಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡಿದ್ದಾರೆ. ಶಿವರಾಮ ನಿನ್ನಿಕಲ್ರಂಥವರು ಕೂಡ ಹಿರಿಯರು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಭಾಸ್ಕರ್ ಅವರು ಇದ್ದಾರೆ, ಕೃಷ್ಣಪ್ಪರವರು ಇದ್ದಾರೆ, ನಮ್ಮ ಸದಾನಂದರವರಿದ್ದಾರೆ, DB ಬಾಲಕೃಷ್ಣರವರಿದ್ದಾರೆ. DB ಬಾಲಕೃಷ್ಣ ನಾವೆಲ್ಲ ಇತ್ತೀಚೆಗೆ ಬಂದವರು, ಆದರೆ ಹಿರಿಯ ಹಲವಾರು ಸಮಯಗಳಿಂದ ಇವತ್ತು ಸಮಾಜಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವರ ಸಂಪೂರ್ಣವಾದಂಥ ಆಶೀರ್ವಾದ ಮತ್ತು ಸಹಕಾರ ಬೇಕಾಗಿದೆ. ನಾನು, ಗುರುದೇವು, ಭಾಸ್ಕರ್ ದೇವಸೇರವರು, ನವೀನ್ ಚಿಲ್ಪರ್, ಹಲವಾರು ಇವತ್ತು ನಮ್ಮ ಜೊತೆ ಕೆಲಸ ಮಾಡಿರ್ತಕ್ಕಂಥವರು ಕೂಡ ಇವತ್ತು ಇದ್ದಾರೆ. ಆದರೆ ನಮ್ಮ ಮುಂದಿನ ಯೋಜನೆ ಇದೆ. ನಾವು ಒಂದು ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಬಂದಿದ್ದರೂ ಕೂಡ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಕೇಳಿಕೊಂಡಿರತಕ್ಕಂಥದ್ದು ಸಮಾಜದ ಮುಂದೆ ಏನು ಅಂತೇಳಿದರೆ, ನಮಗೆ ಮತವನ್ನು ಕೊಡಿ, ನಾವು ಸಮುದಾಯ ಭವನವನ್ನು ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇವತ್ತು ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಇನ್ನು ಮುಂದೆ ಆಗುವಂಥ ಯಾವ ಕೆಲಸಗಳಲ್ಲಿ ಕೂಡ ಯಾವುದೇ ನಮ್ಮ ಚುನಾವಣೆ ರಾಜಕೀಯ ಇಲ್ಲ. ಇನ್ನು ಮುಂದೆ ಅಭಿವೃದ್ಧಿಯ ರಾಜಕೀಯವನ್ನು ಮಾಡಿಕೊಂಡು ಸಮಾಜವನ್ನು ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಂಗಳೂರಿನಲ್ಲಿ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಇವತ್ತು ನಮ್ಮ ಈ ಒಂದು ಆಟಿ ಉತ್ಸವದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಭಾಳ ಸಂತೋಷ. ಯಾಕೆಂತೇಳಿದರೆ ಡಾಕ್ಟರ್ UP ಶಿವಾನಂದರು ಭಾಳ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೆ
ನಮ್ಮ ಒಂದು ಮಾತಿಗೆ ಮನ್ನಣೆಗೆ ಪೂರಕವಾಗಿ ಅವರು ಇವತ್ತು ಬಂದಿದ್ದಾರೆ. ಅವರು ಒಂದು ವಿಶೇಷವಾದಂಥ ವ್ಯಕ್ತಿ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಂಪೂರ್ಣವಾಗಿ ಒಂದು ಪತ್ರಿಕೋದ್ಯಮ ಕ್ಷೇತ್ರವನ್ನು ಮೇಲೆ ತರಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅವರು ಸ್ಟಾರ್ಟಿಂಗು ಯಾವ ರೀತಿ ಇದ್ದರೂ ಈ ವಯಸ್ಸಿನಲ್ಲಿ ಕೂಡ ಅದೇ ರೀತಿಯಾಗಿ ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸತಕ್ಕಂಥವರು. ಅದಕ್ಕಿಂತ ಮುಖ್ಯ ಆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರು. ಸುದ್ದಿ ಬಿಡುಗಡೆ ಪತ್ರಿಕೆ ಅಂತ ಹೇಳಿದ್ರೆ ಎಲ್ರಿಗೂ ಭಾಳ ಒಂದು ಇಚ್ಛೆಯಲ್ಲಿ ಇರ್ತಕ್ಕಂಥದ್ದು. ಆ ಪತ್ರಿಕೆಯನ್ನು ವಿಸ್ತಾರ ಮಾಡಿ 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 ಈಗ ಮಂಗಳೂರಿಗೆ ಕೂಡ ವಿಸ್ತಾರ ಮಾಡ್ತಕ್ಕಂಥ ಅವರ ಏನು ಅಭಿಲಾಷೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಪತ್ರಿಕೆಯ ಆ ಒಂದು ವಿಚಾರಗಳಿಗೆ ನಾವೆಲ್ಲರೂ ಅವರಿಗೆ ಸಹಕಾರ ಮಾಡಬೇಕಾಗಿದೆ. ಅವರ ಗ್ರೂಪ್ ಇರ್ಬೋದು, ಅವರ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ಹೆಚ್ಚು ಹೆಚ್ಚು ಪ್ರಚಾರವನ್ನು ಪಡಿಸುವಂಥದ್ದನ್ನು ಕೂಡ ನಾವು ಮಾಡಬೇಕು. ಅವರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಿದ್ದಾರೆ. ಅವರಿಗೆ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ UP ಶಿವಾನಂದ್ರವರು ನನ್ನ ಸಂಬಂಧಿಕರು. ಅವರು ಸಂಬಂಧಿಕ ಅಂತೇಳಿ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರ ಮನೆಯಲ್ಲಿ ನಾನು ಸುಮಾರು ಚಿಕ್ಕ ಪ್ರಾಯದಲ್ಲಿ ನಾನು ಹೋಗ್ತಾ ಇದ್ದೆ. ಹಾಗೂ ನನ್ನ ತಂದೆಯ ಭಾಳ ಆತ್ಮೀಯರು ಕೂಡ. ಹಾಗೆ ಮತ್ತೋರ್ವ ನಮ್ಮ ಇವತ್ತಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿರ್ತಕ್ಕಂಥವ್ರು ಅಕ್ಷಯ್ KC ಅವರು. ಅಕ್ಷಯ್ KC ಅವರು ಕುರುಂಜಿ ವೆಂಕಟರಮಣಗೌಡರ ಮೊಮ್ಮಗ. ನಾವು ಈ ಜನ್ರೇಷನ್ನವರು. ನಾನೀಗ ಕೇಳ್ತಾ ಇದ್ದೆ ನಮ್ಮದು ಯಾವುದು ಜನ್ರೇಷನ್ ಅಂತ. ಅವ್ರು ಹೇಳ್ತಿದ್ರು ಮಿಲಿನಿಯಮ್ ಅಂತ ಹೇಳುವಂಥದ್ದು. ಆ ಮಿಲೇನಿಯಮ್ ಜನ್ರೇಷನ್ನವರು. ಈ ಮಿಲೇನಿಯಮ್ ಜನ್ರೇಷನ್ನವರಿಗೆ ಯಾರಿಗೂ ಕೂಡ ಯಾವುದು ಕೂಡ ಬೇಕಾಗಿಲ್ಲ, ಓನ್ಲಿ ಸೋಷಿಯಲ್ ಮೀಡಿಯಾ. ಆದರೆ ನಮ್ಮ ಅಕ್ಷಯ್ KC ರವರು ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡಿದ್ದಾರೆ. ನಾನು ಅವರಲ್ಲಿ ಕೆಲವು ವಿಷಯಗಳನ್ನು ನಾನು ಭಾಳ ಗಮನಿಸ್ತಿದ್ದೆ. ನಾವು ಫ್ರೆಂಡ್ಲಿ ಇರ್ಬೋದು, ಅವ್ರ ಹತ್ರ ಒಂದು ಗಾಂಭೀರ್ಯತೆ ಇದೆ. ಆ ಕುರುಂಜಿ ವೆಂಕಟರಮಣಗೌಡರ ಯಾವೆಲ್ಲ ಕಲ್ಪನೆಗಳಿತ್ತು ಅದು ಇವತ್ತು ಏನಾದರೂ ಚಲಾವಣೆಗೆ ಬರಬೇಕು ಅಂತೇಳಿದರೆ ನಮ್ಮ ಸಮುದಾಯದಲ್ಲಿ ಕುರುಂಜಿ ವೆಂಕಟರಮಣಗೌಡರು ಮತ್ತೊಬ್ಬರು ಯಾರಾದರೂ ಬಂದರೆ ಅದು ಅಕ್ಷಯ್ KC ರವರು. ಅವ್ರ ಹತ್ರ ಯಾವುದೇ ಒಂದು ಭೇದ ಭಾವಗಳಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ ಅವರ ಕ್ಷೇತ್ರ ಸುಳ್ಯದಲ್ಲಿ ಭಾಳಷ್ಟು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ಸಾಮಾಜಿಕದಲ್ಲಿ ದುರ್ಬಲ ವರ್ಗದವರಿಗೆ ಸಹಕಾರ ಮಾಡ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನೈತಿಕ ಬೆಂಬಲ. ಇವತ್ತು ಸಮುದಾಯ ಭವನವನ್ನು ಕಟ್ಟಬೇಕು ಅಂತಾದರೆ ನಮಗೆ ಮೂಲವಾಗಿ ಒಂದು ರೀತಿಯಲ್ಲಿ ಸಹಕಾರ ಕೊಡ್ತೇನೆ ಅಂತ ಹೇಳುವಂಥ ಭರವಸೆಯ ರೀತಿಯಲ್ಲಿರ್ತಕ್ಕಂಥವ್ರು. ಅದೇ ರೀತಿ ಡಾಕ್ಟರ್ ರೇಣುಕಾ ಪ್ರಸಾದರು ಕೂಡ ಕುರುಂಜಿ ವೆಂಕಟರಮಣರ ಇನ್ನೊಬ್ಬರ ಪುತ್ರ ಮತ್ತೊಬ್ಬ ಮಯೂರ್ ಅವರು ಬರಲಿಕ್ಕಿದ್ದಾರೆ. ಅವರು ಕೂಡ ಇದೇ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ಬೋದು. ಹಾಗಾಗಿ ಈ ಅಕ್ಷಯ್ KC ರವರು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರಲ್ಲಿ ನಮ್ಮ ಪದ್ಮಗೌಡರವರು ವಾಣಿ ವಿದ್ಯಾಸಂಸ್ಥೆಯನ್ನು ಆ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟುವ ಮುಖಾಂತರ ಆ ವಿದ್ಯಾಸಂಸ್ಥೆಯನ್ನು ಎತ್ತರಕ್ಕೆ ಕೊಂಡೊಯ್ಯುವುದರ ಜೊತೆಗೆ ನಿರಂತರವಾಗಿ ಆ ಒಂದು ಸಮುದಾಯದ ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂತಹ ಆ ಒಂದು ಗ್ರಾಮೀಣ ಪ್ರದೇಶದ ಶ್ರೀ ಪದ್ಮಗೌಡರವರು ಕೂಡ ಇವತ್ತು ನಮ್ಮ ಒಂದು ಕರೆಗೆ ಹೋಗೊಟ್ಟು ಅವರು ವಿಯಟ್ನಾಂಗೆ ಹೋಗಬೇಕಾಗಿತ್ತು. ಆದರೆ ಅದು ಚೇಂಜ್ ಆಗಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ದಾನಿಗಳಾಗಿ ನಮಗೆ ಹಲವಾರು ಜನರು ಇವತ್ತು ಸಹಕರಿಸಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಾವುದೇ ರೀತಿಯ ಸಂಘದ ಹಣವನ್ನು ಉಪಯೋಗ ಮಾಡದೆ ನಿಮ್ಮೆಲ್ಲರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನೊಂದು ಹೇಳಬೇಕಾಗ್ತದೆ. ಯಾಕೆಂತೇಳಿದರೆ ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ ಹಲವಾರು ಅಧ್ಯಕ್ಷನಾಗಿ ಭಾಳಷ್ಟು ಕಷ್ಟವನ್ನು ಪಟ್ಟಿದ್ದೇನೆ. ಯಾಕೆಂತೇಳಿದರೆ ಎಲ್ಲ ಕಾರ್ಯಕ್ರಮವನ್ನು ಕೊನೆಯ ಗಳಿಗೆಯವರೆಗೂ ಮುಗಿಸ್ತಕ್ಕಂಥ ಟೆನ್ಷನ್. ಆದರೆ ಈ ಬಾರಿ ನನಗೆ ಸ್ವಲ್ಪ ಟೆನ್ಷನ್ ಕಡಿಮೆ. ಯಾಕೆಂತೇಳಿದರೆ ಈ ಕಾರ್ಯಕ್ರಮದ ಉಸ್ತುವಾರಿ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ, ಯಾಕೆಂತೇಳಿದರೆ ಅವರಿಗೆ 1.5 ತಿಂಗಳ ಮುಂಚೆನೇ ಆಷಾಢ ಕಾರ್ಯಕ್ರಮ ಶುರುವಾಗಿದೆ. ಯಾರಿಗೆ? ನಮ್ಮ ಸಾರಿಕಾ ಮೇಡಮ್ರವರಿಗೆ 1.5-2 ತಿಂಗಳ ಮುಂದೆನೇ ಅವರು ಆಷಾಢದಲ್ಲಿದ್ದಾರೆ. ಅವರು ನಿರಂತರವಾಗಿ ಇದಕ್ಕೋಸ್ಕರ ಕೆಲಸ ಮಾಡಿ 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 ಈ ಒಂದು ಯಶಸ್ವಿಗೆ ಅವರು ಮಹಾನ್ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕಿಂತ ಮುಖ್ಯ ಇನ್ನೊಂದು, ನಾನು ಯಾವುದೇ ಒಂದು ಟೂರ್ನಮೆಂಟ್ ಆಗಿರಲಿ, ಕೆದಂಬಾಡಿ ರಾಮೇಗೌಡ ಸ್ಮಾರಕ ಸಮಿತಿ ಕಾರ್ಯಕ್ರಮ, ನಾವೇ ಒಂದು 25 ಜನ ಅದಕ್ಕೆ ಹೋಗೋದು ಮಾಡೋದು, ನಾವೇ ಅಧ್ಯಕ್ಷ, ನಾವೇ ಇದು. ಆದರೆ ಈ ಬಾರಿ ನಮಗೆ ರಕ್ಷಿತ್ ಪುತ್ತಿಲರವರು
ನನಗೆ ಯಾವುದೂ ವಿಷಯದ ಬಗ್ಗೆ ವಾಟ್ಸಪ್ಪಲ್ಲಿ ಎಸ್ ಆರ್ ನೋ ಮಾತ್ರ ಹಾಕಲಿಕ್ಕೆ, ಪ್ರತಿಯೊಂದು ವಿಷಯವನ್ನು ಕೂಡ ಒಬ್ಬ ಪ್ರಮುಖ ಮುಖ್ಯಸ್ಥನಾಗಿ ಅದನ್ನು ಚಾರ್ಜ್ ತಗೊಂಡು ಎಲ್ಲ ರೀತಿಯಲ್ಲಿ ನಿಭಾಯಿಸಿರ್ತಕ್ಕಂಥವರು ರಕ್ಷಿತ್ ಪುತಿಲ್ರವರು. ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಿದ್ದರೂ ಕೂಡ ಅವರಿಗೆ ತೊಂದರೆ ಆಗದಿದ್ದರೂ ಕೂಡ ಅವರಿಗೆ ಮಾಡಿದ ತಪ್ಪಿದ್ದರೂ ಕೂಡ ಅದು ಅವರಿಗೆ ಸಲ್ಲಬೇಕು. ಯಾಕೆಂತ ಹೇಳಿದ್ರೆ ಅದು ಅಷ್ಟು ಕ್ಲಿಯರಾಗಿ ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಇವತ್ತು ಈ ಡಿಸೈನ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಅವರ ಯೋಜನೆಗಳು, ಅವರು ಕೂಡ ಸುಮಾರು 15-20 ದಿವಸದಿಂದ ಆಷಾಢ ಕಾರ್ಯಕ್ರಮದ ಆ ಸಿದ್ಧತೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ಎಲ್ಲರಿಗೂ ಕೂಡ ಇವತ್ತು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇವತ್ತು ವೇದಿಕೆ ಮೇಲೆ ಭಾಳ ಪ್ರಾಮುಖ್ಯವಾಗಿ ನಮ್ಮ ಯೂಟ್ಯೂಬರ್ಸ್ಗಳನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಯಾಕೆ ಗೌರವಿಸ್ತಾ ಇದ್ದೇವೆ ಅಂತೇಳಿದರೆ, ಇವತ್ತು ನಾವು ಮಾತನಾಡಿರ್ತಕ್ಕಂಥದ್ದು ಇಷ್ಟೇ ಜನರ ಕಿವಿಯಲ್ಲಿ ಮಾತ್ರ ಉಳಿದರೆ ಸಾಲದು. ಯೂಟ್ಯೂಬ್ನ ಮುಖಾಂತರ ಇವತ್ತು 1 ಲಕ್ಷ 2 ಲಕ್ಷ ವ್ಯೂವರ್ಸ್ ಇರ್ತಕ್ಕಂಥವ್ರು ಅದನ್ನು ನೋಡಿದಾಗ ಇಂಥ ಕಾರ್ಯಕ್ರಮಗಳು ವಿದೇಶಕ್ಕೂ ತಲುಪುವಂಥದ್ದಾಗ್ತದೆ. ವಿದೇಶದಲ್ಲಿರ್ತಕ್ಕಂಥವ್ರು ಒಬ್ಬ ಶೇರ್ ಮಾಡಿದರೆ ಬೇರೆ ದೇಶದವರು ಕೂಡ ನೋಡಲಿಕ್ಕೆ ಸಾಧ್ಯ ಇರುವಂಥ ಏಕಮಾತ್ರ ಕ್ಷೇತ್ರ ಅಂತ ಹೇಳಿದರೆ ಅದು ಸೋಷಿಯಲ್ ಮೀಡಿಯಾ. ಹಾಗಿರುವಾಗ ಈ ಸೋಷಿಯಲ್ ಮೀಡಿಯಾದವರನ್ನು ಕರಿತಕ್ಕಂಥ ಒಂದು ಉತ್ಸುಕತೆಯನ್ನು ತೋರಿಸಿರ್ತಕ್ಕಂಥವ್ರು ಕೂಡ ರಕ್ಷಿತ್ ಪುತಿಲ್ರವರು, ಅವರ ಯೋಜನೆಗಳು. ಹಾಗಾಗಿ ಎಲ್ಲವೂ ಕೂಡ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿವಸ ಇರಲಿ ಅಂತ ಹೇಳುವಂಥ ಮಾತನ್ನು ಹೇಳಿ, ಈಗಾಗಲೇ ಸಮಯ ಮೀರಿದೆ. ಡಾಕ್ಟರ್ ವೇದವ್ಯಾಸ್ ಕಾಮತ್ರವರು ಬರ್ತೇನೆ ಅಂತೇಳಿ ಹೇಳಿದ್ದಾರೆ, ಆದರೆ ಮುಂದೆ ಬರ್ಬೋದು ಅಂತ ಹೇಳುವಂಥ ಮಾತನ್ನು ಹೇಳಿ UT ಖಾದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ ಅಂತೇಳಿ ಒಪ್ಕೊಂಡಿದ್ರು. ಆದರೆ USA ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಏನೇ ಇರಲಿ, ಭಾಳ ಸುಂದರವಾಗಿ ಬಂದಂಥ ಈ ಒಂದು ಅತಿಥಿಗಳು ಮತ್ತು ನಿಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಪ್ರೇರಣಾದಾಯಕ ಮಾತುಗಳ ಮೂಲಕ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬಿದ ಅಧ್ಯಕ್ಷರಾದ ಶ್ರೀ ಕಿರಣ್ ಬುಡ್ಲೆಗುತ್ತು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಅದೃಷ್ಟಶಾಲಿಗಳ ಆಯ್ಕೆ ಮತ್ತು ಬಹುಮಾನ ವಿತರಣೆ. ಆಷಾಢ ಸಂತೋಷ ಕೂಟದ ಸಮಾರಂಭಕ್ಕೆ ಪೂರ್ವಾಹ್ನ 11 ಗಂಟೆಗೆ ಮುಂಚಿತವಾಗಿ ಸಭಾ ಕಾರ್ಯಕ್ರಮಕ್ಕೆ ಬಂದು ಹೆಸರನ್ನು ನೋಂದಾಯಿಸಿದವರಿಗೆ ಮಾತ್ರ ಅವಕಾಶ ಇರುತ್ತದೆ. ಇದರಲ್ಲಿ ಅದೃಷ್ಟವಂತರಿಗೆ 5 ಆಕರ್ಷಕ ಬಹುಮಾನಗಳಿವೆ. ಮೊದಲ ಅದೃಷ್ಟವಂತರ ಆಯ್ಕೆಯನ್ನು ಮುಖ್ಯ ಅತಿಥಿಗಳಾದ ಅಕ್ಷಯ್ KC, ಪ್ರಧಾನ ಕಾರ್ಯದರ್ಶಿಗಳು, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲ ಅದೃಷ್ಟವಂತರು ಕ್ರಮ ಸಂಖ್ಯೆ 159 ಚೈತ್ರ ರಮ್ಯಶ್ರೀ. ಫೋನ್ ನಂಬರ್ 9606795684. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎರಡನೇ ಅದೃಷ್ಟವಂತರು ಅನ್ವಿತಾ, ಕ್ರಮ ಸಂಖ್ಯೆ 204. ಮೊಬೈಲ್ ನಂಬರ್ 9480971452. ಎರಡನೇ ಅದೃಷ್ಟವಂತರು ದಯವಿಟ್ಟು ಇದ್ರೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮೂರನೇ ಅದೃಷ್ಟವಂತರು ಶಾನ್ವಿ. ಮೂರನೇ ಅದೃಷ್ಟವಂತರು ಶಾನ್ವಿ.
4ನೇ ಅದೃಷ್ಟ ಸಂಖ್ಯೆ ಶಾನ್ವಿ. ಏನು ಹೆಸರು? 4ನೇ ಅದೃಷ್ಟವಂತರು ಕ್ರಮ ಸಂಖ್ಯೆ 130. ರಿಷಿಕ್ VM. ರಿಷಿಕ್ VM. ರಿಷಿಕ್ VM. ನಂಬರ್ ಎಷ್ಟು ರಿಷಿಕ್? 130. ಮೊಬೈಲ್ ಸಂಖ್ಯೆ 9986582511. ಕೊನೆಯ ಅದೃಷ್ಟವಂತರು ಚಿತ್ರಲೇಖ. ಕ್ರಮ ಸಂಖ್ಯೆ 19. ಚಿತ್ರಲೇಖ. ಅದೃಷ್ಟವಂತರಿಗೆ ಅಭಿನಂದನೆಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವಂದನಾರ್ಪಣೆ. ಪ್ರತಿಯೊಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಅನೇಕ ಹೃದಯಗಳ ಸಹಕಾರ ಮತ್ತು ಸಮರ್ಪಣೆ ಅಡಗಿರುತ್ತದೆ. ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಬರಲಿದ್ದಾರೆ ಒಕ್ಕಲಿಗರ ಯಾನೆ ಗೌಡರ ಸಂಘ ಯುವ ಘಟಕದ ಅಧ್ಯಕ್ಷರಾದ ರಕ್ಷಿತ್ ಪುತ್ತಿಲರವರು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಧನ್ಯವಾದ ಸಮರ್ಪಣೆ ನಂತರ ರಾಷ್ಟ್ರಗೀತೆಯ ನಂತರ ತಾವೆಲ್ಲರೂ ಸಹಭೋಜನಕ್ಕೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮೆಲ್ಲರ ಅಧ್ಯಕ್ಷರು, ಭರವಸೆಯ ನಾಯಕ. ನಮ್ಮೆಲ್ಲ ಸದಸ್ಯರಿಗೆ ಒಂದು ಭರವಸೆ ಇದೆ, ಇವತ್ತು ನಮ್ಮ ಮಂಗಳೂರಿನಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಅಂತ ಹೇಳಿ ಎಲ್ಲ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅಧ್ಯಕ್ಷರು ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು, ಇದರ ಅಧ್ಯಕ್ಷರಾದಂಥ ಶ್ರೀ ಕಿರಣ್ ಬುಡ್ಲೆಗುತ್ತು ಅವರಿಗೆ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು, ಅವರಿಗೆ ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅವರ ಇಡೀ ಸುದ್ದಿ ಮಾಧ್ಯಮ ತಂಡವು ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೆ. ಆ ಕಾರ್ಯಕ್ರಮಕ್ಕೆ ಅವರು 2-3 ದಿನ ಮುಂಚಿತವಾಗಿಯೇ ಬೆಂಗಳೂರಿಗೆ ತೆರಳಿ ಅವರನ್ನೆಲ್ಲ ಅಲ್ಲಿ ಕಾರ್ಯಕ್ರಮ ಸಿದ್ಧತೆಯನ್ನು ಮಾಡಿ ನಿನ್ನೆ ಫ್ಲೈಟಲ್ಲಿ ಬಂದು ಇವತ್ತು ನಮ್ಮ ಮೇಲಿರುವ ಪ್ರೀತಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 9:00 ಬಂದಿದ್ದಾರೆ. ಅವರಿಗೆ ಸರ್, ನಮ್ಮ ಕರೆಗೆ ನೀವು ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮಗೆಲ್ಲ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಒಳ್ಳೆ ಸರ್. ಅದು ನಾನು ಅರೆ ಭಾಷೆಯಲ್ಲಿ ಹೇಳಬೇಕು ಅಂತಿದ್ದೆ, ಹಾಗೆ ಅದು ಸರಿ ಬರಲಿಲ್ಲ. ಹಾಗೆ ಇವತ್ತಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಪ್ರಕಾಶಮಾನವಾಗಿಸಿದ ಆರ್ಕಿಟೆಕ್ಟ್ ಅಕ್ಷಯ್ ಕೆಸಿ, ಪ್ರಧಾನ ಕಾರ್ಯದರ್ಶಿಗಳು, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ಡ್ ಸುಳ್ಯ, ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಪದ್ಮಗೌಡ, ಸ್ಥಾಪಕಾಧ್ಯಕ್ಷರು ಶ್ರೀ ವಾಣಿ ಶಿಕ್ಷಣ ಸಂಸ್ಥೆಗಳು ಬೆಳ್ತಂಗಡಿ, ಇವರಿಗೂ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಇಂದು ನಮ್ಮೊಂದಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಯುವ ಸಂಶೋಧಕ, ವೈಯಕ್ತಿಕ ನಾವೀನ್ಯಕಾರರಾದಂಥ ಶ್ರೀ ದೀಪಕ್ AS ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರುವ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರುವ ನಿರಂತ್ ದೇವಸ್ಯರಿದ್ದಾರೆ, ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಅಂಚನೆ ಇನ್ನು
ನಮ್ಮ ಲೆಪ್ಪೋಲೆಗೆ ಪ್ರೀತಿ ದೀತ ಬೈದೇರು ತುಳು ಟಾಕ್ಸ್ದ ರಂಜಿತಾ ಗೌಡ ಅರೆಗೆ ಉಡಲ್ ದಿಂಜಿನ ಸೊಲ್ಮೇಲೆ ಸಂದಾಯ್ತ ಮಲ್ತೊಂದುಲ್ಲೆ ಅಂಚನೆ ನನೊರ್ತಿ ದೀಕ್ಷಾ ಗೌಡ ಅರೆಗ್ಲ ಉಡಲ್ ದಿಂಜಿನ ಸೊಲ್ಮೇಲೆ ಸಂದಾಯ್ತ ಮಲ್ತೊಂದುಲ್ಲೆ. ಯಾಕೆಂದರೆ ಅವರೆಲ್ಲ ತುಳುವಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಲಾಗಿಂಗ್ ಮಾಡೋದು, ಹಾಗಾಗಿ ತುಳುವಿನಲ್ಲಿ ಅವರಿಗೆ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಮತ್ತೋರ್ವರು ಶ್ರೀ ಭರತೇಶ್ ಕೊಕ್ಕಡ, ಅವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಮಹಿಳಾ ಘಟಕದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ದಿನಗಳಿಂದ ಒಂದು 150 ಜನ ಪ್ರಾಯೋಜಕತ್ವವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದಂಥವರು, ಅವರಿಗೆಲ್ಲ ಫೋನ್ ಕರೆಗಳನ್ನು ಮಾಡಿಕೊಂಡು ಈ ಎಲ್ಲ ಖಾದ್ಯಗಳ ತಯಾರಿಯಲ್ಲಿ ಅದು ಶುಚಿರುಚಿಯಾಗಿರಬೇಕು ಅಂತ ಹೇಳಿಕೊಂಡು ಒಂದು 2-3 ಬಾರಿ ಎಲ್ಲ ಅವರ ಕ್ಯಾಟ್ರಿಂಗ್ನಲ್ಲಿ ಹೋಗಿ ಆ ರುಚಿಯನ್ನು ನೋಡಿಕೊಂಡು ಇವತ್ತು ಅದನ್ನು ಸಿದ್ಧಪಡಿಸಿ ಇಲ್ಲಿ ನಮಗೆಲ್ಲ ಆಸ್ವಾದನೆ ಮಾಡಲಿಕ್ಕೆ ಇಲ್ಲಿ ತಯಾರಿ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಮಂಗಳೂರು ಒಕ್ಕಲಿಗ ಯಾನೆ ಗೌಡ ಸೇವಾ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ನವೀನ್ ಚಂದ್ರ ಬೋಜಾರ್ ಇದ್ದಾರೆ, ಅವರಿಗೂ ನಾನು ಪ್ರೀತಿಯಿಂದ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಮಂಗಳೂರು ಸಂಘದ ಜತೆ ಕಾರ್ಯದರ್ಶಿಗಳಾದಂಥ ಶ್ರೀ ಪುರುಷೋತ್ತಮ್ KV ಇವರು ಜೊತೆಯಲ್ಲಿದ್ದಾರೆ, ಅವರಿಗೂ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ಆನಂದ್ PH ಇದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಖಜಾಂಜಿ ಅವರಾದಂಥ ಶ್ರೀ ಜಯಶ್ರೀ ಪರ್ಲಾ ಇದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಮಹಿಳಾ ಘಟಕದ ಕಾರ್ಯದರ್ಶಿಗಳಂತ ಸುನಂದ ದಂಬೆಕೂಡಿ ಇದ್ದಾರೆ, ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಯುವ ಘಟಕದ ಕಾರ್ಯದರ್ಶಿಗಳಂತ ಶ್ರೀ ಚೇತನ್ ಕೊಕ್ಕಡರಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಇಲ್ಲಿ ನಮ್ಮ ಒಕ್ಕಲಿಗ ಗೌಡರ ಸೇವಾ ಸಂಘದ ಸಂಸ್ಥಾಪಕರಿದ್ದಾರೆ, ಹಾಗೆ ಗೌರವ ಸಲಹೆಗಾರರಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ನಿರ್ದೇಶಕರುಗಳಿದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಇವತ್ತಿನ ಈ ವಿಶೇಷ ಖಾದ್ಯಗಳನ್ನು ತಯಾರಿಸಿದ 2 ಸಿಸ್ಟರ್ಸ್ ಕ್ಯಾಟ್ರಿಂಗ್ನವರಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಕ್ಯಾಟ್ರಿಂಗ್ನಲ್ಲಿ ಇನ್ನು ಕೆಲವು ಐಟಮ್ಗಳಿಗೆ ನಮಗೆ ಸಹಕಾರ ಮಾಡಿದವರು ರವಿಚಂದ್ರ, ಅವರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಈ ತುಳುನಾಡಿನ ಸಾಂಪ್ರದಾಯಿಕ ಆಟಿ ಕಳೆಂಜ ವೇಷವನ್ನು ಧರಿಸಿ ನಮ್ಮನ್ನೆಲ್ಲ ರಂಜಿಸಿದ ಚಂದ್ರಹಾಸ್ ಅಮುಂಜೆ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಫೋಟೋಗ್ರಾಫಿಯರಲ್ಲಿ ಸಹಕರಿಸಿದ ನಮ್ಮ ಚಂದ್ರಣ್ಣ ಕದಳೀಶ್ವರ ಸ್ಟುಡಿಯೋ ಇದ್ದಾರೆ, ಅವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಿದ್ದೇನೆ. ಹಾಗೆ ನಮಗೆ ಇವತ್ತು ಲೈವ್ನಲ್ಲಿ ಸಹಕಾರ ನೀಡಿದವರು ಸುದ್ದಿ ಸಂಸ್ಥೆಯವರು, ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಸುದ್ದಿ ಸಂಸ್ಥೆಯ ಸಿಬ್ಬಂದಿಗಳಾದಂಥ ಸಂದೀಪ್ ವಾಗ್ಲೆ ಹಾಗೂ ಭಾಸ್ಕರ್ ಕಟ್ಟ ಹಾಗೂ ಚಂದ್ರಕಾಂತ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ನಮ್ಮ ಅಧ್ಯಕ್ಷರಿಂದ ಒಂದು ಗೌರವ ಶಾಲನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂದೀಪ್ ವಾಗ್ಲೆ, ಭಾಸ್ಕರ್ ಕಟ್ಟ ಮತ್ತು ಚಂದ್ರಕಾಂತ್, ದಯವಿಟ್ಟು ವೇದಿಕೆಗೆ ಬನ್ನಿ. ಇವರು ಮಂಗಳೂರಿನ ಸುದ್ದಿ ಇನ್ಚಾರ್ಜ್ ಆಗಿದ್ದಾರೆ, ಸುದ್ದಿ ಮಾಧ್ಯಮದ. ನೀವು ಏನಾದರೂ ಸುದ್ದಿಗಳನ್ನು ಬಿತ್ತರಿಸಲಿಕ್ಕಿದ್ರೆ ಇವರನ್ನು ಸಂಪರ್ಕಿಸಬಹುದು ಅಂತ ಕೇಳಿಕೊಂಡಿರ್ತಾರೆ. ಭಾಸ್ಕರ್ ಕಟ್ಟ, ಚಂದ್ರಕಾಂತ್. ಭಾಸ್ಕರ್ ಕಟ್ಟ ಹೋದ್ರ? ಹಾಗೆ ಈ ಸೈಂಟ್ ಸೆಬಾಸ್ಟಿನ್ ಹಾಲ್ನ ಮ್ಯಾನೇಜರ್ ರವಿಪ್ರಕಾಶ್ ಅವರಿಗೂ ಹಾಗೂ ಸೌಂಡ್ಸನ್ನು ಸಹಕರಿಸಿದ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ನಮಗೆ ಡೆಕೋರೇಷನಲ್ಲಿ ಸಹಕಾರ ಮಾಡಿದಂತಹ ಸ್ಪಂದನ ನಾಗರಾಜ್ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಕೊನೆಯದಾಗಿ ನಮ್ಮೆಲ್ಲ ಪ್ರೀತಿಗೆ ಇವತ್ತು ಇಲ್ಲಿ ಆಗಮಿಸಿದ ನಮ್ಮ ಗೌಡ ಸಮುದಾಯದ ಎಲ್ಲ ಬಾಂಧವರಿಗೂ ಒಂದೇ ಮಾತಿನಲ್ಲಿ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ವಂದನಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ರಕ್ಷಿತ್ ಪುತ್ತಿಲರವರಿಗೆ ಧನ್ಯವಾದಗಳು. ಈಗ ರಾಷ್ಟ್ರಗೀತೆ.
ಒಂದು ನಿಮಿಷ ಕ್ಷಮಿಸಿ. ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂಥ ಪ್ರಜ್ಞಾ ಸುನಿಲ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಆಟಿ ಆಷಾಢದ ಸಂಭ್ರಮವನ್ನು ನಾವೆಲ್ಲರೂ ಒಂದಾಗಿ ಆಚರಿಸಿ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ಉತ್ಸಾಹ, ಪ್ರೀತಿ ಮತ್ತು ಒಗ್ಗಟ್ಟು ನಮ್ಮ ಬದುಕಿನಲ್ಲೂ ಸದಾ ನೆಲೆಸಿರಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಆಟಿ ಆಷಾಢ ಸಂತೋಷಕೂಟವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಸರ್ ಎರಡು ಒಂಜಿ ಫುಲ್ ಪುದರಿತ್ತೇನೆ.